न्यायेन मार्गेण महीमहेशा गोब्राह्मणेभ्यं शुभमस्तु नित्यं लोकाः समस्ता सुखिनो भवन्तु लोकाः समस्ता सुखिनो भवन्तु लोकाः समस्ता सुखिनो भवन्तु असतो मा सद्गमय तमसो मा ज्योतिर्गमय प्रज्ञोर्मा अमृतं गमय ॐ शान्ति शान्ति शान्ति। बोलो ब्रह्मज्ञान निर्वाणाद की कुलदेवता चिदानंद मूर्ति की श्री सोमनाथ महाराज की गोविंदनी गोविंदा। ವರ್ಷದ ಹುಟ್ಟಿದ ಪ್ರಭುನು ಈ ಸುಮಾರು ಜನರು ನಮ್ಮ ಆಚರಿಸಲಿಲ್ಲ ಸರ್ವ ಕಾರ್ಯಕ್ರಮ ಮಾಡಿಕೊಂಡು ನಮ್ಮ ಹಿಂದುಳಿದ ಸಮಾಜಕ್ಕೂ ಮುಲ್ಪಾದ ಮುಟ್ಟಿನ ಬ್ರಹ್ಮಶ್ರೀ ನಾರಾಯಣ ಗುರುವಿನ ಸುಗಿಪನ ನಮ್ಮ ಆದ್ಯ ಕರ್ತವ್ಯ ಆದುಂಡು ಅವೇ ಪ್ರಕಾರವಾದ ನಾರಾಯಣ ಗುರುಗಳ ಈ ಪೂಜೆಯನ್ನು ಮಾಡಿ ಸಾನ್ನಿಧ್ಯ ಈ ಶುಭಗಳಿ ಪ್ರಾರ್ಥನೆ ಮತ್ತು ಕೊಂಡ ನಮ್ಮ ಹಲವಾರು ವರ್ಷದಿಂದ ಸಾಮಾಜಿಕ ಧಾರ್ಮಿಕ ಹಲವು ಕಾರ್ಯಕ್ರಮಗಳು ಬಿಡಿ ಸಾಹಿತ್ಯ ನಮ್ಮ ನಿರ್ಣಯಕ್ಕೆ ನಡವತ್ತು ಬರ್ತೇವೆ ನನ್ನ ದುಂಬುದಿಟ್ಟು ಮಹತ್ತರವಾದ ನಮ್ಮ ಯೋಜನೆಲ್ಲ ನಮ್ಮ ಗುರುವರಿನ ಅಪೇಕ್ಷೆ ಮೇರೆಗೆ ನಮ್ಮ ಸಂಘದ ಇರೋದೊಂದು ಮಹಾಮಾಲ ಯೋಜನೆ 2 ಕೋಟಿ ವೆಚ್ಚದ ಯೋಜನೆ ಈ ಕಾರ್ಯಕ್ರಮವು ಸಮಾಜ ಬಂಧುಗಳು ಶಕ್ತಿ ಮೀರಿದು ಭಕ್ತಿಡಿ ఆయన తనువన ధన సహకారం ಕೊಡ್ತೀರಿ ఉన్నಕ್ಕೆ ಮಾತಿರಲ್ಲ ಗುರುವರಿ ಪರಿಪೂರ್ಣ ಆಶೀರ್ವಾದಿಸಲಿ ಅಕ್ಕೆ ನನಗೆ ಸಂಪತ್ತು ಕೊಟ್ಟು ನನ್ನ ಸಮಾಜದ ಅಭಿವೃದ್ಧಿ ಕಾರ್ಯ ಕೈಗೊಳಿಸಲು ಯೋಗ ಭಾಗ್ಯ ಕೊಡಬಾರದು ಅಂಚನೆ ಏನೆಗಾಲ ಕೊರ್ರೆ ಅನಾರ್ಕಲ ಅದ್ಪಿರಾವು ಮತ್ತಿಂದ ನಾರಾಯಣ ಸುಂದರಿಯಿಂದ ಇದು ಗುರುವರಿರು ಮಂತ್ರಿ ಆತನ ಮನಸ್ಸಿನ ಪರಿವರ್ತನೆ ಮಂತ್ರಿ ಈ ಕಾರ್ಯ ఆయన ಕೈಗೊಳ್ಳಕ ಪರಿವರ್ತನೆ ಮಾತೆಲ್ಲ ಮನಸಾರೆ ಸಂತೋಷಗಳು ಈ ಕಾರ್ಯವು ಕೈ ಜೋಡಿಸಲಿಂದ ಯೋಗ ಭಾಗ್ಯ ಕೊಡಬಾರದು ಮಾತಿರೆಗಳ ಆರೋಗ್ಯವಾಗಿ ದೀರ್ಘಾಯುಷ್ಯ ಕೊಟ್ಟು ನಮ್ಮ ಮಾತಿರೆಗಳ ಒಂಜಪ್ಪಲ್ಲಕ ಈ ಕ್ಷೇತ್ರಗಳು ಎಡ್ಡೆ ರೀತಿ ಸಮಾಜ ಸಂಘಟನೆಗೂ ಕೈ ಜೋಡಿಸಲು ಯೋಗ ಭಾಗ್ಯ ಮಾಡಿಕೊಂಡು ಈ ಶುಭಗಳಿಗೆ ಓಂ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರ್ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ಗೌರಿ ನಾರಾಯಣಿ ನಮೋಸ್ತುತೇ ನಮಃ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಮಹಾಮಲ್ಲ ಯೋಜನೆ ಹೆಚ್ಚಿನ ಸಹಕಾರ ಪ್ರವಾಸ ಕಾಂಟ್ರಾಕ್ಟರ್ ಆದರೆ ಆರ್ಕಿಟೆಕ್ಟ್ ಆದರೆ ಎಡ್ಡೆ ಒಂದು ಸಮಾಜ ಗುರುದೇವರ ಆಶೀರ್ವಾದ ಬರ್ತದೆ ಸಮಾಜ ಅರ್ಥವಾದ ಆಶೀರ್ವಾದ
ಬ್ರಹ್ಮಶ್ರೀ ನಾರಾಯಣ ಗುರು ಮಹಿಳಾ ಮಂಡಳಿಯ ಸದಸ್ಯರು ಪ್ರಾರ್ಥನೆಯ ಮೂಲಕ ಈ ಒಂದು ಸಭಾ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕಾಗಿ ವಿನಂತಿಸುತ್ತಿದ್ದೇನೆ. ಇದರ ಬಗ್ಗೆ ಒಂದು ನುಡಿ ನಮ್ಮನ್ನ ಒಂದು ನಿಮಿಷದ ಮೌನ ಪ್ರಾರ್ಥನೆಯನ್ನ ನಾವು ಮಾಡಬೇಕಾಗಿದೆ. ಶ್ರೀ ಸೇಸಪ್ಪ ದೊಡ್ಡಿಯಾಗ ಅಳಿಯುವುದೇ ಕಾಯ ಉಳಿಯುವುದೇ ಕೀರ್ತಿ, ಉದ್ಯೋಗದಾತರಾಗಿ ಸಮಾಜ ಸೇವಕರಾಗಿ ಸಮಾಜದ ಶಕ್ತಿಯಾಗಿ ನಿಮ್ಮನ್ನು ಅಗಲಿದರು. ನೀವು ಬದುಕಿದ ರೀತಿ ನೀತಿ ಸ್ವಾಭಿಮಾನ ನಿಮ್ಮ ಬದುಕಿನ ಆದರ್ಶ ತತ್ವಗಳು ಇಂದಿನ ಅಜರಾಮರ. ನಮ್ಮನ್ನೆಲ್ಲ ಬಿಟ್ಟು ಭಗವಂತನ ಮಾತು ಸೇರಿದ ನಿಮ್ಮ ದಿವ್ಯ ಆತ್ಮಕ್ಕೆ ದೇವರು ಚಿರ ಶಾಂತಿಯನ್ನು ಕರುಣಿಸಲೆಂದು ನಾವೆಲ್ಲರೂ ಜೊತೆಯಾಗಿ ಒಂದು ನಿಮಿಷದ ಪ್ರಾರ್ಥನೆಯನ್ನ ಸಲ್ಲಿಸೋಣ. ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ರಿಜಿಸ್ಟರ್ಡ್ ಕೊಲ್ಲೆ ಸೋಮೇಶ್ವರ ಇದರ ಅಧ್ಯಕ್ಷರಾದ ಶ್ರೀಯುತ ವೇಣುಗೋಪಾಲ್ ಕೊಲ್ಲೆ. ಓಂ ಶ್ರೀ ಗುರುಭ್ಯೋ ನಮಃ. ಬಿಲ್ಲವ ಸೇವಾ ಸಮಾಜ ರಿಜಿಸ್ಟರ್ಡ್ ಕೊಲ್ಲೆ ಸೋಮೇಶ್ವರ 45ನೇ ವರ್ಷದ ಉಚ್ಚಯದ ಈ ಒಂದು ಸಂದರ್ಭಗಳು ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ರಿಜಿಸ್ಟರ್ಡ್ ಕೊಲ್ಲೆ ಸೋಮೇಶ್ವರ ಬ್ರಹ್ಮಶ್ರೀ ನಾರಾಯಣ ಗುರು ಮಹಿಳಾ ಮಂಡಳಿ ಕೊಲ್ಲೆ ಒಬ್ಬ ಯುವವಾಣಿ ರಿಜಿಸ್ಟರ್ಡ್ ಕೊಲ್ಲೆ ಅಧ್ಯಕ್ಷದ ಸಹಕಾರದೊಂದಿಗೂ ನಡಪನ ಇನ್ನಿತ ಕಜ್ಜಗು ನಿತ್ಯ ಚಾವಡಿಗೆ ಹೋಗದಾಯನ ಹಿನ್ನೆಲೆಯನ್ನು ಅಂಚನೆ ತೀರ್ಥ ಚಾವಡಿಗಳು ಕೂಡ ಒಂದು ಮೇಲೆ ಮೂರು ಎದ್ದ ಮೇಲೆ ಮಸ್ತ್ ಖುಷಿಯ ಒಂದು
ಬಂದರೆ ಈಗ ಈ ಸಭಾ ಕಾರ್ಯಕ್ರಮವನ್ನು ಪುನರಾವರ್ತಿಸಿ ಉದ್ದೀಪನ ಮಾಡಿದರೆ ಮುನ್ನೊಟ್ಟಿಗೆ ಒಳ್ಳೆಯದು. ಶ್ರೀ ಕುಮಾರಚಂದ್ರ, ಅಡಿಷನಲ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ದಕ್ಷಿಣ ಕನ್ನಡ ಜಿಲ್ಲೆ. ಇವರಿಗೆ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ರಿಜಿಸ್ಟರ್ ಕೊಲ್ಲೆ ಸೋಮೇಶ್ವರ ಇದರ ಕಾರ್ಯದರ್ಶಿಯಾದ ಎಚ್ ಶ್ರೀಧರ್ ಅವರು ಹೂ ಮತ್ತು ಶಾಲನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸುತ್ತಿದ್ದೇನೆ. ಈಗ ಸಭೆಯ ಗುರುಗಳನ್ನು ವಹಿಸಿದರೆ ಶ್ರೀ ಅನಿಲ್ ಕುಮಾರ್ ಮಂಗಳೂರು, ಸದಸ್ಯರು ಮಂಗಳೂರು ಮಹಾನಗರ ಪಾಲಿಕೆ. ಇತರ ಚಾವಡಿಗೆ ಉಪಸ್ಥಿತರಿದ್ದಾರೆ. ಜಂಟಿ ಸಂಸದ ಪರವಾದ ಅದನ್ನು ಮೂರ್ತಿಗಳು ಎತ್ಕೊಂಡು ಇವರಿಗೆ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ರಿಜಿಸ್ಟರ್ಡ್ ಕೊಲ್ಲೆ ಸೋಮೇಶ್ವರ ಇದರ ಟ್ರಸ್ಟಿ ಶ್ರೀಯುತ ಗಣೇಶ್ ಎಸ್ ಕೆ ಇವರು ಹೂ ಮತ್ತು ಶಾಲನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸುತ್ತೇನೆ. ಯುವವಾಣಿ ರಿಜಿಸ್ಟರ್ಡ್ ಕೇಂದ್ರ ಸಮಿತಿ ಮಂಗಳೂರು ಮತ್ತು ಗುರುಕಾರ್ಯ ಶ್ರೀ ರಾಜೇಶ್ ಬಿ ಮಲ್ಲಬಿನ್ನೆರಾದ ನಮ್ಮೊಟ್ಟಿಗೆ ಒಳ್ಳೆಯದು. ಅರ್ಚಕರಿಗೆ ಅನುಮತ ಹಿಂದಿನ ರಾಜ್ಯಗಳು ಸ್ವಾಗತ ಮಲ್ಪಂದಿಲ್ಲ. ಇವರಿಗೆ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ರಿಜಿಸ್ಟರ್ಡ್ ಕೊಲ್ಲೆ ಸೋಮೇಶ್ವರ ಇದರ ಇನ್ನೋರ್ವ ಟ್ರಸ್ಟಿಯಾಗಿರುವ ಶ್ರೀಯುತ ಮುತ್ತಪ್ಪ ಪೂಜಾರಿ ಇವರು ಹೂ ಮತ್ತು ಶಾಲನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶ್ರೀಮತಿ ರಾಜಲಕ್ಷ್ಮಿ ಡಿ ಸುವರ್ಣ, ಹೈಕೋರ್ಟ್ ವಕೀಲರು, ಜಂಟಿ ಸಂಸದ ಪರವಾದ ಮೂರ್ತಿಗಳು ಸ್ವಾಗತ ಮಾಡಿದರು. ಇವರಿಗೆ ಬ್ರಹ್ಮಶ್ರೀ ನಾರಾಯಣ ಗುರು ಮಹಿಳಾ ಮಂಡಳಿ ಕೊಲ್ಲೆ ಇದರ ಕೋಶಾಧಿಕಾರಿಯಾದ ಶ್ರೀಮತಿ ನಾಗವೇಣಿ ಶ್ರೀಧರ್ ಇವರು ಹೂ ಮತ್ತು ಶಾಲನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸುತ್ತೇನೆ. ಈಗ ಚಾವಡಿಗಳು ನಮ್ಮ ಗೌರವ ಆನಂದಗಳು ಯತೀಶ್ ಉಳ್ಳ, ಆರ್ಕಿಟೆಕ್ಟ್ ಉಳ್ಳ, ಜಂಟಿ ಸಂಸದ ಪರವಾದ ಹಿಂದಿ ವಿಭಾಗದ ಸ್ವಾಗತ ಕೋರಲಿಲ್ಲ. ಇವರಿಗೆ ಬಿಲ್ಲವ ಸೇವಾ ಸಮಾಜ ರಿಜಿಸ್ಟರ್ಡ್ ಕೊಲ್ಲೆ ಇದರ ಪೂಜಾ ಸಂಚಾಲಕರಾದ ಶ್ರೀಯುತ ಶಶಿಕಾಂತ್ ಪರಿಯತ್ತೂರು ಇವರು ಹೂ ಮತ್ತು ಶಾಲನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಪುಣ್ಯಪ್ರಾಯಗಳಿಗೆ ಚಲನಚಿತ್ರ ಕ್ಷೇತ್ರಗಳು ವಿನೂತನ ಬಂಡಿ ಕುಮಾರಿ ಸಪ್ತಪಾವು ಇನ್ನಿತ ಈ ಸಭೆಗೆ ರಂಗದಿಂದಾದರೆ ಅರೆಲ್ಲ ಜಂಟಿ ಸಂಸದ ಪರವಾದ ಮೂವತ್ತೇಳು ಎದ್ದುವುದಿಲ್ಲ. ಇವರಿಗೆ ಬ್ರಹ್ಮಶ್ರೀ ನಾರಾಯಣ ಗುರು ಮಹಿಳಾ ಮಂಡಳಿ ಇದರ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿರುವ ಶ್ರೀಮತಿ ಪುಷ್ಪಾ ಶೇಖರ್ ಇವರು ಹೂ ಮತ್ತು ಶಾಲನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅಂತೆಯೇ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ರಿಜಿಸ್ಟರ್ಡ್ ಕೊಲ್ಲೆ ಸೋಮೇಶ್ವರ ಇದರ ಸುಗರ್ಭದ ಗುರುಗಳು ಶ್ರೀ ಗೋಪಾಲಕೃಷ್ಣ ಸೋಮೇಶ್ವರ ಇವರೆಲ್ಲ ಮೂವರು ಎದ್ದುಕೊಂಡು. ಅಂತೆಯೇ ಬಿಲ್ಲವ ಸೇವಾ ಸಮಾಜ ರಿಜಿಸ್ಟರ್ಡ್ ಕೊಲ್ಲೆ ಸೋಮೇಶ್ವರದ ಗುರುಗಳು ಶ್ರೀ ಜಯರಾಮ್ ಬೇಕು ಇವರೆಲ್ಲ ಅರ್ಜಿಬಿಟ್ಟಿದ್ದು ಸ್ವಾಗತ ಮಾಡಿಕೊಂಡಿದ್ದಾರೆ. ಬ್ರಹ್ಮಶ್ರೀ ನಾರಾಯಣ ವೆಂಕಟಮಂಡಲದ ಸುಗರ್ಭದ ಗುರುಗಾರ್ತಿ ಶ್ರೀಮತಿ ಮಂಡಳಿಯ ಗುರುಗಾರ್ತಿ ಶ್ರೀಮತಿ ಕುಸುಮ ಉಪಸ್ಥಿತಿಗಳಲ್ಲಿ ಅರಣ್ಯ ಮೂವತ್ತೇಳು ಎದ್ದುಕೊಂಡಿದ್ದಾರೆ. ಯುವವಾಣಿ ರಿಜಿಸ್ಟರ್ಡ್ ಕೊಲ್ಲೆ ಘಟಕದ ಗುರುಕಾರ್ಯ ಶ್ರೀ ಸುಂದರ್ ಸುವರ್ಣ ಮಿತ್ರ ಚಾವಡಿ ಯೋಗದಾರರಿಗೆ ಅರಣ್ಯ ಗುಡಗುಂಡಿ ಸ್ವಾಗತ ಮಾಡಿಕೊಂಡಿದ್ದಾರೆ.
ಇನ್ನಿತರೆ ಕದ್ದೋದು ಒಂದು ಮನೆ ಗೊತ್ತಾದ ತೀರ್ಥ ಚಾವಡಿಗೆ ಹೋಲದ ಆದದನ್ನ ಮಾನವ ಬಂಧುಗಳ ಅಟ್ಟಿಗೆ ಎತ್ತುಕೊಂಡು ಮಾಧ್ಯಮ ಮಿತ್ರರಾಯನ ಹೊಸಪುರ ಹಬ್ಬದ ಕಟ್ಟಣಿಗ ಸಿಬ್ಬಂದಿಗಳ ಮುನ್ನಡೆಗಳಿಗೆ ಅತಿಯನ್ನ ಅನುಮತಿಗೆ ಸ್ವಾಗತ ಮಾಡಿಕೊಂಡು ನನ್ನ ಸ್ವಾಗತ ನುಡಿಗೆ ಸೇರಿಸಿದ್ದು ಸುದ್ದಿ ಬಂಧುಗಳು ಮುಂಚೆನೆ ಬಿಲ್ಲವ ಸೇವಾ ಸಮಾಜದ 45 ವರ್ಷದ ಒಂದು ಹೆಜ್ಜೆ ನಮ್ಮ ಒಂದು ಮುಂದುವರೆದ ಈ ಮುಖ ರೈತರಿಗೆ ಪ್ರಸ್ತಾವನೆ ಇದನ್ನು ಮಂಗಳೂರು ವಿಧಾನಸಭಾ ಕ್ಷೇತ್ರದ ಮುಂದೆ ಪುರಸಭೆ ವ್ಯಾಪ್ತಿ ಅಂಚೆಗೆ ಮಂದಿ ಪಟ್ಟಣ ಪಂಚಾಯತ್ 4 ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಒಳಪಟ್ಟಿನ ನಮ್ಮ ಬಿಲ್ಲವ ಸೇವಾ ಸಮಾಜ 1977 ಇಸವಿಗೆ ಬ್ರಹ್ಮಶ್ರೀ ನಾರಾಯಣ ಗುರುವರಿನ ತತ್ವಬದ್ಧ ಆದರ್ಶನ ಬಿಂಬಿಸಿಕೊಂಡು ಅಪರದ ಬಿಲ್ಲವರಿನ ಪ್ರಧಾನ ಕಾರ್ಯದರ್ಶಿಯಾದ ಶ್ರೀ ಡಿ.ಎಂ. ಆನಂದರ ಮಾರ್ಗದರ್ಶನಗಳು ಪರಿಸರದ ಸಮಾಜ ಮಾದರಿಯ ಮಾತಾ ಒಪ್ಪಿಸಿಕೊಂಡು ಬಿಲ್ಲವ ಸೇವಾ ಸಮಾಜ ಸ್ಥಾಪನೆಯಾಗಿದೆ. ಪ್ರಥಮ ಅಧ್ಯಕ್ಷರಾದ ಶ್ರೀ ಭಕ್ತಾನಂದ ಸುವರ್ಣ ಇದಾದ ಕೊಡುಗೆಗೆ ನಮ್ಮ 25 ಜಾಗೆ ಬರೀತಿ ಅಂತ 1982 ಇಸವಿಯಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರು ಸಭಾಮಂದಿರದ ವೇದಿಕೆ ಉದ್ಘಾಟನೆ. ಈ ವೇದಿಕೆಯ ಉದ್ಘಾಟನೆಯನ್ನು SCS ಸಂಸ್ಥೆಯ ಮೋಟಾರ್ಸ್ ಸಂಸ್ಥೆದ ಮಾಲಕರಾದ ಎಸ್ ಚಂದ್ರಶೇಖರ್ ಅವರು ನೆರವೇರಿಸಿದರು. ಮುಂಚೆಗೆ 1973 ಇಸವಿಯಲ್ಲಿ ಮುಂಬೈನ ಉದ್ಯಮಿ ಶ್ರೀ ಸುರೇಶ್ ಜೆ ಸಾರ್ಯ ಮೇಘ ಒಂದು ಉದಾರ ಕೊಡುಗೆಗಳು ಉದಾಹರಣೆಗಳನ್ನು ತನ್ನ ಬ್ರಹ್ಮಶ್ರೀ ನಾರಾಯಣ ಗುರುವರಿಯಿಂದ ಅಮೃತಶಿವ ವಿಗ್ರಹವನ್ನು ಕುತೂಹಲಿ ಗೋಕರ್ಣ ಕ್ಷೇತ್ರಗಳು ಪುಣ್ಯ ಪುಟ್ಟ ಭವ್ಯ ಮೆರವಣಿಗೆಗಳು ನಮ್ಮ ಇದೇ ವೇದಿಕೆಯ ಮೆರವಣಿಗೆ ಹೋಗಿದ್ದು ಆ ವಿಗ್ರಹ ಪ್ರತಿಷ್ಠಾಪನೆ ಮಾಡಿದ ಪೂಜೆ ಕಾರ್ಯ ಮತ ಮಹೋನ್ನತ 1988 ಇಸವಿಯಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರು ಮಂದಿರ ಸಭಾಭವನ ಮದುವೆಯಲ್ಲಿ ಸಭಾಗ್ರಹ ಮಾಜಿ ವಿತ್ತ ಸಚಿವರಾದ ಸನ್ಮಾನ್ಯ ಶ್ರೀ ಜನಾರ್ದನ ಪೂಜಾರಿ ಅಂಜನೆ ರಾಮನಾಥ ಸುವರ್ಣ ಅವರನ್ನ ಒಪ್ಪಿಸಿಕೊಂಡು ಈ ಸಭಾಭವನ ಉದ್ಘಾಟನೆಯಾಗಿದೆ. ಗ್ರಾಮದ ಅಪಘಾತ ಅಖಿಲ ಭಾರತ ಯುವಜನ ಅಧ್ಯಕ್ಷರಾದ ರಾಮನಾಥ ಸುವರ್ಣ ಕೊಡುಗೆ ಈ ನಮ್ಮ ಬಿಲ್ಲವ ಸೇವಾ ಸಂಘದ ವಸ್ತುಗಳು ಹಾಗೂ ಸುತ್ತೂರುಗಳು ನಮ್ಮ ಮಾತ್ರ ಮೀಟಿಂಗ್ಗಳ ಬದ್ಧತೆ ಸಲಹೆ ಸೂಚನೆ ಅಂಚನೆ ಅಪರಾಧಗಳ ಕೊಡುಗೆಯನ್ನು ಕೊಡುತ್ತೇವೆ. ಈಗ ನಮ್ಮ ಬಿಲ್ಲವ ಸೇವಾ ಸಮಾಜ ವ್ಯಾಪಕ ಅನುಭವಿಸಿದೆ. 1992 ಇಸವಿಯಲ್ಲಿ ನಮ್ಮ ಗತ ಸೈಟ್ 26 ಜಾಗಗಳ ಖರೀದಿ ಅಂತ 2000 ಮುಂದೆ ಇದೇ ಸಭಾಭವನದ ಮೇಲಂತಸ್ತಿನ ಉದ್ಘಾಟನೆ ಮಾಡ್ತಾರೆ. 2000 ಆ ಗೇಟ್ ನೂತನ ಬ್ರಹ್ಮಶ್ರೀ ನಾರಾಯಣ ಗುರು ಧ್ಯಾನ ನಂತರ ಇದಕ್ಕೆ ಕಾರಣಗಳು ಲೇಪನ ನಮ್ಮ ಸಭಾಪತಿಗಳು ಮತ್ತೆ ಇನ್ನಿತರ ಕಾರ್ಯಕ್ರಮಗಳಾದ ನಮ್ಮ ಹಿರಿಯ ವೇದಿಕೆಯ ತಿಂಗಳು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಶಿವ ವಿಗ್ರಹ ಇರ್ತದೆ. ಈ ವೇದಿಕೆ ಬಣ್ಣದ ಚಪ್ಪಲ್ ಪಾರ್ದು ಅಥವಾ ಫಂಕ್ಷನ್ ವೇದಿ ಪಾರ್ದು ಅಂಚಾದ ನಮ್ಮ ಸದಸ್ಯ
ಒಂದು ಚಿಂತನೆ ಮಾಡಿದೆ. ನಮ್ಮ ಶ್ರೀ ನಾರಾಯಣ ಗುರುವರಿಗೆ ಸಭಾಮಂಡಲದಲ್ಲಿ ಮಂದಿರ ಸ್ಥಾಪನೆ ಮಾಡಿ ಉದ್ದೇಶಿಸಿದ್ದು 2015 ಇಸವಿಯು ಬೆಂಗಳೂರಿನ ಬ್ರಹ್ಮಶ್ರೀ ನಾರಾಯಣ ಗುರು ಧ್ಯಾನ ಮಂದಿರ ನಮ್ಮ ಕಟ್ಟೆಯ ಉದ್ಘಾಟನೆಗೆ ಸನ್ಮಾನ್ಯ ಶ್ರೀ ಜನಾರ್ದನ ಪೂಜಾರಿ ನೆರವೇರಿಸಿದ್ದು ಬ್ರಹ್ಮಶ್ರೀ ನಾರಾಯಣ ಗುರುವರಿನ ಪುನಃ ಪ್ರತಿಷ್ಠಾಪನಾ ನಡೆದಿದೆ. ಆ ಪುನಃ ಪ್ರತಿಷ್ಠಾಪನೆ ಶಿವಗಿರಿ ಮಠದ ಸ್ವಾಮೀಜಿಗಳು ನೆರವೇರಿಸಿದೆ. ಮುಂಚೆಗೆ ನಮ್ಮ ಈ ಸಭಾಭವನದ ಓದಿನ ಇಲ್ಲಿ ಕ್ರಮೇಣ ನವಮಾನಗಳನ್ನು ಉದ್ದೇಶಿಸಿ 2012 ಇಲ್ಲಿ ನೂತನ ಭೋಜನಗಳ ಮಂದಿರ ಉದ್ಘಾಟನೆ ಆ ಉದ್ಘಾಟನೆಯ ಟ್ರಸ್ಟಿಯನ್ನ ಉದ್ಯಮಿಯನ್ನ ತಿಳಿಸಿದ ಉದ್ಘಾಟನೆ ಮಾಡಿದೆ. ಹಂತಕ್ಕೆ ವಿಶ್ವಸಿದ ನಮ್ಮ ಬ್ರಹ್ಮಶ್ರೀ ನಾರಾಯಣ ಗುರುವರಿನ 5 ಎಕರೆದ ಭಜನೆ ಪೂಜೆ ಮತ್ತು ಬರೋದಿದ್ದ ಕೆಲವರಲ್ಲಿ 4 ವರ್ಷ ನಮ್ಮ ಸಮಾಜದ ಯುವಕರು ನಮ್ಮ ಸಮಾಜದ ಧರ್ಮವನ್ನು ನಮ್ಮ ಸಂಸ್ಕೃತಿಯನ್ನು ಬಲಿಕೋಟದಲ್ಲಿ ಕಾರ್ಯವನ್ನು ಚಿಂತನೆಗಳು ನಮ್ಮ ಬ್ರಹ್ಮಶ್ರೀ ನಾರಾಯಣ ಗುರುವರಿನ ಧ್ಯಾನ ಮಂದಿರದಲ್ಲಿ ಧರ್ಮ ಶಿಕ್ಷಣ ಪಟ್ಟಣದಲ್ಲಿ ಕೇಂದ್ರ ಸ್ಥಾಪನೆ ಮಾಡಿದ 154 ಯುವಕರು ನಾವು ಧರ್ಮ ಶಿಕ್ಷಣ ಕೇಂದ್ರಗಳು ಶಿಕ್ಷಣ ಪಡೆಯುವುದರಲ್ಲಿ ಮುಂಚೆ ಅಭಿವೃದ್ಧಿ ಪತ್ರ ಮಾಡುವ ಮೂಲಕ ನಮ್ಮ ಹೊರದ ಎದುರು ಪತ್ರಸಲ್ಲಿಸಿದಾಗ ರಾಷ್ಟ್ರೀಯ ಹೆಸರಲ್ಲಿ ಅಗಲೀಕರಣ ನಮ್ಮ ಸಭಾಭವನಗಳು ಪ್ರಾಥಮಿಕ ವ್ಯವಸ್ಥೆ ಬಾರಿ ಬಂದಾಗ ಮತ್ತೆ ಇನ್ನಿತರ ಪಕ್ಷದ ಸಮೀಕರಣಗಳು ಬಂದಿದ್ದು ಅವರು ಪ್ರಾಥಮಿಕ ವ್ಯವಸ್ಥೆ ಹೆಚ್ಚು ಬಂದಿದ್ದು ಅಂಚಾದ ನಮ್ಮ ಕಮಿಟಿಯ ಸದಸ್ಯರು ಕೂಡ ಚಿಂತನೆ ಮಾಡುವುದು ನಮ್ಮ ಮದುವೆ ಸಭಾಭವನದ ಕಾಲದ 45 ಜಾಗ ಖರೀದಿ ಮಾಡುವಲ್ಲಿ ಆಲೋಚನೆ ಮಾಡಿದೆ. ಕರೀಗ 5 ವರ್ಷದಿಂದ ಬರೀ ಉಡಂಬೆ ಬೆಳೆದು ಮರಳಿ ಇಂಚಪ್ಪ 5 ವರ್ಷ ತುಂಬ ಆ 45 ಜಾಗಕ್ಕೆ 52 ಲಕ್ಷ ರೂಪಾಯಿ ಕೊಟ್ಟು ಎಗ್ರಿಮೆಂಟ್ ರಿಜಿಸ್ಟ್ರೇಷನ್ ಮಾಡ್ತಾ ಆ ಜಾಗಗಳು ಒಟ್ಟು 2 ಕೋಟಿ 5 ಲಕ್ಷ 52 ಲಕ್ಷ ಕೊಟ್ಟು ನಮ್ಮ 15 ಕೋಟಿ ಅವಧಿಗಳು ಕಳೆದಿದ್ದ 15 ತಾರೀಕು 1 ವರ್ಷ ಉದ್ಯಮ ಕೋಟಿ ಹಣ 45 ಲಕ್ಷ ನಾವು ಮಾತ್ರ ಸಮಾಜ ಭಾಗ ಹೆಚ್ಚಿನ ಸಮಾಜ ಭಾಗದಲ್ಲಿ ಆರ್ಥಿಕ ನೆರವು ಕೊಡ್ತೇವೆ. ಈಗ ವಿಜ್ಞಾಪನೆ ಕಳೆಗಳಿಂದ ವಿಜ್ಞಾಪನೆ ನಡೆದ ನನ್ನ ಕೆಲವೇ ಆ 45 ಲಕ್ಷ ಕ್ರೋಢೀಕರಣ ಈ ಪೂರ್ವ ಸಂಪೂರ್ಣವಾದ ಸಹಕಾರ ಕೊಡುವುದು ನನಗೆ ಅಧ್ಯಕ್ಷರಿಗೆ ವಿಜ್ಞಾಪನೆ ಮಾಡಲು ನಿಮಗೆ ಕಿರು ಪ್ರಸ್ತಾವನೆಗೆ ಧನ್ಯವಾದಗಳು. ನಮ್ಮದು ಕುಟುಂಬ ಚಿಂತನ ನಮ್ಮ ಪಿಲ್ಲವ ಸೇವಾ ಸಮಾಜ ಇರಲಿಲ್ಲ ನಮ್ಮ ಮಾಧ್ಯಮಗಳ ಪರವಾಗಿ ಜಯರಾಮ್ ಪಿಲಿಕೂರು ಇವು ವಾಹಿನಿ ಕೊಲ್ಲಿನ ಘಟಕದ ಅಧ್ಯಕ್ಷರಾಗಿರುವ ಶ್ರೀಯುತ ಸುಂದರ್ ಸುವರ್ಣ ಮುಕ್ಲೇಲ್ವ ನಾಲ್ಕನ ಶಾಲ್ ಪಾರ್ಕ್ ಮೋಕೆಡಿ ಕೊಟ್ಟರು ಎದುರು ಪಡೆದಿಕ್ಕೆ ಇರುವುದಿಲ್ಲ. ಅಂಚನೆ ಬ್ರಹ್ಮಶ್ರೀ ನಾರಾಯಣ ಗುರು ಮಹಿಳಾ ಮಂಡಳದ ಗುರುಕಾರ್ಯಾಲಯದಿಂದ ಶ್ರೀಮತಿ ಕುಸುಮಾ ಭರತ್ ಮೇಲೆಲ್ಲ ಶ್ರೀಮತಿ ಸುಧಾ ಸುರೇಶ್ ಮೇಲೆ ಶಾಲ್ ಪಾರ್ಕ್ ಮೋಕೆಡಿ ಎದುರು ಪಡೆದಿಕ್ಕೆ ಕೊಟ್ಟರು ಪಿನ್ನಯ ಮತ್ತೊಂದು ಆತ್ಮೀಯ ಬಂಧುಗಳೇ, ಇದೀಗ ಈ ಸಭಾ ಕಾರ್ಯಕ್ರಮದ ಉದ್ಘಾಟನೆ ಸಮಾರಂಭದತ್ತ ಮುಂದಡಿಯಿಡುತ್ತಿದ್ದೇವೆ. ಬಂಟ್ವಾಳ ತಾಲೂಕಿನ ಗೌತಮ ನಿವಾಸಿಯಾಗಿ
ಬಿಲ್ಲವ ಸೇವಾ ಸಮಾಜ ಶ್ರೀ ಕೊಲ್ಲೆ ಸೋಮೇಶ್ವರದ ವಾರ್ಷಿಕ ವರದಿ 2022-23 ಮಂಡನೆ ಮಾಡ್ತಾರೆ ಸಂಕಲ್ಪದ್ದು. ಓಂ ಶ್ರೀ ಗುರುಭ್ಯೋ ನಮಃ. ಬ್ರಹ್ಮಶ್ರೀ ನಾರಾಯಣ ಗುರುವರಿಯರನ್ನು ಮನಸಾರೆ ವಂದಿಸುತ್ತಾ ಬಿಲ್ಲವ ಸೇವಾ ಸಮಾಜ ಶ್ರೀ ಕೊಲ್ಲೆ ಸೋಮೇಶ್ವರ ಇದರ 45ನೇ ವಾರ್ಷಿಕೋತ್ಸವದ ಈ ಶುಭ ಸಂದರ್ಭದಲ್ಲಿ ನಮ್ಮ ಈ ಸಂಘದ ಸಂಕ್ಷಿಪ್ತ ವಾರ್ಷಿಕ ವರದಿಯನ್ನು ತಮ್ಮ ಮುಂದಿಡಲು ಸಂತೋಷಪಡುತ್ತಿದ್ದೇನೆ. ನಮ್ಮ ಸಂಘದ 44ನೇ ವಾರ್ಷಿಕ ಕ್ರೀಡಾಕೂಟವು ತಾರೀಕು 6/3/2022 ಸಂಘದ ಹಿಂಬದಿ ಪಂಚಾಯತ್ ಮೈದಾನದಲ್ಲಿ ನಡೆಯಿತು. ಅಂತಾರಾಷ್ಟ್ರೀಯ ನೆಟ್ಬಾಲ್ ಚಿನ್ನದ ಪದಕ ವಿಜೇತರಾಗಿದ್ದಂತಹ ಹಾಗೂ ಭಾರತ ತಂಡದ ಉಪನಾಯಕರಾಗಿದ್ದಂತಹ ಶ್ರೀ ನಿತಿನ್ ಪೂಜಾರಿ ಕ್ರೀಡಾಕೂಟದ ಉದ್ಘಾಟಕರಾಗಿದ್ದರು ಹಾಗೂ ಶ್ರೀ ಜೀವನ್ ಕುಮಾರ್ ಕಪಟ್ ಇವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನೆರವೇರಿತು. ನಂತರ ಆಟದ ಸ್ಪರ್ಧೆಯು ಸಂಜೆಯ ತನಕ ನಡೆಯಿತು. ನಮ್ಮ ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದರು. ತಾರೀಕು 12/3/2022 ಶನಿವಾರ ವಾರ್ಷಿಕ ಭಜನಾ ಮಂಗಳೋತ್ಸವ ಪ್ರಾತಃ ಕಾಲ 6:58ಕ್ಕೆ ಶ್ರೀ ನಿತಿನ್ ಕುಮಾರ್ ಅವರ ದಿವ್ಯ ಹಸ್ತದಿಂದ ನಂದಾದೀಪ ಬೆಳಗಿಸುವುದರೊಂದಿಗೆ ಭಜನೆ ಪ್ರಾರಂಭವಾಗಿ ವಿವಿಧ ಭಜನಾ ಮಂದಿರಗಳ ತಂಡದಿಂದ ರಾತ್ರಿ 11:15 ತನಕ ಭಜನೆ ನಡೆಯಿತು. ನಂತರ 11:30ಕ್ಕೆ ಸಾಮೂಹಿಕ ಭಜನೆ ಹಾಗೂ ಮಂಗಳಾರತಿ ಮಾಡಲಾಯಿತು. 44ನೇ ವಾರ್ಷಿಕೋತ್ಸವದ ಸಮಾರಂಭವು ತಾರೀಕು 13/3/2022 ನಡೆಯಿತು. ಸಮಾರಂಭದ ಉದ್ಘಾಟನೆಯನ್ನು ಶ್ರೀ ಕ್ಷೇತ್ರ ಕುದ್ರೋಳಿಯ ಅಧ್ಯಕ್ಷರಾದ ಶ್ರೀ ಎಚ್ ಸಾಯಿರಾಮ್ ವಹಿಸಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ ಸದಾನಂದ ಪೂಜಾರಿ, ಮೂತ್ರರೋಗ ತಜ್ಞರು, ಸರ್ಕಾರಿ ವೆನ್ಲಾಕ್ ಆಸ್ಪತ್ರೆ ಮಂಗಳೂರು ಇವರು ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಶ್ರೀ ತಮ್ಮ ಲಕ್ಷ್ಮಣ ರಂಗಕರ್ಮಿ ರಂಗ ನಿರ್ದೇಶಕರು ಮತ್ತು ಶ್ರೀ ಸುರೇಶ್ ಪಾಂಡವರಕಲ್ಲು ಶಿಕ್ಷಕರು, ಶ್ರೀ ಶಾರದಾ ವಿದ್ಯಾಲಯ ಮಂಗಳೂರು ಹಾಗೂ ಯುವ ರಿಜಿಸ್ಟರ್ಡ್ ಕೇಂದ್ರ ಸಮಿತಿಯ ಇದರ ಅಧ್ಯಕ್ಷರಾದ ಶ್ರೀ ಉದಯ್ ಅಮೀನ್ ಮಟ್ಟು ಅವರು ಭಾಗವಹಿಸಿದ್ದರು. ಈ ಸಭೆಯಲ್ಲಿ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ವಿಜೇತರಿಗೆ ಅತಿಥಿಗಳು ಬಹುಮಾನ ವಿತರಿಸಿದರು. ಈ ಸಂದರ್ಭದಲ್ಲಿ ಕೋಟೆಕಾರ್ ಪಟ್ಟಣ ಪಂಚಾಯತ್ನ ಚುನಾವಣೆಯಲ್ಲಿ ವಿಜೇತರಾದಂತಹ ಸುಜಿತ್ ಮಾಡೂರು, ಪ್ರವೀಣ್ ಬಗಂಬಿಲ, ನವೀನ್ ಕೊಂಡಾಣ ಇವರಿಗೆ ಅಭಿನಂದನೆ ಸಲ್ಲಿಸಲಾಯಿತು. ಹಾಗೂ ಸಮಾಜದ ಹಿರಿಯರು, ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ಇದರ ಕಾರ್ಯಾಧ್ಯಕ್ಷರಾದಂತಹ ಶ್ರೀ ಎಚ್ ಶ್ರೀಧರ್ ಅವರಿಗೆ ಹಾಗೂ ಉಳ್ಳಾಲ ವಲಯ ಬಿಲ್ಲವ ಸೇವಾ ಸಮಾಜದ ಅಧ್ಯಕ್ಷೆಯಾಗಿರುವಂತಹ ಶ್ರೀಮತಿ ದೇವಕಿ ಉಳ್ಳಾಲ್ರವರಿಗೆ ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು. ನಂತರ ಅನ್ನ ಸಂತರ್ಪಣೆ ನಡೆಯಿತು. ಈ ಎಲ್ಲ ಕಾರ್ಯಕ್ರಮಗಳಿಗೆ ಸಮಾಜ ಬಾಂಧವರು ಭಾಗವಹಿಸುವುದರೊಂದಿಗೆ ಕಾರ್ಯಕ್ರಮ ಯಶಸ್ವಿಯಾಯಿತು. ಅಂದು ಸಂಜೆ 6:00ರಿಂದ ಶ್ರೀ ನಾರಾಯಣಗುರು ಮಹಿಳಾ ಮಂಡಳಿ, ಯುವವಾಹಿನಿ ಕೊಲ್ಲೆ ಘಟಕದ ಸದಸ್ಯರಿಂದ ಹಾಗೂ ಪರಿಸರದ ಪ್ರತಿಭಾನ್ವಿತ ಮಕ್ಕಳಿಂದ ಸಾಂಸ್ಕೃತಿಕ ವೈವಿಧ್ಯಮಯ ಕಾರ್ಯಕ್ರಮ ಎಲ್ಲರ ಮನರಂಜಿಸಿತು. ವಿಷು ಹಬ್ಬ 15/4/2022 ಪ್ರಾತಃ ಕಾಲ 6ರಿಂದ 8ರವರೆಗೆ ಸಂಘದ ಸದಸ್ಯರಿಂದ ಭಜನೆ, ಯುವವಾಹಿನಿ ಸದಸ್ಯರಿಂದ ಮತ್ತು ಶ್ರೀ ಗುರು ಕುಣಿತ ಭಜನಾ ತಂಡದಿಂದ ಕುಣಿತ ಭಜನೆ ನಡೆಯುವುದರ ಜೊತೆಗೆ ಬೆಳಿಗ್ಗೆ 8ಕ್ಕೆ ಗುರುಗಳಿಗೆ ಮಂಗಳಾರತಿ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಸದಸ್ಯರು ಬೆಳೆದ ಮನೆಯ ತೋಟದ ಹಣ್ಣು ಹಂಪಲುಗಳನ್ನು ತಂದು ಕಣಿ ಇಡಲಾಗಿತ್ತು. ಈ ಪುಣ್ಯ ಕಾರ್ಯದಲ್ಲಿ ಸದಸ್ಯರು ಭಾಗವಹಿಸಿ ಕೃತಾರ್ಥರಾದರು. 44ನೇ ವಾರ್ಷಿಕ ಮಹಾಸಭೆ ನಮ್ಮ ಸಂಘದ ಮಹಾಸಭೆಯು ಶ್ರೀ ರಾಮಪೂಜಾರಿ ಪರಿಯತ್ತೂರು ಇವರ ಅಧ್ಯಕ್ಷತೆಯಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಮಂದಿರದಲ್ಲಿ ಜರುಗಿತು. 21-22ನೇ ಸಾಲಿನ ಲೆಕ್ಕ ಪರಿಶೋಧಿತ ವಾರ್ಷಿಕ ಲೆಕ್ಕಪತ್ರವನ್ನು ಸಂಘದ ಕೋಶಾಧಿಕಾರಿ ಸೀತಾರಾಮ ಎಸ್ ಕಾರ್ಕೇರವರು ಮಂಡಿಸಿದರು. ನಂತರ 2022-23ನೇ ಸಾಲಿನ ನೂತನ ಕಾರ್ಯಕಾರಿ ಸಮಿತಿ ಸದಸ್ಯರನ್ನು ಮಹಾಸಭೆಯಲ್ಲಿ ಆಯ್ಕೆ ಮಾಡಲಾಯಿತು. 2022-23ನೇ ಸಾಲಿಗೆ ನಮ್ಮ ಸಂಘದ ಪದಾಧಿಕಾರಿಗಳ ಆಯ್ಕೆಯು 10/7/2022 ಸಂಜೆ 4:30ಕ್ಕೆ ಸಂಘದಲ್ಲಿ ನಡೆಯಿತು. ತಂಡದ ನೂತನ ಅಧ್ಯಕ್ಷರಾಗಿ ಶ್ರೀಯುತ ಜಯರಾಮ್ ಪಿಲಿಕೂರ್ ಇವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು ಹಾಗೂ ಇತರ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಸ್ವಾತಂತ್ರ್ಯ ದಿನಾಚರಣೆ ಆಗಸ್ಟ್ 15ರಂದು 75ನೇ ಅಮೃತ ಮಹೋತ್ಸವದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಬಿಲ್ಲವ ಸೇವಾ ಸಮಾಜದ ರಿಜಿಸ್ಟರ್ ಕೊಲ್ಲೆ ಸೋಮೇಶ್ವರ ಇದರ ಗೌರವಾಧ್ಯಕ್ಷರಾದಂತಹ ಗೋಪಾಲಕೃಷ್ಣ ಸೋಮೇಶ್ವರ ಇವರು ಧ್ವಜವಂದನೆ ಮಾಡುವ ಮೂಲಕ ನೆರವೇರಿಸಿದರು. ಬ್ರಹ್ಮಶ್ರೀ ನಾರಾಯಣ ಗುರು ಜಯಂತಿ. ಬ್ರಹ್ಮಶ್ರೀ ನಾರಾಯಣ ಗುರುವರಿಯರ 168ನೇ ಜನ್ಮ ಜಯಂತಿಯು 10/9/2022 ಶನಿವಾರದಂದು ಬಹಳ ವಿಜೃಂಭಣೆಯಿಂದ ಜರುಗಿತು. 4/9/22 ಗುರು ಜಯಂತಿಯ ಪ್ರಯುಕ್ತ ಪ್ರಾಥಮಿಕ ಹೈಸ್ಕೂಲ್ ಕಾಲೇಜ್ ವಿದ್ಯಾರ್ಥಿನಿಯರಿಗೆ ಮತ್ತು ಸಾರ್ವಜನಿಕರಿಗೆ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟಕರಾಗಿ ಶ್ರೀಮತಿ ಲಾವಣ್ಯ ಸುಧಾಕರ್, ಗಾನ ಸಂಸ್ಕೃತಿ ಸಂಗೀತ ವಿದ್ಯಾಲಯ ಕೊಲ್ಯ ಹಾಗೂ ಅತಿಥಿಗಳಾಗಿ ಶ್ರೀ ವಿಜೇತ್ ಪಜೀರ್, ಅಧ್ಯಕ್ಷರು ಶ್ರೀಕೃಷ್ಣ ಭಜನಾ ಮಂದಿರ ಪಜೀರ್ ಇವರು ಭಾಗವಹಿಸಿದ್ದರು. 10/9/2022 ಶನಿವಾರದಂದು ನಡೆದ ಧಾರ್ಮಿಕ ಸಭಾ ಕಾರ್ಯಕ್ರಮದ ಉದ್ಘಾಟಕರಾಗಿ ಶ್ರೀ ಪೀತಾಂಬರ ಹೆರಾಜೆ, ಅಧ್ಯಕ್ಷರು ಶ್ರೀ ಕ್ಷೇತ್ರ ಗೆಜ್ಜೆಗಿರಿ ಇವರು ವಹಿಸಿದ್ದರು. ಅಧ್ಯಕ್ಷತೆಯನ್ನು ಶ್ರೀ ಜಯಚಂದ್ರ ಕೆ ಉದ್ಯಮಿ,
ಇವರು ಗುರು ಸಂದೇಶವನ್ನು ಶ್ರೀ ಗಣೇಶ್ ಅಮೀನ್ ಸಂಕಮಾರು, ಸಂಯೋಜಕರು ಬ್ರಹ್ಮಶ್ರೀ ನಾರಾಯಣ ಗುರು ಅಧ್ಯಯನ ಪೀಠ ಮಂಗಳೂರು ವಿಶ್ವವಿದ್ಯಾನಿಲಯ, ಹಾಗೂ ಮುಖ್ಯ ಅತಿಥಿಗಳಾಗಿ ಶ್ರೀ UT ಖಾದರ್, ಶಾಸಕರು ಮಂಗಳೂರು ವಿಧಾನಸಭಾ ಕ್ಷೇತ್ರ, ಹಾಗೂ ಸತೀಶ್ ಕುಂಪಲ ಮಾಜಿ ಅಧ್ಯಕ್ಷರು, ಉಪಾಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್, ಉದಯ ಪೂಜಾರಿ ಬಳ್ಳಾಲ್ ಬಾಗ್, ಸ್ಥಾಪಕ ಅಧ್ಯಕ್ಷರು ಬಿರುವೇರು ಕುಡ್ಲ, ಹಾಗೂ ಶ್ರೀಮತಿ ಮಾಲಿನಿ, ಮುಖ್ಯಾಧಿಕಾರಿ ಕೋಟೆಕಾರ್ ಪಟ್ಟಣ ಪಂಚಾಯತ್ ಇವರು ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಚಿತ್ತರಂಜನ್ ಬೋಳಾರ್, ಅಧ್ಯಕ್ಷರು ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ನಿಯಮಿತ, ಹಾಗೂ ನಾರಾಯಣ್ ಶೆಟ್ಟಿ, ನಿವೃತ್ತ ವಿಜಯ ಬ್ಯಾಂಕ್ ಉದ್ಯೋಗಿ ಇವರನ್ನು ಸನ್ಮಾನಿಸಲಾಯಿತು. ಹಾಗೂ ಭಗವಂತ್ ದಾಸ್ ತೊಕ್ಕೋಟ್, ನಾಮನಿರ್ದೇಶಿತ ಸದಸ್ಯರು, ಉಳ್ಳಾಲ ನಗರಸಭೆ ಇವರನ್ನು ಅಭಿನಂದಿಸಲಾಯಿತು. ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ನೀಡಲಾಯಿತು. ತದನಂತರ ಸಾರ್ವಜನಿಕ ಅನ್ನ ಸಂತರ್ಪಣೆ ಹಾಗೂ ಸಂಜೆ ಗಂಟೆ 2ರಿಂದ 6ರವರೆಗೆ ನಾರಾಯಣಗುರು ಯಕ್ಷಗಾನ ಕಲಾ ಸಂಘ ಇವರಿಂದ ಯಕ್ಷಗಾನ ತಾಳಮದ್ದಲೆ ಗುರುದಕ್ಷಿಣೆ ನಡೆಯಿತು. ನಂತರ 6ರಿಂದ 7 ತನಕ ಭಜನೆ ಹಾಗೂ ಶ್ರೀ ಗುರು ಕುಣಿತ ಭಜನಾ ತಂಡ ಕೊಲ್ಲೆ ಇವರಿಂದ ಕುಣಿತ ಭಜನೆ ನಡೆಯಿತು. ಶ್ರೀ ಗುರುಪೂರ್ಣಿಮಾ ಪ್ರತಿ ವರ್ಷದಂತೆ ಈ ವರ್ಷವೂ ತಾರೀಕು 13/7/22ರಂದು ಗುರುಪೂರ್ಣಿಮೆಯ ದಿನವನ್ನು ಶ್ರೀ ಗೋಪಾಲಕೃಷ್ಣ ಅವರು ದೀಪ ಬೆಳಗಿಸುವುದರೊಂದಿಗೆ ಭಜನೆ ಆರಂಭಿಸಲಾಯಿತು. ಹಾಗೂ ಬೆಳಿಗ್ಗೆ 8ಕ್ಕೆ ಮಂಗಳಾರತಿ ಮಾಡಲಾಯಿತು. ಆಟಿಡೊಂಜಿ ದಿನ ಆಗಸ್ಟ್ 7ರಂದು ಆದಿತ್ಯವಾರ ನಮ್ಮ ಸಂಘದ ಕೂಡುವಿಕೆಯಿಂದ ಶ್ರೀ ನಾರಾಯಣಗುರು ಮಹಿಳಾ ಮಂಡಳಿ ವತಿಯಿಂದ ಆಟಿಡೊಂಜಿ ದಿನವನ್ನು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸದಸ್ಯರು ಭಾಗವಹಿಸುವುದರೊಂದಿಗೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಶೈಕ್ಷಣಿಕ ಅಭಿನಂದನಾ ಕಾರ್ಯಕ್ರಮ ಬಿಲ್ಲವ ಸೇವಾ ಸಮಾಜ ರಿಜಿಸ್ಟರ್ ಕೊಲ್ಯ, ಯುವವಾಹಿನಿ ರಿಜಿಸ್ಟರ್ ಕೊಲ್ಯ ಘಟಕ ಮತ್ತು ನಾರಾಯಣಗುರು ಮಹಿಳಾ ಮಂಡಳಿ ವತಿಯಿಂದ ನಾರಾಯಣಗುರು ಧರ್ಮ ಶಿಕ್ಷಣ ಕೇಂದ್ರ ಕೊಲ್ಯ ಇದರ ಗುರುಗಳಾದ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಅರುಣ್ ಉಳ್ಳಾಲ್ ಹಾಗೂ ಅವರ ಮಾತಾಪಿತರಿಗೆ ಅರುಣಾಭಿನಂದನೆಯನ್ನು ಗೌರವಪೂರ್ವಕವಾಗಿ ಸಲ್ಲಿಸಲಾಯಿತು. ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸಮಾಧಿ ದಿನ ತಾರೀಕು 21/9/2022 ಬುಧವಾರದಂದು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸಮಾಧಿ ದಿನವನ್ನು ನಾರಾಯಣಗುರು ಧ್ಯಾನ ಮಂದಿರದಲ್ಲಿ ನಮ್ಮ ಸಂಘದ ಹಾಗೂ ಬಿಲ್ಲವ ಯುವವಾಹಿನಿ ಶ್ರೀ ಕೊಲ್ಲೆ ಘಟಕದ ಒಟ್ಟು ಕೂಡುವಿಕೆಯಿಂದ ಸಂಜೆ 6ರಿಂದ 7 ತನಕ ಭಜನೆ ಹಾಗೂ ನಂತರ ಶ್ರೀ ಗುರು ಕುಣಿತ ಭಜನಾ ತಂಡದಿಂದ ಕುಣಿತ ಭಜನೆ ನಡೆಯಿತು. ದೀಪಾವಳಿ ಸೌಹಾರ್ದ ಸಂಗಮ ನಮ್ಮಿ ಸಂಘದ ಹಾಗೂ ವಿವಿಧ ಸಂಘಟನೆಗಳ ಸಹಕಾರದೊಂದಿಗೆ ಹೊಸಕರಲ್ ಬಳಗದ ವಿಂಶತಿ ಸಂಭ್ರಮ ಹಾಗೂ ದೀಪಾವಳಿ ಸಂಗಮ ಕಾರ್ಯಕ್ರಮವು ತಾರೀಕು 19/10/2022ರಂದು ನಮ್ಮ ಸಭಾಂಗಣದಲ್ಲಿ ಜರುಗಿತು. ಕಾರ್ಯಕ್ರಮದ ಮೊದಲು ಹವ್ಯಾಸಿ ಕಲಾವಿದರ ಕೂಡುವಿಕೆಯಿಂದ ನಾರಾಯಣಗುರು ಯಕ್ಷಗಾನ ಕೇಂದ್ರದ ಕಲಾವಿದರಿಂದ ಪಾಂಡವ ಅಶ್ವಮೇಧ ಎಂಬ ತಾಳಮದ್ದಲೆ ನಡೆಯಿತು. ಧಾರ್ಮಿಕ ಶಿಕ್ಷಣ ಪದ್ಧತಿ ಮತ್ತು ಭಜನಾ ತರಬೇತಿ ಕಮ್ಮಟ, ಬಿಲ್ಲವ ಸೇವಾ ಸಮಾಜ ಮತ್ತು ಯುವವಾಹಿನಿ ಘಟಕ ಇದರ ಸಂಯುಕ್ತ ಆಶ್ರಯದಲ್ಲಿ ಧರ್ಮಗುರುಗಳಾದ ಅರುಣ್ ಉಳ್ಳಾಲ್ ಅವರ ನೇತೃತ್ವದಲ್ಲಿ ಮಾರ್ಗದರ್ಶನ 2022-23ನೇ ಸಾಲಿನ ಸುದೀರ್ಘ ವಾರ್ಷಿಕ ವರದಿಯನ್ನು ಬಹಳ ಸಂಕ್ಷಿಪ್ತವಾಗಿ ಸಭೆಯ ಮುಂದೆ ಮಂಡಿಸಿದ ಕಾರ್ಯದರ್ಶಿಯವರಾದ ಶ್ರೀಯುತ ಆನಂದ್ ಮಳ್ಯಾಳಿ ಕೋಡಿ ಇವರಿಗೆ ವಂದನೆಗಳು. ಮುಂದಕ್ಕೆ ಶ್ರೀ ನಾರಾಯಣ ಗುರು ಮಹಿಳಾ ಮಂಡಳಿ ಕೊಲ್ಯ ಗುರುಭ್ಯೋ ನಮಃ. ವಾರ್ಷಿಕ ವರದಿ. ಸನ್ಮಾನ್ಯ ಅಧ್ಯಕ್ಷರೇ, ವೇದಿಕೆಯಲ್ಲಿ ಇರುವ ಎಲ್ಲ ಗಣ್ಯರೇ ಹಾಗೂ ನೆರೆದಿರುವ ಎಲ್ಲ ಬಂಧು ಮಿತ್ರರಿಗೂ ನನ್ನ ಪ್ರೀತಿಪೂರ್ವಕ ನಮನಗಳು. ಮಾತೃ ಸಂಘದ 45ನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ನಮ್ಮ ಮಹಿಳಾ ಸಂಘದ ವಾರ್ಷಿಕ ವರದಿಯನ್ನು ನಿಮ್ಮ ಮುಂದಿಡಲು ಸಂತೋಷ ಪಡುತ್ತೇನೆ. ಸಂಘಟನೆಯಿಂದ ಬಲಯುತರಾಗಿರಿ, ವಿದ್ಯಾರ್ಜನೆಯಿಂದ ಸ್ವತಂತ್ರರಾಗಿರಿ ಎಂಬ ಗುರುವರಿಯರ ಸಂದೇಶದಂತೆ ನಮ್ಮ ಮಾತೃ ಸಂಸ್ಥೆಯು ಬಿಲ್ಲವ ರಜತ ಮಹೋತ್ಸವದ ಸಂದರ್ಭದಲ್ಲಿ ನಮ್ಮ ಮಹಿಳಾ ಸಂಘವನ್ನು ರಚಿಸಲಾಯಿತು. ಗುರುವರಿಯರ ಕೃಪಾಶೀರ್ವಾದದಿಂದ ನಮ್ಮ ಮಹಿಳಾ ಸಂಘವು ಈವರೆಗೆ ವ್ಯವಸ್ಥಿತವಾಗಿ ಕಾರ್ಯನಿರ್ವಹಿಸುತ್ತಿದೆ. ಪ್ರತಿ ತಿಂಗಳ ಮೊದಲನೇ ಆದಿತ್ಯವಾರ 4 ಗಂಟೆಗೆ ಸರಿಯಾಗಿ ಗೌರವಾಧ್ಯಕ್ಷರ ಉಪಸ್ಥಿತಿಯಲ್ಲಿ ಅಧ್ಯಕ್ಷರ ಅನುಮತಿ ಮೇರೆಗೆ ಪ್ರಾರ್ಥನೆಯೊಂದಿಗೆ ನಮ್ಮ ಸಭೆ ಪ್ರಾರಂಭವಾಗುತ್ತದೆ. ಗುರುಪೂರ್ಣಿಮೆಯ ಪ್ರಯುಕ್ತ ಭಜನಾ ಸೇವೆ ಹಾಗೂ ಮಹಿಳಾ ಸಂಘದ ಅಧಿಕ ಸಂಖ್ಯೆಯ ಸದಸ್ಯರು ಒಂದು ದಿನದ ಸ್ವಯಂ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವೆವು. ದಿನಾಂಕ 7/8/2022ರಂದು ನಮ್ಮ ನಾರಾಯಣಗುರು ಮಹಿಳಾ ಮಂಡಳಿಯ ವತಿಯಿಂದ ನಮ್ಮ ಮಾತೃ ಸಂಘದ ಹಾಗೂ ಯುವವಾಹಿನಿ ಕೊಲ್ಯ ಘಟಕದ ಸಹಕಾರದೊಂದಿಗೆ ವರ್ಷಂಪ್ರತಿ ಜರುಗುವ ಆಟಿಡೊಂಜಿ ದಿನ ಕಾರ್ಯಕ್ರಮವು ಬಹಳ ಅರ್ಥಪೂರ್ಣವಾಗಿ ಜರುಗಿತು. ಇದೇ ಸಂದರ್ಭದಲ್ಲಿ ನಮ್ಮ ಮಾತೃ ಸಂಸ್ಥೆ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ರಿಜಿಸ್ಟರ್ಡ್ ಕೊಲ್ಯ ಇದರ ಕನಸಿನ ಯೋಜನೆಗೆ ನಿವೇಶನ ಖರೀದಿಗಾಗಿ 1,50,000 ರೂಪಾಯಿಯನ್ನು ಮಹಿಳಾ ಮಂಡಳಿಯ ಸರ್ವ ಸದಸ್ಯರ ಪರವಾಗಿ ನಾವು ನೀಡಿರುತ್ತೇವೆ. ದಿನಾಂಕ 10/9/2022 ಗುರು ಜಯಂತಿಯಂದು ಬೆಳಿಗ್ಗೆ ಲಲಿತಾ ಸಹಸ್ರನಾಮ ಹಾಗೂ ಭಜನಾ ಸೇವೆಯಲ್ಲಿ ನಮ್ಮ ಮಹಿಳಾ ಸಂಘದ ಸದಸ್ಯರು ಪಾಲ್ಗೊಂಡಿರುವರು. ಬ್ರಹ್ಮಶ್ರೀ ಗುರುವರಿಯರ ಮಹಾಸಮಾಧಿಯ ದಿನದ ಪುಣ್ಯಸ್ಮರಣೆ ಅಂಗವಾಗಿ ದಿನಾಂಕ 10/9/2022 ಶ್ರೀ ಗುರುವರಿಯರ ನಡೆದ ಭಜನಾ ಸೇವೆ ಹಾಗೂ ವಿಶೇಷ ಪೂಜೆಯಲ್ಲೂ ಪಾಲ್ಗೊಂಡಿರುವೆವು.
ನವರಾತ್ರಿ ಪ್ರಯುಕ್ತ ಶ್ರೀ ಕ್ಷೇತ್ರ ಕುದ್ರೋಳಿಯಲ್ಲಿ ನಡೆದ ಭಜನೆ ಸಂಕೀರ್ತನೆಯಲ್ಲಿ ನಾವು ಪಾಲ್ಗೊಂಡಿರುವೆವು ಹಾಗೂ ಅನ್ನದಾನದ ಸೇವೆಗೆ ಪುಣ್ಯ ಕಾಣಿಕೆಯನ್ನು ಹಾಗೂ ನಮ್ಮ ಮಹಿಳಾ ಸಂಘದ ಅಧಿಕ ಸಂಖ್ಯೆಯ ಸದಸ್ಯರು ಒಂದು ದಿನದ ಸ್ವಯಂ ಸೇವೆಯಲ್ಲಿ ತಮ್ಮನ್ನು ತಾವೇ ತೊಡಗಿಸಿಕೊಂಡಿರುವೆವು. ದಿನಾಂಕ 17/1/2023 ಮಂಗಳವಾರದಂದು ನಾರಾಯಣಗುರು ಧ್ಯಾನ ಮಂದಿರದ ವಠಾರದಲ್ಲಿ ಬಿಲ್ಲಾವ ಸೇವಾ ಸಮಾಜ ಟ್ರಸ್ಟ್ ರಿಜಿಸ್ಟರ್ಡ್ ಮತ್ತು ಗೆಜ್ಜೆಗಿರಿ ಉಳ್ಳಾಲ ವಲಯ ಸಮಿತಿಯ ಆಶ್ರಯದಲ್ಲಿ ಜರುಗಿದ ಶ್ರೀ ಗೆಜ್ಜೆಗಿರಿ ಕ್ಷೇತ್ರ ಮಹಾತ್ಮೆ ಯಕ್ಷಗಾನ ಬಯಲಾಟದ ಯಶಸ್ವಿಗೆ ನಮ್ಮ ಮಹಿಳಾ ಮಂಡಳಿಯ ಸರ್ವ ಸದಸ್ಯರು ತನುಮನಧನದಿಂದ ಸಹಕರಿಸಿ ಭಜನಾ ಸೇವೆಯಲ್ಲಿ ಪಾಲ್ಗೊಂಡಿರುತ್ತೇವೆ. ದಿನಾಂಕ 29/1/2023 ಆದಿತ್ಯವಾರದಂದು ಮಾತೃ ಸಂಸ್ಥೆಯ 45ನೇ ವಾರ್ಷಿಕೋತ್ಸವದ ಪ್ರಯುಕ್ತ ಜರುಗಿದ ವಾರ್ಷಿಕ ಕ್ರೀಡಾಕೂಟದಲ್ಲಿ ಮಹಿಳಾ ಮಂಡಳಿಯ ಸರ್ವ ಸದಸ್ಯರು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿರುತ್ತೇವೆ. ವಾರ್ಷಿಕೋತ್ಸವದ ಅಂಗವಾಗಿ ಮಾತೃ ಸಂಸ್ಥೆಯ ಸಭಾಭವನ ಮತ್ತು ಗುರುಮಂದಿರದ ಆವರಣವನ್ನು ಶುಚಿಗೊಳಿಸಲು ಮಹಿಳಾ ಮಂಡಳ ಸದಸ್ಯರು ಪಾಲ್ಗೊಂಡಿರುವರು. ಅವಕಾಶಕ್ಕಾಗಿ ವಂದನೆಗಳು. ನಾನು ಎಲ್ಲಿ ಹೋದರೂ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ನಾವು ಹಿಂದುಳಿದ ಸಮಾಜವ? ಖಂಡಿತ ಅಲ್ಲ. ನಾವು ಹಿಂದುಳಿದವರು ಅಲ್ಲ. ನಮ್ಮ ಭಾವನೆ ಹಿಂದುಳಿದಿದೆ. ನಾವು ಈ ಭಾವನೆಯನ್ನು ಮೊದಲು ತೆಗೆದುಹಾಕಬೇಕು. ನಾವು ಹಿಂದುಳಿದ ಸಮಾಜ ಅಂತೇಳಿ. ಯಾವುದರಲ್ಲಿ ನಾವು ಹಿಂದುಳಿದಿದ್ದೇವೆ? ನಮಗೆ ವಿದ್ಯಾಭ್ಯಾಸದಲ್ಲಿ ಯಾವುದಾದ್ರೂ ಕೊರತೆ ಇದೆಯಾ? ಯಾರಾದರೂ ನೀವು ವಿದ್ಯಾಭ್ಯಾಸ ಮಾಡಬಾರ್ದು, ಹೈಯರ್ ಎಜುಕೇಷನ್ ಮಾಡಬಾರ್ದು, ಅಥವಾ ಯಾವುದೇ ಉನ್ನತ ಹುದ್ದೆಗೆ ಹೋಗಬಾರ್ದು ಅಂತೇಳಿ ಯಾರಾದರೂ ರಿಸ್ಟ್ರಿಕ್ಷನ್ ಇದೆಯಾ? ಆದರೆ ಇಷ್ಟು ವರ್ಷ ಆದರೂ ಕೂಡ ನಮ್ಮ ಈ ಸಮಾಜದ ಕೆಲವರು ಉನ್ನತ ಹುದ್ದೆಯಲ್ಲಿದ್ದಾರೆ. ಕ್ರೀಡೆಯಲ್ಲಿ ಆಗಲಿ, ಚಲನಚಿತ್ರದಲ್ಲಿ ಆಗಲಿ ನ್ಯಾಯಾಧೀಶರಾಗಿದ್ದಾರೆ, ನ್ಯಾಯವಾದಿಗಳಾಗಿದ್ದಾರೆ. ಆದರೆ ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ಅತಿ ಹೆಚ್ಚು ಇರುವುದು ನಮ್ಮ ಬಿಲ್ಲವರು. ಆದರೆ ನಾವು ಎಷ್ಟು ವಿಚಾರ ಮಾಡಿದ್ದೇವೆ ಅಷ್ಟು ಬೆಳವಣಿಗೆ ಆಗಿಲ್ಲ. ಯಾತಕ್ಕೆ ಆಗಿಲ್ಲ? ನಮ್ಮ ಈ ಚಿಂತನೆ ಚೇಂಜ್ ಆಗಬೇಕಾಗಿದೆ. ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚು ಯುವಕರನ್ನು ಹೊಂದಿರುವಂಥ ದೇಶ. ಇತ್ತೀಚೆಗೆ ನಮ್ಮದು ಸುಮಾರು 65% ಯುವಕರನ್ನೇ ಹೊಂದಿರುವಂಥ ಯಂಗ್ ಇಂಡಿಯಾ. ನಮ್ಮಲ್ಲಿ ಅತ್ಯಂತ ಹೆಚ್ಚು ಮಾನವ ಸಂಪನ್ಮೂಲಗಳಿದ್ದಾವೆ. ಆದರೆ ನಾವು ಅದನ್ನು ಸರಿಯಾಗಿ ಉಪಯೋಗಿಸ್ತಾ ಇದ್ದೀವಿಯಾ? ನಮ್ಮ ಯುವಕರು ಸರಿಯಾದ ರೀತಿಯಲ್ಲಿ ಸರಿಯಾದ ನಿಟ್ಟಿನಲ್ಲಿ ಹೋಗ್ತಾ ಇದ್ದಾರಾ? ಇದನ್ನು ನಾವು ನೋಡಬೇಕಾಗಿದೆ. ಈಗ ಒಂದು ಉದಾಹರಣೆಗೆ ನಮ್ಮ ಇಲ್ಲಿ ಒಂದು 45ನೇ ವರ್ಷದ ವಾರ್ಷಿಕೋತ್ಸವ ನಡೀತಾ ಇದೆ. ಸ್ವಲ್ಪ ಹಿಂದೆ ನೋಡಿದರೆ ನಮ್ಗೆ ಗೊತ್ತಾಗುತ್ತೆ ಎಷ್ಟು ಜನ ಯುವಕರು ಇದ್ದಾರೆ ನಮ್ಮಲ್ಲಿ. ಸೊ ನಮ್ಮ ಗುರುಗಳು ಹೇಳಿದಾಗೆ ನಾವು ಸಂಘಟಿತರಾಗಬೇಕಾಗಿದೆ. ಸಂಘಟನೆಯ ಆ ಮನೋಭಾವನೆ ಇನ್ನೂ ಕೂಡ ನಮ್ಮಲ್ಲಿ ಬೆಳೆದಿಲ್ಲ ಅಂತ ನನ್ನ ಭಾವನೆ. ಅದೇ ರೀತಿ ವಿದ್ಯೆಯಿಂದ ಸ್ವಾತಂತ್ರ್ಯ. ನಾವು ವಿದ್ಯೆಯನ್ನು ಒಂದು ನಿರ್ದಿಷ್ಟ ಏಮನ್ನು ಇಟ್ಕೊಂಡು ಮಾಡಬೇಕಾಗಿದೆ. ಇಂದಿನ ನಮ್ಮ ಟೈಮಲ್ಲಿ ಇತ್ತು, ಪಕ್ಕದ ಮನೆಯವರು ಗ್ರ್ಯಾಜುಯೇಟ್ ಆಯಿತು, ನನ್ನ ಮಗ ಕೂಡ ಗ್ರ್ಯಾಜುಯೇಟ್ ಆಗಬೇಕು ಅಂದರೆ ಯಾವಾಗೆ ಕೂಡ ಒಂದು ಗೋಲ್ ಇಲ್ಲ. ಸುಮ್ಮನೆ ಅವನು ಗ್ರ್ಯಾಜುಯೇಟ್ ಮಾಡಿದ, ನನ್ನ ಮಗ ಕೂಡ ಡಿಗ್ರಿ ಆಗಬೇಕು. ಸೊ ಇವಾಗ ಅಂಥ ಪರಿಸ್ಥಿತಿ ಇಲ್ಲ. ಪ್ರೀ LKGಯಿಂದಲೇ ಸ್ಟಾರ್ಟ್ ಆಗತ್ತೆ. ಸೊ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ನಾವೊಂದು ಉತ್ತಮವಾದ ಧ್ಯೇಯ ಏಮನ್ನು ಇಟ್ಕೊಂಡು ಮಾಡಬೇಕಾಗತ್ತೆ. ಕೌಟಿಲ್ಯ ಹೇಳ್ತಾನೆ, ಏಮ್ಲೆಸ್ ಲೈಫ್ ಈಸ್ ಲೈಕ್ ರಡ್ಡರ್ಲೆಸ್ ಬೋಟ್ ಅಂತೇಳಿ. ನಮಗೆ ಯಾವುದೇ ಒಂದು ಜೀವನದ ಏಮಿಲ್ಲದಿದ್ದರೆ ನಾವು ಯಾವ ದಿಕ್ಕಿನಲ್ಲಿ ಹೋಗ್ತೇವೆ, ಎಲ್ಲಿ ಹೋಗಿ ಮುಡ್ತೇವೆ ಅಂತೇಳಿ ಗೊತ್ತಾಗಲ್ಲ. ಯಾಕೆ? ನಾವು ಬೋಟಲ್ಲಿ ಹೋಗೋ ರಡ್ಡರ್ ಇಲ್ಲದಿದ್ದರೆ ಅದು ಎಲ್ಲಿ ಹೋಗಿ ನಿಲ್ಲುತ್ತೆ ಅಂತೇಳಿ ಯಾರಿಗೆ ಗೊತ್ತಿಲ್ಲ. ನಾನು ತುಂಬ
ಒಂದು 31 ವರ್ಷದ ನಂತರ ಈ ನನ್ನ ಜಿಲ್ಲೆಗೆ ಬಂದಿದ್ದೇನೆ. ಸೊ ನನಗೆ ಸ್ವಲ್ಪ ಟಚ್ ಕಮ್ಮಿನೇ. ನಂದು ಭಾಷೆ ಕೂಡ ಸ್ವಲ್ಪ ನಿಮಗೆ ಡಿಫ್ರೆನ್ಸ್ ಇರ್ಬೋದು. ನಾವೊಂದು 24 ವರ್ಷ ಆರ್ಮಿಯಲ್ಲಿದ್ದೆ. ಅದರ ನಂತರ 2012ರಲ್ಲಿ DYSP ಆಗಿ 2010 KS ಸೇರಿದೆ. ನಾನು ಯಾಕೆ ಹೇಳ್ತಿದ್ದೇನೆ ಅಂದರೆ, ಒಂದು ಇನ್ಸ್ಪಿರೇಷನ್ ಆಗಬೇಕು ನಮ್ಮ ಯುವ ಜನಾಂಗಕ್ಕೆ. ಆದರೆ ಇಲ್ಲಿ ಯಾರು ಕೂಡ ಕಾಣ್ತಾ ಇಲ್ಲ. ನನ್ನ ಲೈಫಿದ್ದು ನಾನು ಒಂದು ಸಲ ಹೇಳ್ತೇನೆ. ಅಂದರೆ ನಾನು ಏನು ಉತ್ತಮ ಇದು ಮಾಡಿದ್ದೇನೆ ಅಂತ ಹೇಳ್ತಾ ಇಲ್ಲ, ನಾನು ಎಲ್ಲೂ ಹೇಳಿಲ್ಲ. ಆದರೆ ಇವತ್ತು ಹೇಳಬೇಕಂತ ಅನ್ನಿಸ್ತು. ಯಾಕಂದರೆ ನಮ್ಮದು ಯಾಕೆ ಸಂಘಟನೆ ಇನ್ನೂ ಕಮ್ಮಿ ಇದೆ, ಆಗ್ತಾ ಇಲ್ಲ. ನಮ್ಮ ಸಮಾಜದವರು ಮುಂದೆ ಯಾಕೆ ಬರ್ತಾ ಇಲ್ಲ. ನಮ್ಮ ಡಿಪಾರ್ಟ್ಮೆಂಟಲ್ಲಿ ಒಂದು ಸರ್ವೆ ಇದೆ. ಒಂದು 600 ರೌಡಿ ಶೀಟರ್ ಇದ್ದರೆ ಒಂದು ಜಿಲ್ಲೆಯಲ್ಲಿ 400 ಜನ ರೌಡಿ ಶೀಟರ್ ನಮ್ಮ ಬಿಲ್ಲೋವಾಸ್ ಇರ್ತಾರೆ. ಒಂದು 100 ಕ್ರೈಮ್ ರಿಜಿಸ್ಟರ್ ಆದರೆ ಅದರಲ್ಲಿ 60 ಕ್ರೈಮ್ ನಮ್ಮ ಬಿಲ್ಲೋವಾಸದ್ದಿರುತ್ತೆ. ಇದು ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಅಂದರೆ ನನ್ನ ಎಕ್ಸ್ಪೀರಿಯನ್ಸಿಂದ ಹೇಳ್ತಾ ಇದ್ದೇನೆ. ಇದು ಯಾತಕ್ಕೆ ಆಗ್ತಾಯಿದೆ? ವಿದ್ಯೆಯ ಕೊರತೆ, ಸರಿಯಾದ ಒಂದು ಡೈರೆಕ್ಷನ್ನ ಕೊರತೆ. ಎಲ್ಲರೂ ಅಂತ ಹೇಳೋಕ್ಕಾಗಲ್ಲ. ಹೆಚ್ಚಿನವರು ಈಗ ಉತ್ತಮ ವಿದ್ಯಾಭ್ಯಾಸವನ್ನು ಪಡಿತಾ ಇದ್ದಾರೆ. ಆದರೂ ಒಂದು ಎಕ್ಸಾಂಪಲ್ ನಂದು ಹೇಳ್ತೇನೆ. ನಾನು ಅಡಿಷನಲ್ SP ಆಗಿ ಖಂಡಿತವಾಗಿ ಯಾವುದೇ ಒಂದು ಫೇವರಿಂದ ಇಲ್ಲಿ ಬಂದು ನಿಂತಿಲ್ಲ. ನಂದು ಊರು ಬಂಟ್ವಾಳ ತಾಲೂಕು, ಗೋಲ್ತಮಜಾಲ್. ನಮಗೆ ತುಂಬ ಕಷ್ಟ ಇತ್ತು. ನಮ್ಮ ತಂದೆ ಕೆಲಸ ಮಾಡಿ ತಂದ್ರೇ ರಾತ್ರಿ ಊಟ ಮಾಡುವ ಪರಿಸ್ಥಿತಿ ಇತ್ತು. SLC ತನಕ ಆವಾಗ 4th ಸ್ಟ್ಯಾಂಡರ್ಡ್ವರೆಗೆ ನಮ್ಮ ಊರಲ್ಲಿತ್ತು. 5ರಿಂದ 7 ಕಲ್ಲಡ್ಕಕ್ಕೆ ಹೋಗಬೇಕು, 8ರಿಂದ 10 ಪಾಣೆಮಂಗ್ಳೂರು ಹೋಗಬೇಕು, PUC ಮಾಡಲಿಕ್ಕೆ ಬಂಟ್ವಾಳ ಅಥವಾ ವಿಟ್ಲಕ್ಕೆ ಹೋಗಬೇಕು. ನಮ್ಮದು ಆವಾಗ 7th ಪಬ್ಲಿಕ್ ಇತ್ತು, SLCಯಲ್ಲಿ ಪಬ್ಲಿಕ್ ಇತ್ತು. ಸೊ SLCಯಲ್ಲಿ ನಮ್ಮೂರಲ್ಲಿ ಇಬ್ಬರೇ ಪಾಸಾಗಿತ್ತು, ನಾನು ಮತ್ತು ಇನ್ನೊಬ್ಬ. ಆದರೆ ನಮ್ಮದು ದುರದೃಷ್ಟ ಅಂದರೆ ನಮಗೆ ಮುಂದಿನ ವಿದ್ಯಾಭ್ಯಾಸ ಮಾಡಲಿಕ್ಕೆ ಆಗಿಲ್ಲ. ಅದು ಹೇಗೆ ಗೊತ್ತಿಲ್ಲ. ನಾವು ಇಬ್ಬರು ಕೂಡ ಒಂದು ಐಸ್ ಕ್ರೀಮ್ ಪಾರ್ಲರ್ ಮಂಗಳೂರಲ್ಲಿ ಬಂದು ಬಿದ್ದೆವು. ಇದೇ ಜಪ್ಪಲ್ಲಿ ಇದ್ದೆ ನಾನು ಒಂದು ಐಸ್ ಕ್ರೀಮ್ ಪಾರ್ಲರಲ್ಲಿ. ಸುಮಾರು 8-10 ತಿಂಗಳು ಕೆಲಸ ಮಾಡಿದ್ದೆ, ನಾನು ಅವನು ಮಾಡಿದ್ದೆ ಒಟ್ಟಿಗೆ. ಸೊ ನನಗೆ ಯಾಕೋ ಎಜುಕೇಷನ್ ಮುಂದುವರಿಸಬೇಕು, ಏನಾದರೂ ಒಂದು ಸಾಧಿಸಬೇಕಂತೇಳಿ ಒಂದು ಏಮ್ ಇತ್ತು. ಹೈಸ್ಕೂಲಲ್ಲಿ NCC ಹೋಗಿದ್ದೆ. ಆರ್ಮಿಗೆ ಹೋಗಲೇಬೇಕಂತೇಳಿ ನನಗೊಂದು ಹಠ ಇತ್ತು. ಆದರೆ ನಾನು ತುಂಬ ಹೈಟ್ ಕಮ್ಮಿ ಇತ್ತು. ಏನು ಎಲ್ಲರೂ ಹೇಳ್ತಿದ್ರು, ಮರದಲ್ಲಿ ನೇತಾಡಿದರೆ ಉದ್ದ ಆಗುತ್ತೆ ಅಂಥೇಳಿ. ಏನೆಲ್ಲ ಕುಸ್ತಿ ಮಾಡಿದ್ವಿ, ಡೈಲಿ ಬೆಳಿಗ್ಗೆ ಎದ್ದು ವಾಕಿಂಗ್ ಮಾಡೋದು, ಮರದಲ್ಲಿ ನೇತಾಡೋದು ಎಲ್ಲ ಮಾಡಿದ್ವಿ. ಆದರೆ 2 ವರ್ಷ ಐಸ್ ಕ್ರೀಮ್ ಪಾರ್ಲರ್ ಬಿಟ್ಟು ಅದರ ನಂತರ ಇಲ್ಲಿ ಹರೇಕಳ HADPಯಲ್ಲಿ ಒಂದು ಹಾರ್ಟಿಕಲ್ಚರ್ ಅಸಿಸ್ಟೆಂಟ್ ಅಪ್ರೆಂಟಿಸ್ಶಿಪ್ಗೆ ಜಾಯ್ನ್ ಆದೆ. ಅಲ್ಲಿ ಕೂಡ ಒಂದು 8 ತಿಂಗಳಾಗುವಾಗ ಏನೋ ಒಂದು ಗಲಾಟೆಯಾಗಿ ಅದು ಬಂದಾಯಿತು. ಆದರೆ ನಾವು ಇಬ್ಬರು ಇಲ್ಲಿ ಇರುವಾಗ ಆರ್ಮಿಗೆ ಕಂಟಿನ್ಯೂಸ್ ಆಗಿ ರಿಕ್ರೂಟ್ಮೆಂಟ್ಗೆ ಹೋಗ್ತಾ ಇದ್ವಿ. ಇನ್ನೊಬ್ಬನಂದು ರಿಕ್ರೂಟ್ಮೆಂಟ್ ಆಯಿತು, ನಂದು ಆಗಿಲ್ಲ. ಆದರೆ ನಾನು ಲಾಸ್ಟಿಗೆ ಎಕ್ಸಾಮ್ ಕೊಟ್ಟು ಈ ಬಂದಾದ್ದರಿಂದ ನಾನು ಸೈಂಟ್ ಜೋಸೆಫ್ ಹಾರ್ಟಿಕಲ್ಚರ್ ಕಾಲೇಜ್ ವಾಮಂಜೂರಿಗೆ ಜಾಯ್ನ್ ಆದೆ. ಅಲ್ಲಿ ಹೋಗಿ ಒಂದು 3 ತಿಂಗಳಾಗಬೇಕಾದ್ರೆ ನಂದು ಅಪಾಯಿಂಟ್ಮೆಂಟ್ ಆರ್ಮಿಯಲ್ಲಿ ಬಂತು. ತುಂಬ ಖುಷಿಯಾಯಿತು. ಆವಾಗ ಅಂದರೆ ಅವಾಗಲ್ಲ, ಇವಾಗಲೂ ನಮ್ಮ ಊರಲ್ಲಿ ಆರ್ಮಿಯವರು ಅಂದರೆ ನಾನು ಒಂದು ಇನ್ನೊಬ್ಬರು ಇದ್ದಾರೆ ಅಷ್ಟೇ, ಇಬ್ಬರೇ ಇರೋದು. ಆರ್ಮಿಗೆ ಹೋದೆ ಭಾರಿ ಖುಷಿಯಲ್ಲಿ. ಅದು ವೆಲ್ಲಿಂಗ್ಟನ್ ಸಿಕ್ತು. ಕೋಲ್ಡ್ ಅಂದರೆ ಮಾತಾಡಲಿಕ್ಕೆ ಆಗ್ತಾಯಿಲ್ಲ, ಜುಲೈಯಲ್ಲಿ ಅಷ್ಟು ಕೋಲ್ಡ್ ಅದು. ಆರ್ಮಿಗೆ ಹೋದ್ಮೇಲೆ ಸರಿ, ನಾವು ಹೇಗೋ ಒಂದು ನಮಗೆ ಬೇಸ್ ಸಿಕ್ತು, ನಮ್ಮದು ಎಜುಕೇಷನ್ ಮುಂದುವರಿಸ್ಬೇಕಂತೇಳಿ ನಾನಲ್ಲಿ ಗ್ರ್ಯಾಜುಯೇಷನ್ ಮಾಡಿದೆ. ಅದ ನಂತರ ಪೋಸ್ಟ್ PGDCA ಮಾಡಿದೆ. ಅಲ್ಲಿ ಕೂಡ ಆಫೀಸರ್ ಕಮಿಷನ್ಗೆ ಒಂದು 5 SSB ಅಟೆಂಡ್ ಮಾಡಿದೆ. ಅಲ್ಲಿರುವಾಗಲೇ KS ಅಟೆಂಡ್ ಮಾಡಿದೆ. ಸೊ ಇಲ್ಲಿ KS ಕ್ಲಿಯರ್ ಆಯಿತು. 2010ನೇ ಬ್ಯಾಚಲ್ಲಿ ಇಲ್ಲಿ ಜಾಯ್ನ್ ಆದೆ.
ಅದ ನಂತರ ನಾನು MBA ಮಾಡಿದ್ದೆ. ನಾನು ಯಾಕೆ ಹೇಳ್ತಿದ್ದೇನೆ ಅಂದರೆ, ನಮಗೊಂದು ಏಮ್ ಬೇಕು. ಖಂಡಿತವಾಗಿ ನಮ್ಮ ಮಕ್ಕಳನ್ನು ಒಂದು ಸರಿಯಾದ ರೀತಿಯಲ್ಲಿ, ಸರಿಯಾದ ದಿಶೆಯಲ್ಲಿ ನಾವು ನಡೆಸಬೇಕಾಗಿದೆ. ನಿಮ್ಗೆ ಗೊತ್ತಿದೆ, ಇವಾಗದ ಮಕ್ಕಳು ನಮ್ಮಲ್ಲಿ ಫೆಸಿಲಿಟೀಸ್ಗೇನು ಕಮ್ಮಿ ಇಲ್ಲ. ನಾವು ಇರುವಾಗ 4ನೇ ಕ್ಲಾಸ್ ಇತ್ತು, ಇವಾಗ ಹೈಸ್ಕೂಲ್ವರೆಗೆ ಅಲ್ಲ, PUC ವರೆಗೂ ನಮ್ಮ ಊರಲ್ಲಿ ಸ್ಕೂಲ್ ಇದೆ. ಆದರೆ ಆ ಎಜುಕೇಷನ್ನ ಮೌಲ್ಯ ಏನಾಗ್ತಿದೆ, ನಮ್ಮ ದೇಶದ್ದು ಸಂಸ್ಕೃತಿ ಇಡೀ ವಿಶ್ವದಲ್ಲೇ ಎಕ್ಸೆಪ್ಟ್ ಮಾಡಿದಂಥ ಸಂಸ್ಕೃತಿ. ಆದರೆ ಇವಾಗ ನಾವು ಏನಾಗ್ತಿದೆ, ಹಿಂದಿನ ಕಾಲದಲ್ಲಿ ಸಾಷ್ಟಾಂಗ ನಮಸ್ಕಾರ ಅಂತ ಇತ್ತು, ಆದರೆ ಅದು ಬರ್ತಾ ಬರ್ತಾ ಕಾಲು ಹಿಡಿಲಿಕ್ಕೆ ಆಯ್ತು. ಕಾಲು ಹಿಡಿದು ಹೋಗಿ ಕೈ ಹಿಡಿಲಿಕ್ಕೆ ಟಚ್ ಮಾಡಿ ಬರ್ತೇನೆ ಅಂತೇಳಿ ಅಲ್ಲಿಗೆ ಮುಟ್ಟಿತ್ತು. ಆನಂತರ ಅದು ಕೂಡ ಈಗ ಹೋಗಿ ನಾನೆಲ್ಲಿ ಮಂಗಳೂರಲ್ಲಿ ಸಿಟಿಯಲ್ಲಿದ್ದೇನೆ ಅಂತೇಳಿ ಒಂದು SMS ಕಳಿಸುವ ಅಲ್ಲಿಗೆ ನಾವು ರೀಚ್ ಆದ್ವಿ. ಮತ್ತು ಇವಾಗ ಲಾಸ್ಟಿಗೆ ಏನು ಹೋಗಿ ಏನು ಹೇಳೋದು, ಬಂದ ನಂತರನೇ ಹೇಳಿಬಿಡುವ ಅಂತೇಳಿ ಸ್ಥಿತಿಗೆ ನಾವು ಮುಟ್ಟಿದ್ದೇವೆ. ಸೊ ನಮ್ಮ ಸಂಸ್ಕೃತಿಯನ್ನು ನಾವು ಬೆಳೆಸಬೇಕಾಗಿದೆ. ನಾವು ಖಂಡಿತವಾಗಿಯೂ ಹಿಂದುಳಿದವರು ಅಲ್ಲ. ನಾವು ಅದನ್ನು ನಮ್ಮ ಭಾವನೆಯಿಂದ ತೆಗಿಬೇಕು. ಈ ಒಂದು ಸಮಾಜವು 45 ವರ್ಷ ಆಗಿದೆ. ಒಂದು ಸಂಘಟನೆಗಳು ಅಥವಾ ಒಂದು ಆರ್ಗನೈಸೇಷನ್ ಹುಟ್ಟುತ್ತವೆ, ಅದನ್ನು ಬೆಳೆಸ್ಕೊಂಡು ಹೋಗೋದು ತುಂಬಾ ಕಷ್ಟ. ಈ ಒಂದು ಸಮಯದಲ್ಲಿ ಈಗ ಹೇಳಿದ್ರು, ವಾರ್ಷಿಕ ರಿಪೋರ್ಟ್ ಹೇಳುವಾಗ ಎಷ್ಟೊಂದು ಸಮಾಜ ಕಾರ್ಯವನ್ನು ಮಾಡಿದ್ದೀರಿ, ಸಮಾಜ ಮುಖಿಯನ್ನು ಮಾಡಿದ್ದೀರಿ. ಆಸ್ಟ್ರೇಲಿಯನ್ ಮಕ್ಕಳನ್ನು ಗುರುತಿಸಿ ಅವರಿಗೆ ಸ್ಕಾಲರ್ಶಿಪ್ ನೀಡುವಂಥದ್ದು, ಅವರಿಗೆ ವಿದ್ಯಾಭ್ಯಾಸವನ್ನು ಕೊಡುವಂಥದ್ದು. ಮುಖ್ಯವಾಗಿ ನಾವು ಗುರುತಿಸಬೇಕಿದ್ದು, ಪ್ರತಿಭೆಗಳನ್ನು ಗುರುತಿಸುವುದು ತುಂಬ ಅಗತ್ಯ. ನಮ್ಮ ಸಮಾಜದಲ್ಲಿ ಈಗ ನಾವು ಮಾತಾಡ್ತಾ ಇದ್ವಿ, ನಮ್ಮ ಸಮಾಜವನ್ನು ನಾವು ಅಸೆಸ್ ಮಾಡಿ ಇಲ್ಲ, ಯಾರು ಯಾವ ಸ್ಥಿತಿಯಲ್ಲಿದ್ದಾರೆ, ಯಾವ ಸ್ಟೇಜಲ್ಲಿದ್ದಾರೆ. ಸೊ ನಾವು ಅದನ್ನು ಸಮಾಜ ಬೆಳೆಸಬೇಕಾದ್ರೆ ಮೊದಲು ಅದನ್ನು ನಾವು ಒಂದು ಸರ್ವೆ ಮಾಡಬೇಕಾಗತ್ತೆ. ಎಷ್ಟು ಜನರಿದ್ದಾರೆ, ಯಾವ ಸ್ಟೇಟಿಯಲ್ಲಿದ್ದಾರೆ, ಏನೇನು ಮಾಡ್ತಾ ಇದ್ದಾರೆ, ಅವರಿಗೆ ಯಾರಿಗೆ ನಿಜವಾಗಿ ಅವಶ್ಯಕತೆ ಇದೆ ಅಂಥವರನ್ನು ಹುಡುಕಿ ನಾವು ಅವರಿಗೆ ಸಹಾಯವನ್ನು ಮಾಡಬೇಕಾಗಿದೆ. ಇದೇ ಒಂದು ಬಿಲ್ಲವ ಸಮಾಜ ಮಂದಿರಕ್ಕೋಸ್ಕರ ಒಂದು 2 ಕೋಟಿಯ ವೆಚ್ಚದಲ್ಲಿ ಒಂದು 45 ಸೆನ್ಸ್ ಜಾಗವನ್ನು ಖರೀದಿ ಮಾಡಲು ಅಡ್ವಾನ್ಸ್ ಕೂಡ ಆಗಿದೆ. ಆದರೆ ಹಣಕಾಸಿನ ಅಗತ್ಯ ಇನ್ನೂ ಕೂಡ ಇದೆ ಅಂಥೇಳಿ ನಾನು ಕೇಳಿ ಬಂದೆ. ಎಲ್ಲರೂ ಕೂಡ ತನುಮನ ಧನದಿಂದ ಸಹಕರಿಸಿದಲ್ಲಿ ಈ ಒಂದು ಸಮಾಜದ ಒಂದು ದ್ಯೋತಕ, ಇದೊಂದು ಗುರುತು ನಮ್ಮದು. ಇದನ್ನು ಇನ್ನೂ ಕೂಡ ಹೆಮ್ಮರವಾಗಿ ಬೆಳೆಸಬೇಕು. ಇದೊಂದು ಮುಂದಿನ ಸಲ ಬರುವಾಗ ಒಂದು ಮಲ್ಟಿಪ್ಲೆಕ್ಸ್ ಥರ ಒಂದು ಬಿಲ್ಡಿಂಗ್ ಆಗಬೇಕು ಅಂತೇಳಿ ಹೇಳ್ತಾ, ಈ ಒಂದು ಸಮಾಜವು ಇನ್ನೂ ಕೂಡ ಮುಂದುವರಿಯಲಿ. ಇನ್ನೂ ಒಂದು 100 ವರ್ಷದ ವಾರ್ಷಿಕ ಸಮಾರಂಭವನ್ನು ಮಾಡಲಿ. ಆವಾಗ ನಾವು ಇನ್ನೂ ಅದಕ್ಕೆ ನಿಮ್ಮೆಲ್ಲರ ಸಹಾಯ ಬೇಕಾಗತ್ತೆ. ನಮ್ಮ ಸಹಾಯ ಖಂಡಿತ ಇದೆ. ನಾನು ಅದೇ ಹೇಳಿದೆ, ನಾನು ಈ ಒಂದು ಪ್ರೋಗ್ರಾಮ್ ಬೇಕಾಗಿ ನಾನು ಬೆಂಗಳೂರಿಂದ ಬಂದೆ, ಆದರೆ ಇಲ್ಲಿ ನೋಡಿದೆ ನಮ್ಮವ್ರಿಗೆ ಯಾರು ಕಾಣ್ತಾ ಇಲ್ಲ. ಇಲ್ಲಿ ಖಂಡಿತವಾಗಿಯೂ ಎಲ್ಲರೂ ಕೂಡ ಸಮಾಜ ಬೆಳವಣಿಗೆಗೆ, ಅದೇ ರೀತಿ ನಮ್ಮ ವೈಯಕ್ತಿಕ ಬೆಳವಣಿಗೆ ಆದರೆ ಸಮಾಜ ಬೆಳವಣಿಗೆ ಆಗುತ್ತೆ. ಹಿಂದುಳಿದವರು ಅಂಥೇಳಿ ಅದನ್ನು ತೆಗೆದುಹಾಕಿ ನಾವು ಯಾವುದಕ್ಕೂ ಕಮ್ಮಿ ಇಲ್ಲ, ಯಾರಿಗೂ ಕಮ್ಮಿ ಇಲ್ಲ ಅಂತ ತೋರಿಸುವ, ಎಲ್ರಿಗೂ ಒಳ್ಳೆಯದಾಗಲಿ ಎಂದು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸುಮಾರು 47 ವರ್ಷಗಳ ಇತಿಹಾಸ ಹೊಂದಿರುವಂಥ ಕೊಲ್ಯ ಸಮಾಜ ಸೇವಾ ಸಂಘ ಈಗಾಗಲೇ ಪ್ರಸ್ತಾವನೆಯನ್ನು ಹೇಳಿದರು. ಸ್ಥಳೀಯ ಹಿರಿಯರು ಈ ಬಿಲ್ಲವ ಸಮಾಜವನ್ನು ಇಲ್ಲಿ ಸಂಘಟಿಸಬೇಕೆಂಬ ದೃಷ್ಟಿಯಿಂದ ತಮ್ಮ ತ್ಯಾಗ ಬಲಿದಾನಗಳಿಂದ ಈ ಸಮಾಜ ಸೇವಾ ಸಂಘವನ್ನು ಇಲ್ಲಿ ಸ್ಥಾಪಿಸಿದ್ರಂತ. ಪ್ರಸ್ತಾವನೆ ಹೇಳಿದಂತೆ ಕೇರಳ ರಾಜ್ಯದಿಂದ ಇಲ್ಲಿ ನಾವು ಖಾಲಿ ಹಿಡಿಯುವಾಗ ತುಳುನಾಡು ಅಂತ ಹೇಳ್ತಾರೆ, ಇಲ್ಲಿ ಬರುವಾಗ ಪ್ರಥಮ ಒಂದು ಬಿಲ್ಲವ ಸಮಾಜ ಸೇವಾ ಸಂಘ ಈ ಕೊಲ್ಯ. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತ್ಯಧಿಕ ಸಂಖ್ಯೆಯಲ್ಲಿ ಒಂದು ಸಮಾಜ ಸೇವಾ ಸಂಘ ಇರ್ಬೋದು, ಗುರುಮಂದಿರ ಇರ್ಬೋದು, ಅದು ನಮ್ಮ ಸಮಾಜದ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಿಂದಿನಿಂದಲೂ ನಮ್ಮ ಎಲ್ಲ ಹಿರಿಯರು
ಸಂಘಟನೆಯನ್ನು ತುಂಬ ಬೆಳೆಸಿಕೊಂಡು ಬಂದಿದ್ದಾರೆ. ಸಮಾಜವನ್ನು ಬೆಳೆಸಬೇಕನ್ನ ದೃಷ್ಟಿಯಿಂದ ಅಲ್ಲಲ್ಲಿ ಗುರುಮಂದಿರವನ್ನು ಬಿಲ್ಲವ ಸಮಾಜ ಸೇವಕರನ್ನು ನಿರಂತರವಾಗಿ ಸ್ಥಾಪಿಸ್ತಾ ಬಂದೇ ಇದ್ದಾರೆ. ಆದರೆ ಯುವಕರನ್ನು ಆಕರ್ಷಿಸುವಲ್ಲಿ ಮಾತ್ರ ನಾವು ವಿಫಲತೆಯನ್ನು ಕಂಡು ಬಂದಿದ್ದೇವೆ ಅಂತ ನಾವು ಕಂಡು ಬಂದಂಥ ಒಂದು ನಿಜ ಸತ್ಯ. ಅದಕ್ಕೆ ಸಾವಿರ ಕಾರಣಗಳಿರ್ಬೋದು. ಯುವಕರ ಮತ್ತು ಹಿರಿಯರ ನಡುವಂಥ ಕೆಲವು ಸಮಾಜತೆ ಅವರ ಚಿಂತನೆಯ ಒಂದು ವ್ಯತ್ಯಾಸ ಇರ್ಬೋದು. ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತರುವಲ್ಲಿ ನಮ್ಮ ಹಿರಿಯರು ಪ್ರಯತ್ನಪಟ್ಟರು, ಅದರಲ್ಲಿ ವಿಫಲತೆಯನ್ನು ಕಂಡಿರ್ಬೋದು. ಆದರೆ ಇತ್ತೀಚಿನ ಒಂದು ಸಂದರ್ಭಗಳಲ್ಲಿ ಸುಮಾರು ಹಿರಿಯರು ಒಂದು ಚಿಂತನೆಗಳನ್ನು ನಡೆಸಿ ಯುವಕರು ನಮ್ಮ ಸಮಾಜಕ್ಕೆ ಬರಬೇಕು, ಅವರಿಗೂ ಕೂಡ ನಮ್ಮ ಸಮಾಜದ ಪ್ರೀತಿಯನ್ನು ಕೊಡಬೇಕಂತ ಸುಮಾರು ಸಭೆ ಸಮಾರಂಭಗಳಿರುವುದು, ಚಿಂತನ ಮಂಥನ ಶಿಬಿರಗಳಲ್ಲಿ ಅವರಿಗೆ ಮನವರಿಕೆಯನ್ನು ಮಾಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಅದರಲ್ಲೂ ಸ್ವಲ್ಪ ಚೇತರಿಕೆಯನ್ನು ಕಂಡು ಬಂದಿದೆ ಅಂತ ನಾನು ಭಾವಿಸ್ತಿದ್ದೇನೆ. ಯಾಕಂದರೆ ಯುವಕರು ಈಗ ಸ್ವಲ್ಪ ಸಮಾಜದ ಮಟ್ಟಿಗೆ ಪ್ರೀತಿಯನ್ನು ಕಂಡು ಬರ್ತಿದ್ದಾರೆ ಅಂತ ನಾನು ಅನ್ನಿಸ್ತಿದೆ. ಈಗಾಗಲೇ ತುಂಬ ನಮ್ಮ ಸಮಾಜದಲ್ಲಿ ವಿದ್ಯಾವಂತರು ಇರ್ಬೋದು, ಅದೇ ರೀತಿ ವ್ಯಾಪಾರಸ್ಥರಿರ್ಬೋದು, ತುಂಬ ಅನುಕೂಲವಂತರು ಇದ್ದಾರೆ. ಆದರೆ ಅವರಿಗೆ ನಮ್ಮ ಸಮಾಜದಲ್ಲಿ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಪುರುಸೊತ್ತು ಸ್ವಲ್ಪ ಕಡಿಮೆ ಆಗ್ತಾ ಬರ್ತಾ ಇದೆ. ಯಾಕಂದರೆ ಅವರು ತಮ್ಮ ಆರ್ಥಿಕ ಒಂದು ಸಹಾಯವನ್ನು ಮಾಡಿಬಿಟ್ರೆ ನಮ್ಮ ಸಮಾಜದಲ್ಲಿ ಒಂದು ಬೆಳವಣಿಗೆಯನ್ನು ಮಾಡಲಿಕ್ಕೆ ಸ್ವಲ್ಪ ಅವಕಾಶಗಳನ್ನು ಕಡಿಮೆ ಮಾಡ್ತಿದೆ ಅಂತ ಕಂಡು ಬರ್ತಿದೆ. ಈ ನಿಟ್ಟಿನಲ್ಲಿ ಈ ಪ್ರದೇಶದಲ್ಲಿ ಕೊಲ್ಯ ಸಮಾಜ ಸೇವಾ ಸಂಘ ನಿರಂತರವಾಗಿ ಸಮಾಜ ಪೂರಕವಾದ ಕೆಲಸವನ್ನು ಮಾಡ್ತಾ ಬರ್ತಾ ಇದೆ. ವಿದ್ಯಾನಿಧಿ ಇರ್ಬೋದು, ಅದೇ ರೀತಿ ಅಶಕ್ತರಿಗೆ ಸಹಾಯ ಇರ್ಬೋದು, ಅದೇ ರೀತಿ ಮುಂದಿನ ದಿನಗಳಲ್ಲಿ ಇದನ್ನು ಇನ್ನಷ್ಟು ಸುಂದರವಾಗಿರುವ ನಿಟ್ಟಿನಲ್ಲಿ ಆಸುಪಾಸಿನಲ್ಲಿ ಒಂದು 45 ಸೆನ್ಸ್ ಜಾಗವನ್ನು ಈಗಾಗಲೇ ಗುರುತಿಸಿದೆ. ಅದಕ್ಕೆ ವಿಶೇಷವಾಗಿ ನಿಮ್ಮೆಲ್ಲರ ಸಹಕಾರ ಬೇಕು. ಒಂದು ಉತ್ತಮ ಸಮಾಜ ಸೇವಾ ಸಂಘದ ನಿರ್ಮಾಣ ಇನ್ನೂ ಕೂಡ ಮಾಡ್ಬೋದು. ಆ 45 ಸೆನ್ಸ್ ಸುಂದರವಾದ ಜಾಗ ಇದೆ, ಅದಕ್ಕೆ ಎಲ್ಲರ ಸಹಕಾರವನ್ನು ಕೊಡ್ತಾ ಇದ್ದಾರೆ. ನಾವೆಲ್ಲ ಸೇರಿಕೊಂಡು ಈ ಒಂದು ನಿವೇಶನವನ್ನು ಪಡೆದು ಅದಕ್ಕೆ ಉತ್ತಮವಾದ ಒಂದು ಕಟ್ಟಡವನ್ನು ನಿರ್ಮಿಸಲು ನಮ್ಮೆಲ್ಲರ ಸಹಕಾರವನ್ನು ನೀಡುವ ಅಂತ ಎಲ್ಲರಿಗೂ ಒಂದು ಮನವಿಯನ್ನು ಮಾಡ್ತಾಯಿದ್ದೇನೆ. ಅದೇ ರೀತಿ ಯುವ ವಾಹಿನಿ ಮತ್ತು ಬಿಲ್ಲವ ಸಮಾಜ ಸೇವಕರ ನಡುವೆ ಒಂದು ತಂದೆ ಮಕ್ಕಳ ಒಂದು ಸಂಬಂಧ. ಎಲ್ಲೇ ಇರಲಿ ಯುವ ವಾಹಿನಿ ನಮ್ಮ ಬಿಲ್ಲವ ಸಮಾಜ ಸೇವಾ ಸಂಘವನ್ನು ಒಂದು ಮಾತ್ರ ಸ್ಥಾನದಲ್ಲಿ ಇಟ್ಟುಕೊಂಡು ಕೆಲಸ ಮಾಡ್ತಾ ಬರ್ತಿದೆ. ನಾನು ಕೂಡ ಒಂದು 35 ವರ್ಷಗಳಿಂದ ಬಿಲ್ಲವ ಸಮಾಜದ ಮೂಲಕವೇ ನಾನು ಯುವ ವಾಹಿನಿಯನ್ನು ನಾನು ಪ್ರವೇಶಿಸಿದ್ದೇನೆ. ನಮಗೆ ಚಿಕ್ಕಂದಿನಿಂದಲೇ ನಮ್ಮ ಬಿಲ್ಲವ ಸಮಾಜದ ಮುಖಂಡರು ನೀವು ಸಮಾಜ ಸೇವೆಯಲ್ಲಿ ಪಾಲ್ಗೊಳ್ಳಬೇಕೆಂಬ ಆಶೀರ್ವಾದ ನೀಡಿಕೊಂಡು ನಾವು ಈ ಯುವ ವಾಹಿನಿಗೆ ಸೇರಿಕೊಂಡು ಈಗ ಒಂದು ಯುವ ವಾಹಿನಿಯ ಕೇಂದ್ರ ಸಮಿತಿಯ ಅಧ್ಯಕ್ಷನಾಗಿ ಇಲ್ಲಿ ಬರಲಿಕ್ಕೆ ನಮ್ಮ ಬಿಲ್ಲವ ಸಂಘವೇ ಕಾರಣ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆಯಿಂದ ನಾನು ಹೇಳಿಕೊಳ್ತಿದ್ದೇನೆ. ಅದೇ ರೀತಿ ಯುವ ವಾಹಿನಿ ಕೂಡ ಯುವಕರನ್ನು 33 ಘಟಕಗಳನ್ನು ಸೇರಿಸಿಕೊಂಡು ಅವಿಭಜಿತ ದಕ್ಷಿಣ ಕನ್ನಡ ಅಲ್ಲದೆ ಬೆಂಗಳೂರಿನಲ್ಲಿ ನಿರಂತರವಾಗಿ ಸಂಘಟನೆಯನ್ನು ಮಾಡ್ತಾ ಇದೆ. ಈ ವರ್ಷ ನಮಗೆ ಒಂದು ಅತ್ಯುನ್ನತ ಗೌರವವಾದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ನಮ್ಮ ಯುವ ವಾಹಿನಿಗೆ ಸಿಗಲಿಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಮತ್ತು ಸಹಕಾರದಿಂದ ಸಾಧ್ಯ ಅಂತ ಹೇಳಲಿಕ್ಕೆ ತುಂಬ ಖುಷಿ ಆಗ್ತಿದೆ. ಯಾಕಂದರೆ ಯುವಕರು ಇನ್ನೂ ಕೂಡ ಇಲ್ಲಿನ ಕೊಲ್ಯ ಯುವ ವಾಹಿನಿ ಘಟಕದ ಬಗ್ಗೆ ಕೂಡ ಈ ಸಂದರ್ಭದಲ್ಲಿ 2 ಮಾತುಗಳನ್ನ ಆಡಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಇಲ್ಲಿ ಬಹಳ ಬಿಲ್ಲವ ಸಮಾಜ ಸೇವಾ ಸಂಘ ಮತ್ತು ಯುವ ವಾಹಿನಿ ಒಳ್ಳೆಯ ಆತ್ಮೀಯತೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಏನೇ ಸಭೆ ಸಮಾರಂಭಗಳಿರಲಿ ಯುವ ವಾಹಿನಿಗೆ ಪೂರಕ ವಾತಾವರಣವನ್ನು ಬಿಲ್ಲವ ಸಮಾಜ ಸೃಷ್ಟಿ ಮಾಡ್ತಿದೆ. ಅದೇ ರೀತಿ ಇಂಥ ಸಮಾರಂಭಗಳಲ್ಲಿ ಯುವ ವಾಹಿನಿ ಸಂಪೂರ್ಣವಾಗಿ ತನ್ನನ್ನು ತೊಡಗಿಸಿಕೊಂಡು ಈ ಕಾರ್ಯಕ್ರಮ ಮಾಡ್ತಿದ್ದಾರೆ. ಆಗ ನಮಗೆ ಸ್ಪಷ್ಟವಾದ ಒಂದು ಸಂದೇಶ ಸಿಗ್ತದೆ ಸಮಾಜಕ್ಕೆ. ಯಾಕಂದರೆ ಎಲ್ಲಿ ಒಗ್ಗಟ್ಟು ಬಲ ಹಾಗೂ ಸಂಘಟನೆ ಇದೆ ಆ ಪ್ರದೇಶ ನಿರಂತರವಾಗಿ ಅಭಿವೃದ್ಧಿಯನ್ನು ಕಾಣ್ತಿದೆ. ಅದಕ್ಕೆ ಪೂರಕವಾಗಿ ಇಲ್ಲಿ ಕಾರ್ಯಕ್ರಮಗಳು ಇನ್ನೂ ಕೂಡ ಆಗಲಿ ಎಂದು ಹೇಳಿಕೊಂಡು ಯುವ ವಾಹಿನಿ ಸರ್ವ ಸಹಕಾರ ನಮ್ಮ ಎಲ್ಲ ಬಿಲ್ಲವ ಸಂಘದ ಮೇಲೆ ಇದೆ ಎಂದು ಹೇಳಿಕೊಂಡು ಅವಕಾಶಕ್ಕಾಗಿ ವಂದನೆಗಳು. ಸಂಸ್ಥೆಗಳ ಪರವಾಗಿ ಈ ಸಂದರ್ಭದಲ್ಲಿ ನಾವು ಅಭಿನಂದಿಸಲಿದ್ದೇವೆ. ದಯಮಾಡಿ ಕುಮಾರಿ ಸಪ್ತಾಪ ಅವರು ತಾವು ಅಭಿನಂದನೆಯ ಪೀಠವನ್ನು ಅಲಂಕರಿಸಬೇಕಾಗಿ ಎಲ್ಲ ಸಂಸ್ಥೆಗಳ ಪರವಾಗಿ ನಾನು ಈ ಸಂದರ್ಭದಲ್ಲಿ ವಿನಂತಿಸುತ್ತಾ ಇದ್ದೇನೆ. ಬಂಧುಗಳೇ, ಸುಪ್ತ ಮನಸ್ಸಿನೊಳಗೆ ಗುಪ್ತಗಾಮಿನಿಯಾಗಿ ಹರಿಯುತ್ತಿರುವ ಪ್ರತಿಭೆಯೊಂದಕ್ಕೆ
ಕ್ಲಬ್ ಎನ್ನುವಂತೆ 1ನೇ ತರಗತಿಯಲ್ಲಿ ಕಲಿಯುತ್ತಿರುವಾಗಲೇ ಕನ್ನಡದ ಜನಪ್ರಿಯ ನಾಯಕ ನಟ ವಿಜಯ ರಾಘವೇಂದ್ರ ಅಭಿನಯದ ಚೆಲ್ಲಾಪಿಲ್ಲಿ ಸಿನಿಮಾದಲ್ಲಿ ಬಾಲ ನಟಿಯಾಗಿ ಅಭಿನಯಿಸಿ ಯಶಸ್ವಿಯಾಗಿ ಸಿನಿಮಾ ಕ್ಷೇತ್ರಕ್ಕೆ ಲಗ್ಗೆ ಇಟ್ಟವರು. ಕಾಸರಗೋಡು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಈ ಚಿತ್ರದಲ್ಲಿ ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿ ಚಿತ್ರರಸಿಕರ ಮನಗೆದ್ದವರು. ಈ ಚಿತ್ರದಲ್ಲಿನ ಇವರ ಅಮೋಘ ಅಭಿನಯವನ್ನು ಗುರುತಿಸಿ ಕನ್ನಡ ಚಲನಚಿತ್ರದ ಹೆಸರಾಂತ ಚಿತ್ರನಟ ಶಿವರಾಜ್ ಕುಮಾರ್ ತಮ್ಮ ಸಿನಿಮಾ ಬೈಲಾರಿಯಲ್ಲಿ ಬಾಲ ಕಲಾವಿದೆ ಪಾತ್ರಕ್ಕೆ ಇವರನ್ನು ನೇರವಾಗಿ ವಿದೌಟ್ ಆಡಿಷನ್ ಆಯ್ಕೆ ಮಾಡಿರುವುದು ಇವರ ಅಭಿನಯದ ಚಾಕ್ಯತೆಗೆ ಹಿಡಿದ ಕೈಗನ್ನಡಿಯಾಗಿದೆ. ಆಡು ಮುಟ್ಟದ ಸೊಪ್ಪಿಲ್ಲ ಎನ್ನುವ ಗಾದೆ ಮಾತಿಗೆ ಅನ್ವರ್ಥವಾಗುವ ಇವರು ಶೈಕ್ಷಣಿಕ ಸಿನಿಮಾ ಕ್ಷೇತ್ರದ ಜೊತೆಗೆ ನೃತ್ಯ, ಚಿತ್ರಕಲೆ ಮತ್ತು ಕ್ರೀಡಾ ಕ್ಷೇತ್ರಗಳಲ್ಲೂ ತಮ್ಮ ಛಾಪನ್ನು ಮೂಡಿಸಿ ಯಶಸ್ಸಿನ ಮುದ್ರೆಯನ್ನು ಹೊಂದಿದವರು. ನೃತ್ಯ ಕ್ಷೇತ್ರದಲ್ಲಿ 100ಕ್ಕೂ ಅಧಿಕ ವೇದಿಕೆಯಲ್ಲಿ ಪ್ರದರ್ಶನವನ್ನು ನೀಡಿ ಜನಮನ ಗೆದ್ದಿದ್ದು ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ನೃತ್ಯ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಅನೇಕ ಬಹುಮಾನಗಳನ್ನು ಮುಡಿಗೇರಿಸಿಕೊಂಡವರು. ಜಿಲ್ಲಾ ಮಟ್ಟದ ಚಿತ್ರಕಲಾ ಸ್ಪರ್ಧೆಯಲ್ಲಿ ಭಾಗವಹಿಸಿ ಕುಂಚದ ಕಲೆಯನ್ನು ಅದ್ಭುತವಾಗಿ ಪಡಿಮೂಡಿಸಿದವರು. ವಿವಿಧ ಕ್ಷೇತ್ರಗಳಲ್ಲಿನ ಇವರ ಅನನ್ಯ ಸಾಧನೆಯನ್ನು ಗುರುತಿಸಿ ಹಲವಾರು ಸಂಘ ಸಂಸ್ಥೆಗಳು ಪ್ರಶಸ್ತಿ ಪುರಸ್ಕಾರಗಳನ್ನಿತ್ತು ಗೌರವಿಸಿದೆ. ಈ ಹಲವುಗಳಲ್ಲಿ ಕೆಲವೊಂದು ಪುರಸ್ಕಾರಗಳ ವಿವರಗಳನ್ನು ನಿಮ್ಮ ಮುಂದಿಡಲು ಸಂತೋಷ ಪಡುತ್ತಿದ್ದೇವೆ. 2015ರಲ್ಲಿ ನಮ್ಮ ಟಿವಿಯ ಅತ್ಯುತ್ತಮ ಏಕವ್ಯಕ್ತಿ ನೃತ್ಯ ಪ್ರಶಸ್ತಿ, ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಬೆಂಗಳೂರು ಇದರಿಂದ ಮಕ್ಕಳ ಚಲನಚಿತ್ರೋತ್ಸವ ಪ್ರಶಸ್ತಿ, ರಾಜ್ಯ ಮಟ್ಟದ ಸಿನಿಮಾ ಕ್ಷೇತ್ರದ ಸಾಧನೆಗಾಗಿ ರೇಡಿಯೋ ಸಿಟಿ ಬೆಂಗಳೂರು ಇದರಿಂದ ಸಿಟಿ ಸಾಯಿ ಅತ್ಯುತ್ತಮ ಚೊಚ್ಚಲ ನಟಿ ಪ್ರಶಸ್ತಿ, 2017ರಲ್ಲಿ ಅರೆಹೊಳೆ ಪ್ರತಿಷ್ಠಾನ ಪ್ರಶಸ್ತಿ, 2018ರಲ್ಲಿ ಪುತ್ತೂರು ಯುವ ದಸರಾ ಪುರಸ್ಕಾರ. ಎಳೆಯ ಪ್ರಾಯದಲ್ಲಿ ಇವರ ಸಾಧನೆಯನ್ನು ಗುರುತಿಸಿ ಯುವವಾಗಿ ರಿಜಿಸ್ಟರ್ಡ್ ಪಂದ್ಯ ಘಟಕ 2018ರಲ್ಲಿ ಅರಳುತ್ತಿರುವ ಬಾಲ ಪ್ರತಿಭೆಗೆ ಶ್ರೀ ಗುರು ಯುವ ಅಭಿನಂದನಾ ಪತ್ರವನ್ನು ನೀಡಿ ಪುರಸ್ಕರಿಸಿತು. ಈ ಪುರಸ್ಕಾರವನ್ನು ಪಡೆದುಕೊಂಡ ಬಾಲೆ ಇಂದು ಸಿನಿಮಾ ಕ್ಷೇತ್ರದಲ್ಲಿ ಬೆಳ್ಳಿ ಧಾರೆಯಂತೆ ಮಿಂಚುತ್ತಿರುವ ಲಕ್ಷಣಗಳು ಕಂಡುಬರುತ್ತಿರುವುದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ. ಇತ್ತೀಚೆಗಷ್ಟೇ ಬಿಡುಗಡೆಗೊಂಡಿರುವ ಓರ್ವ ವಿದ್ಯಾರ್ಥಿನಿಯ ಶೈಕ್ಷಣಿಕ ಬದುಕಿನ ನೈಜ ಘಟನೆಯನ್ನು ಆಧರಿಸಿ ಮೂಡಿಬಂದಿರುವ ತನುಜ ಚಿತ್ರದಲ್ಲಿ ಸಪ್ತಪ ಅವರು ಪ್ರಮುಖವಾದ ಪಾತ್ರದಲ್ಲಿ ಅಭಿನಯಿಸಿ ಆ ಪಾತ್ರಕ್ಕೆ ಅಂಶಶೀಲ ನ್ಯಾಯವನ್ನು ಒದಗಿಸಿ ಸರ್ವರ ಪ್ರಶಂಸೆಗೆ ಭಾಜನರಾಗಿದ್ದಾರೆ. ಪ್ರತಿಯೊಬ್ಬರ ವಿದ್ಯಾರ್ಥಿ ಜೀವನದ ಸಾಧನೆಗೆ ಸ್ಫೂರ್ತಿಯ ಸೆಲೆಯಾಗಿರುವ ಈ ಚಿತ್ರವನ್ನು ವಿದ್ಯಾರ್ಥಿಗಳು, ಎಂದವರು, ಹಿತೈಷಿಗಳು ವೀಕ್ಷಿಸಿ ಪ್ರೋತ್ಸಾಹ ನೀಡಬೇಕಾಗಿ ಈ ಮೂಲಕ ವಿನಂತಿಸುತ್ತಿದ್ದೇವೆ. ಪ್ರಸ್ತುತ ಸೈಂಟ್ ಅಲೋಸಿಯಸ್ ಕಾಲೇಜಿನಲ್ಲಿ PCMB ವಿಭಾಗದಲ್ಲಿ ಪ್ರಥಮ PUCಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ಸಪ್ತಪ ಅವರು ಇವರ ಶೈಕ್ಷಣಿಕ ವಿದ್ಯಾಭ್ಯಾಸಕ್ಕೆ ಶುಭವನ್ನು ಹಾರೈಸುತ್ತಾ ಸಿನಿಮಾ ಕ್ಷೇತ್ರದಲ್ಲಿ ಮತ್ತಷ್ಟು ಸಾಧನೆಯನ್ನು ಮಾಡಿ ಕರುನಾಡಿನ ಕುಳುವ ಮಂದಿನ ಜೊತೆಗೆ ನಮ್ಮ ಸಮಾಜದ ಕೀರ್ತಿ ಪತಾಕೆಯನ್ನು ಮುಗಿಲೆತ್ತರಕ್ಕೆ ಆರಿಸುವ ಶಕ್ತಿ ಸಾಮರ್ಥ್ಯವನ್ನು ಭಗವಂತನು ಕರುಣಿಸಲಿ ಎನ್ನುವ ಹರಕೆ ಮತ್ತು ಆರೈಕೆಯೊಂದಿಗೆ ಇಂದಿನ ವಾರ್ಷಿಕೋತ್ಸವದ ಸಭಾ ಕಾರ್ಯಕ್ರಮದಲ್ಲಿ ಇವರನ್ನು ಎಲ್ಲ ಜಂಟಿ ಸಂಸ್ಥೆಗಳ ಪರವಾಗಿ ಗೌರವಪೂರ್ವಕ ಅಭಿನಂದಿಸಲು ಸಂತೋಷ ಪಡುತ್ತಿದ್ದೇವೆ. ಪಡುತ್ತಿದ್ದ ಮೂಲೆಗಳು ನಮ್ಮ ಸತತ ಗುರುವಿನಂಚಿನ ಲತೀಶ್ ಸಂಗುಳಿಗೆ ಆರೇ ಕಯನ ಮತ್ತು ಆರೇ ಕೊಲ್ಲಪನ್ನು ಸತತ ಗುರುವಿಗೆ ಇದಕ್ಕೆ ಸಾಲ ಸೊಲಮೆಯನ್ನು ಸಂದಾಯ ಮತ್ತೊಂದು ನಮ್ಮ ಸಮಾಜದ ಪೆರ್ಮಳ ಪುಣ್ಯ ಮಗನ ಕುಮಾರಿ ಸಪ್ತಪ ಅವರು ಮೇರೆಗೆ ನಮ್ಮ ಮಾತಾ ಕಣ್ಣೀರು ಸೇರಲು ಅರೆಗೊತ್ತಿ ಗೌರವಪೂರ್ವಕವಾದ ಅಭಿನಂದನೆಗಳನ್ನು ಕೇಳುವುದಿಲ್ಲ. ಅಂಚನೆ ನಮ್ಮ ಪಿಲ್ಲವ ಸೇವಾ ಸಮಾಜ ಟ್ರಸ್ಟ್ನ ಅಧ್ಯಕ್ಷರು ವೇಣುಗೋಪಾಲ್ ಕೊಲ್ಯ, ಅಂಚನೆ ಗೌರವ ಅಧ್ಯಕ್ಷರು ಗೋಪಾಲಕೃಷ್ಣ ಸೋಮೇಶ್ವರ್, ಅಂಚನೆ ಅತಿಥಿ ಗಣ್ಯ ಮಾತೆಲ್ಲ ಒಟ್ಟು ಸೇರಿಗಳು ಇವತ್ತು ಅದಕ್ಕೆ ಈ ಒಟ್ಟು ನಮ್ಮ ಪಿಲ್ಲವ ಸೇವಾ ಸಮಾಜ ಟ್ರಸ್ಟ್, ಅಂಚನೆ ಪಿಲ್ಲವ ಸೇವಾ ಸಮಾಜ ಕೊಲ್ಯ, ಅಂಚನೆ ನಾರಾಯಣ ಗುರು ಮಹಿಳಾ ಮಂಡಳಿ, ಅಂಚನೆ ಯುವ ವಾಹಿನಿ ಕೊಲ್ಯ ಘಟಕದ ಜಂಟಿ ಸಂಸ್ಥೆಯ ಪರವಾಗಿ ಈ ಒಂದು ಅಭಿನಂದನದ ಕೊಟ್ಟು ದಯವಿಟ್ಟು ಸಪ್ತಪ ಅವರನ್ನ ಒಪ್ಪೋದು ಸತೀಶ್ ಅವರು ಏನು ಬಿಟ್ಟ ಚಾವಣಿಗೆ ಹೊರಟು ಮಾಡಿದ್ರು ಇಲ್ಲ ಅನ್ನೋದಿಲ್ಲ. ಕುಮಾರಿ ಸಪ್ತಪ ಅವರ ಹೊಸತ್ತು ಒಂದು ಸಿನಿಮಾ ಕೋಣೆತ್ತು ಗುರಣಿ
ತನುಜ ಈ ಒಂದು ಸಿನಿಮಾ ಬಿಡುಗಡೆ ಆಗಿದೆ. ಇಂಚಿನ ಸಿನಿಮಾದ ನಮ್ಮ ರಾಜಕೀಯ ಯಡಿಯೂರಪ್ಪ ಡಾಕ್ಟರ್ ಸುಧಾಕರ್ ಸರ್ ಒಬ್ಬ ನಟನೆ ಹೊರತು ಈ ಒಂದು ಚಿತ್ರ ನೈಜ ಕಥೆ ಆಧಾರಿತವಾದ ಮೂಡಿಬಂದಿದೆ. ನೈಜ ಜೀವನದ ಶಿವಮೊಗ್ಗದ ಪುಣ್ಯ ಮಗಳು ತನುಜ ಕಂಪನ ಪುಣ್ಯನ ಈ ಒಂದು ನಿಜವಾದ ಸತ್ಯಾಂಶದ ಘಟನೆಯನ್ನು ಆಧಾರಿತವಾದ ಚಿತ್ರಣ ತನುಜ ಹಾಗೂ ನಮ್ಮ ಕರಾವಳಿ ಜಿಲ್ಲೆಯ ಬಿಲ್ಲವ ಸೇವಾ ಸಮಾಜ ಮೊದಲ 45ನೇ ವರ್ಷದ ಹುಟ್ಟುಹಬ್ಬದ ಸಮಾರಂಭದ ಬಗ್ಗೆ ಮಸ್ತ್ ಖುಷಿಯಾಗಿದೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕ್ಲಾಸಿಗೂ ಈ ಸಿನಿಮಾ ರಿಲೀಸ್ ಆದ ಕೊಟ್ಟರು ಇದೇನೆ ಈಗ ಮಸ್ತ್ ಮೋಕೆಡ್ಲೆತ್ತಿದ್ರೆ ಮಸ್ತ್ ಮೋಕೆಡ್ ಸನ್ಮಾನ ಮಂಚಿತ್ತರ ವೆಂಕಿ ಏಪಲ ಮದಪರ ಪುಜಿ ಅಂಚನೆ ಇತ್ತೆ ತನುಜ ಸಿನಿಮಾ ರಿಲೀಸ್ ಆನಾಗ ಮೊಕ್ಕಲು ಆತೆ ಪ್ರೀತಿ ನನ್ನ ಕುಡೋರಲ್ಲೆತ್ತದು ಮೋಕೆಡ್ ಸನ್ಮಾನ ಮಂತೇರು ಮಸ್ತ್ ಖುಷಿ ಆ್ಯಂಡ್ ತನುಜ ಒಂಜಿ ನೈಜ ಘಟನೆ ಆಧಾರಿತ ಚಿತ್ರ ಈ ಒಂಜಿ ಸಿನಿಮಾಡಿ ಯಾನು ತನುಜ ಪನ್ಪಿನ ಪಾತ್ರನ ಮಲ್ತದೆ. ಮಾತೆರ್ಲ ಸ್ಟೂಡೆಂಟ್ಸ್ ನಾಕುಲು ಬತ್ತದ ಒಂಜಿ ಮೂವಿನ ತೋಡಿ ದಾಯಪಣ ಒಂಜಿ ಮಸ್ತ್ ಇನ್ಸ್ಪೈರಿಂಗ್ ಬೊಕ್ಕ ಮಸ್ತ್ ಮೋಟಿವೇಶನ್ ಕೊರ್ಪಿನ ಅಂಚಿನ ಮೂವಿ ಎಕ್ಸಾಮ್ ಉರ್ದುಂಬು ತುಂಡ ನಿಕುಲ್ ಫಸ್ಟ್ ಕ್ಲಾಸ್ ಡಿಸ್ಟಿಂಕ್ಷನ್ ಬರ್ಪುನಂತೂ ಗ್ಯಾರಂಟಿ ಪನ್ವಲಿ ಮಾತೆರ್ಲ ಇಡೀ ಫ್ಯಾಮ್ಲಿದೊಟ್ಟಿಗೆ ಬತ್ತದ ಒಂಜಿ ಸಿನಿಮಾಂತೂ ಸಪೋರ್ಟ್ ಮನ್ಪಲೆ ಅಂದಕ್ಕೇನೋನ್ವೆ ಅಂಚನೆ ಬಿಲ್ಲವ ಸೇವಾ ಸಮಾಜ ಮೊಕುಲು ಮಸ್ತ್ ಸಮಾಜಮುಖಿ ಕಾರ್ಯಕ್ರಮ ಮಲ್ತೊಂದು ಬರೋಂದುಲ್ಲೆ ನನಾತ್ಲ ಮನ್ಪುಲ ಕಲಾವಣಂದು ಯಾನ್ ಆಶಿಸುವೆ. ಈ ಒಂಜಿ ಕಾರ್ಯಕ್ರಮಕ್ಕೆ ಎತ್ತಿನ ಅಂಚನ ಕುಸ್ಮಾಕರ್ ಸರ್ ಅಂಚನ ಕಲ ಇಡೀ ತಂಡದಕ್ಲೆಗ್ ಮಸ್ತ್ ಮಸ್ತ್ ಥ್ಯಾಂಕ್ ಯು ಪಣ್ಯಾರ ಥ್ಯಾಂಕ್ ಯು ಅಂಚನೆ ಮಸ್ತ್ ಖುಷಿ ಅಂಡ್ ಬತ್ತದು. ಧನ್ಯವಾದ. ನಾನು ಮೂಲತಃ ನಿಮಗೆ ತಿಳಿಸುವುದೇನಂತ ಹೇಳಿದರೆ ನಮ್ಮ ಬಿಲ್ಲವ ಸಂಘ ಬಿಲ್ಲವ ಸಮಾಜ ಏನಿದೆ ಹಿಂದುಳಿದ ವರ್ಗ ಅಂತ ಅದು ನಾನು ಆವತ್ತೇ ನಿಮಗೆ ಒಂದು ಸಣ್ಣ ನನ್ನ ಭಾಷಣದಲ್ಲಿ ಹೇಳಿದ್ದೇನೆ. ನಾವು ಹಿಂದುಳಿದವರಲ್ಲ, ನಾವು ಖಾಲಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾದಲ್ಲಿ ಶೆಡ್ಯೂಲಲ್ಲಿ ಬರುವಾಗ ನಮಗೆ ಏನು ಸರ್ಕಾರದ ಏನು ಸೌಲಭ್ಯಗಳು ಸಿಗ್ತದೆ ಅದಕ್ಕೋಸ್ಕರ ಮಾತ್ರ ನಮ್ಮನ್ನು ಹಿಂದುಳಿದವರಂತ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಹಾಕಿದ್ದಾರೆ. ಅದು ನಿಮಗೂ ಗೊತ್ತಿರ್ಬೋದು ಎಲ್ಲರಿಗೆ ಸಹ. ನಮಗೆ ಬೇಕಾದ ಒಂದು ಸರ್ಕಾರಿ ಕೆಲಸ ಆಗಲಿ ಅಥವಾ ಸೌಲಭ್ಯ ಆಗಲಿ ಸಿಗಬೇಕಂತ ಹಿಂದುಳಿದ ವರ್ಗದವರು. ನಿಜವಾಗಿ ಹೇಳಬೇಕಾದ್ರೆ ಬಿಲ್ಲವ ಸಂಘದವರು ನಾವು ಪೂಜಾರಿಗಳು ಅಂತ ಹೇಳ್ತೇವೆ, ದೇವರ ಸೇವೆ ಮಾಡುವವರು ನಾವು. ಏನು ಈಗ ತುಳುನಾಡಿನಲ್ಲಿ ಏನಿದೆ ದೈವ ಎಲ್ಲ ನಮ್ಮಿಂದಲೇ ಬಿಲ್ಲವ ಸಮಾಜದವರೇ ನಡೆಸಿಕೊಂಡು ಬರುವಂಥದ್ದು. ಇದಕ್ಕೆ ಮೂಲ ಕಾರಣ ಏನಂತ ಹೇಳಿದರೆ ನಮ್ಮ ಸಮಾಜದಲ್ಲಿ ತುಳುನಾಡಿನಲ್ಲಿ ಸ್ಪೆಷಲ್ಲಾಗಿ ತುಳುನಾಡಿನಲ್ಲಿ ಮೊದಲಿಂದ ನಡೆದುಕೊಂಡು ಬಂದದ್ದು ಇದು ದೇವರ ನಾಡು. ಎಲ್ಲ ದೇವಸ್ಥಾನಗಳೇ ಜಾಸ್ತಿ ಇಲ್ಲಿ. ಹಾಗೆ ದೇವಸ್ಥಾನಗಳೇ ಜಾಸ್ತಿ ಇರುವಾಗ ದೇವರ ಪೂಜೆಗೆ 3 ಹೊತ್ತು ನೈವೇದ್ಯ ಪೂಜೆ ಪುರಸ್ಕಾರಗಳು ಸಲ್ಲಬೇಕು, ಮತ್ತು ವಾರ್ಷಿಕ ಜಾತ್ರೆ ನಡೀಬೇಕು. ಇದಕ್ಕೆ ಬೇಕಾದ ಖರ್ಚು ವೆಚ್ಚಗಳು ಸುಮಾರಿದೆ. ಹೀಗೆ ರಾಜರ ಕಾಲಗಳಿಂದಲೂ ರಾಜರು ಇದನ್ನು ನಡೆಸ್ಕೊಂಡು ಬರ್ತಾ ಇದ್ದದ್ದು. ನಂತರ ರಾಜರು ಅದನ್ನು ನಮ್ಮ ಪ್ರಜಾಪ್ರಭುತ್ವಕ್ಕೆ ಬಿಟ್ಟುಕೊಡುವಾಗ ಈ ದೇವಸ್ಥಾನಕ್ಕೆ ಬೇಕಾದ ಏನು ನಮ್ಮ ಖರ್ಚು ವೆಚ್ಚಗಳನ್ನು ನಿಭಾಯಿಸಲಿಕ್ಕೆ ಏನು ಬೇಕಾಗ್ತದೆ, ರೆವಿನ್ಯೂ ಅಂತ ಹೇಳ್ತೇವೆ, ರೆವಿನ್ಯೂ ಕ್ರಿಯೇಟ್ ಮಾಡಲಿಕ್ಕೆ ಅದಕ್ಕೆ ಪ್ರತಿಯೊಂದು ದೇವಸ್ಥಾನಕ್ಕೂ ಸುತ್ತಮುತ್ತಲಿನ ಸಾಧಾರಣ ಒಂದು 100 ಎಕರೆ ಜಾಗವನ್ನು ಉಂಬಳಿ ಅಂತ ಕೊಡ್ತಾಯಿದ್ರು. ಉಂಬಳಿ ಬಿಡೋದು ಅಂತ. ಆ ಉಂಬಳಿ ಬಿಡುವ ಜಾಗದಲ್ಲಿ ಅದು ಕೃಷಿ ಭೂಮಿಯೇ ಆಗಿರ್ತಿತ್ತು. ಆದರೆ ಭತ್ತ ಗದ್ದೆ ಇದೆಲ್ಲ ಇರುವಂಥದ್ದು. ಅದನ್ನು ನಾವು ಏನು ಮಾಡಬೇಕು ಹೇಳಿದೆ, ಕೃಷಿ ಮಾಡಿ ಅದರಲ್ಲಿ ಬರೋ ಉತ್ಪನ್ನವನ್ನು ದೇವಸ್ಥಾನಕ್ಕೆ ಸಲ್ಲಿಸಬೇಕಾದದ್ದು. ಈ ಉಂಬಳಿ ಬಿಡುವ ಏನು ನಮ್ಮ ಒಂದು ಇದಿತ್ತು ಸಿಸ್ಟಮ್ ಇತ್ತು, ಅದರ ಇನ್ಚಾರ್ಜ್ ದೇವಸ್ಥಾನದ ಭಟ್ರುಗಳು ಏನು ಪೂಜೆ ಮಾಡ್ತಾಯಿದ್ರು, ನಾವು ಭಟ್ರು ಬ್ರಾಹ್ಮಣರು ಅಂತ ಏನು ಹೇಳ್ತೇವೆ, ಅವರಿಗೆ ವಹಿಸಿಕೊಟ್ಟಿದ್ರು ಈ ರಾಜರನವರು. ಈ ಭಟ್ರುಗಳು ಸ್ವತಃ ಅವರು ವೈದಿಕ ಕಾರ್ಯದಲ್ಲಿ ನಿರತರಾಗಿರೋರು. ಅವರಿಗೆ ಕೃಷಿ ಮಾಡಲಿಕ್ಕೆ ಗೊತ್ತಿಲ್ಲ. ಅವರು ಕೃಷಿ ಮಾಡಲಿಕ್ಕೆ ಗೊತ್ತಿಲ್ಲದ ಕಾರಣ ಅವರು ನಮ್ಮ ಏನು ಬಿಲ್ಲವ ಸಮಾಜ ಇದೆ, ಮುಖ್ಯವಾಗಿ ಬಿಲ್ಲವ ಸಮಾಜದವರು ಕೃಷಿಯಲ್ಲಿ ತೊಡಗಿಸಿಕೊಂಡವರು. ಆ ಕಾಲದಿಂದಲೂ ಮೊದಲಿಂದಲೂ ಕೃಷಿಯಲ್ಲಿ ತೊಡಗಿಸಿಕೊಂಡವರು, ತಮ್ಮನ್ನು ತಾವೇ ತೊಡಗಿಸಿಕೊಂಡವರು. ಹಾಗಿರುವಾಗ ಅವರಿಗೆ ಅದನ್ನು ಗೇಣಿ ಲೆಕ್ಕದಲ್ಲಿ ಕೊಡಲಿಕ್ಕೆ ಶುರು ಮಾಡಿದರು.
ಅರ್ಥ ಆಯ್ತಲ್ಲ ನಿಮಗೆ? ಗೇಣಿ ನೀವು ಕೇಳಿರ್ಬೋದು, ಮೂಲ ಗೇಣಿ ಚಾಲ ಗೇಣಿ ಅಂತ. ಗೇಣಿ ಲೆಕ್ಕದಲ್ಲಿ ಈ ಗೇಣಿ ಅಂದರೆ ಏನಂತ ಹೇಳಿದರೆ, ವರ್ಷ ಪೂರ್ತಿ ಅವರು 2 ಉತ್ಪಾದನೆ ತೆಗಿಬೋದು, 3 ಉತ್ಪಾದನೆ ತೆಗಿಬೋದು ಕೃಷಿಯಲ್ಲಿ. ಅದು ಏನು ಬರ್ತದೆ ಅದರಲ್ಲಿ 80% ದೇವಸ್ಥಾನಕ್ಕೆ ಕೊಡಬೇಕು ಗೇಣಿ ರೂಪದಲ್ಲಿ, ಮತ್ತು ಉಳಿದ 20% ಅವರು ಇಟ್ಕೊಳ್ಬೇಕು. ಆ 20%ಅಲ್ಲಿ ಅವರ ವರ್ಷ ಪೂರ್ತಿ ಜೀವನ ನಡಿಬೇಕು. ಇದು ಒಂಥರ ಊಳಿಗ ಪದ್ಧತಿ ಇದ್ದಾಗೆ. ನಮಗೇನು ಅದರಿಂದ ಜೀವನ ಸಾಗಿಸಲಿಕ್ಕೆ ಆಗ್ತಿರಲಿಲ್ಲ. ಮಕ್ಕಳಿಗಂತೂ ವಿದ್ಯಾಭ್ಯಾಸ ಕೊಡಲಿಕ್ಕೆ ಆಗ್ತಿರಲಿಲ್ಲ. ಬರೀ ಗೇಣಿ ಮಾಡೋದು, ಗೇಣಿಯಲ್ಲಿ ಬಂದ ಉತ್ಪನ್ನವನ್ನು ಭಟ್ರುಗಳಿಗೆ ಕೊಡೋದು, ದೇವಸ್ಥಾನಕ್ಕೆ ಕೊಡೋದು. ಉಳಿದದ್ರಲ್ಲಿ ಒಂದು ಮುಳಿ ಮನೆ ಮತ್ತು ದನ ಸಾಕಣೆ ಮತ್ತು ಮಕ್ಕಳಿಗಂತೂ ವಿದ್ಯಾಭ್ಯಾಸ ಇಲ್ಲ, ಅವರು ಕೃಷಿಯಲ್ಲಿ ತೊಡಗಿಸಿಕೊಳ್ಳುವಂಥದ್ದು. ಇದು ಪದ್ಧತಿ ನಮ್ಮ ತುಳುನಾಡಿನಲ್ಲಿ ನಡೆಯುವಂಥದ್ದು ಮೊದಲಿಂದ ಕೂಡ. ಹೀಗಿರುವಾಗ ಇದು ತುಂಬ ವರ್ಷಾನುಗಟ್ಟಲೆ ಹೀಗೆ ನಡೀತಾ ಇತ್ತು. ನಮ್ಮವರಿಗೆ ವಿದ್ಯಾಭ್ಯಾಸ ಇಲ್ಲ, ಬರೀ ಕೃಷಿ ಮಾತ್ರ, ಬಡತನ, ಇರಲಿಕ್ಕೆ ಒಂದು ಕೊಟ್ಟಿಗೆ ಅಂತ ಒಂದು ಮನೆ, ಇಂಥ ಒಂದು ವ್ಯವಸ್ಥೆ ಅದು ತುಂಬ ಹೀನಾಯ ಸ್ಥಿತಿಯಲ್ಲಿತ್ತು ನಮ್ಮ ತುಳುನಾಡಿನಲ್ಲಿ ಬಿಲ್ಲವರ ಪರಿಸ್ಥಿತಿ. ಇಂಥ ಪರಿಸ್ಥಿತಿ ನಡೆಸ್ತಿರುವಾಗ ನಮ್ಮ ದೇಶ, ಭಾರತ ದೇಶ 1947 ಯಾವಾಗ ಸ್ವಾತಂತ್ರ್ಯವಾಯಿತು, ಆದರೂ ಈ ಊಳಿಗೆ ಪದ್ಧತಿ ಏನು ಗೇಣಿ ಪದ್ಧತಿ ಇದೆ ಅದು ನಡೀತಾನೇ ಇತ್ತು. ಚಾಲಗೇಣಿಯವರಿಗೆ ಓಕೆ, ಅವರಿಗೆ ಒಂದು 50% ಆದರೂ ಅವರು ಉತ್ಪನ್ನವನ್ನು ಅವರು ಇಟ್ಕೊಳ್ಬೋದು. ಆದರೆ ಮೂಲ ಗೇಣಿ ಯಾರಿದ್ದರೂ ಅವರಿಗೆ ತುಂಬ ತೊಂದರೆ ಆಗ್ತಿತ್ತು. ಯಾಕೆಂದರೆ ಮೂಲ ಗೇಣಿ ಅಂತ ಹೇಳಿದರೆ ಮೂಲಿದಾರ ಏನಿದ್ದಾರೆ ಅವರು ಸ್ವತಃ ದೇವಸ್ಥಾನವೇ ಮೂಲಿದಾರ. ಈ ಮೂಲಿದಾರನ ಒಂದು ಪರ್ಮಿಷನ್ ಯಾರು ಕೊಡಬೇಕು ಹೇಳಿದರೆ ಭಟ್ರು ಕೊಡಬೇಕು. ಭಟ್ರನವರು ನಮಗೆ ಬಿಟ್ಟು ಕೊಡ್ತಾ ಇಲ್ಲ. ಬರೀ 90% ನಮ್ಮದು ಚಾಲಗೇಣಿಯಲ್ಲಿ 80% ಆದರೆ 90% ಗೇಣಿ ಅವರಿಗೆ ಕೊಡಬೇಕಾಗಿತ್ತು. ಸೊ ಇದೆಲ್ಲ ನಡೀತಾ ಇತ್ತು. 1947 ನಮ್ಮ ಇಂಡಿಪೆಂಡೆಂಟ್ ಆದರೆ ಕೂಡ ನಮ್ಮ ದೇಶದಲ್ಲಿ ಇದೇ ಊಳಿಗೆ ಪದ್ಧತಿ, ಇದೇ ಜೀತ ಪದ್ಧತಿ, ಸಾಲ ಮಾಡೋದು. ನಮ್ಮಲ್ಲಿ ಮನೆಯಲ್ಲಿ ಒಂದು ಮದುವೆ ಆಗಬೇಕಾದ್ರೆ ಜನರು ಸಾಲ ಮಾಡೋದು, ಆ ಸಾಲ ತೀರಿಸಬೇಕಾದ್ರೆ ದನಿಯ ಮನೆಯಲ್ಲಿ ಇಡೀ ವರ್ಷ ಕೆಲಸ ಮಾಡೋದು, ಫ್ರೀ ಆಫ್ ಕಾಸ್ಟ್, ಹಣ ಇಲ್ಲ, ಸ್ಯಾಲ್ರಿ ಇಲ್ಲ, ಏನೂ ಇಲ್ಲ. ಸೊ ಈ ಪದ್ಧತಿಯಲ್ಲಿ ನಾವು ಹಿಂದುಳಿದ ವರ್ಗ ಅಥವಾ ಬಡವರಾಗಿ ನಮ್ಮ ಬಿಲ್ಲವ ಸಮಾಜವು ಹಾಗೆಯೇ ಉಳಿದೋಯಿತು. ಇದನ್ನು ನಮ್ಮ ಸಂಸದ ವಿತ್ತ ಸಚಿವರಾಗಿದ್ದ ಶ್ರೀಮಾನ್ ಜನಾರ್ದನ ಪೂಜಾರಿ ಅವರನ್ನು ನಾವು ಎಂದೆಂದಿಗೂ ಮರಿಬಾರದು. ಅವರು ನಮ್ಮ ಸಮಾಜಕ್ಕೆ ಕೊಡುಗೆ ಏನಂತ ಹೇಳಿದರೆ, ಇದೇ ನಮ್ಮ ಗೇಣಿ ಪದ್ಧತಿಯನ್ನು ಉಳುವವನೇ ಒಳದೊಡೆಯ 1974 ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಅಂತ ತಗೊಂಡು ಬಂದರು. ನಿಮಗೆ ಗೊತ್ತಿರ್ಬೋದು, ಲ್ಯಾಂಡ್ ರಿಫಾರ್ಮ್ ಆ್ಯಕ್ಟ್ಸ್ ಇದರ ಪ್ರಕಾರ ಉಳುವವನೇ ಹೊಲದೊಡೆಯ ಅಂತ ಮಾಡಿದರು. ಉಳುವವನೇ ಹೊಲದೊಡೆಯ ಯಾರೆಲ್ಲ ಗೇಣಿ ಮಾಡ್ತಾ ಇದ್ದಾರೆ ಅವರೊಂದು, ನಾನು ಈ ಭೂಮಿಯನ್ನು ಉಳುಮೆ ಮಾಡ್ತಾ ಇದ್ದೇನೆ, ನಾನು ಈ ಗೇಣಿ ಕೊಡ್ತಾ ಇದ್ದೇನೆ ಅಂತ ಗೇಣಿ ಚೀಟನ್ನು ಡಿಕ್ಲರೇಷನ್ ಅಂತ ಕೊಟ್ಟು, ಆ ಡಿಕ್ಲರೇಷನಲ್ಲಿ ತಹಶೀಲ್ದಾರ್ ಮತ್ತು ಸಿಟ್ಟಿಂಗ್ ಮೆಂಬರ್ಸ್ ಯಾರಿದ್ದಾರೆ ಅವರು ಡಿಕ್ಲರೇಷನ್ ಅದನ್ನು ನೋಡಿ ಅವರನ್ನೇ ಒಡೆಯ ಮಾಡಿ ಬಿಟ್ಟರು. ಎಕರೆಗಟ್ಟಲೆ ಜಮೀನು ನಮ್ಮದಾಯಿತು. ಊರೇ ಕೊಳ್ಳೆ ಹೊಡೆದಾಗೆ ನಾವು ನಮ್ಮ ಬಿಲ್ಲವ ಜನರು ಇಡೀ ಕೃಷಿ ಭೂಮಿ ನಮ್ಮದಾಯಿತು. ಎಲ್ಲರೂ ತಗೊಂಡೆವು, ಎಲ್ಲರಿಗೂ ಖುಷಿಯಾಯಿತು, ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸಹಾಯ ಆಯಿತು, ಎಲ್ಲ ಮೇಲ್ದರ್ಜೆಗೆ ಏರಿದ್ದೆವು. ಇದೆಲ್ಲ ಮಾಡಿದ್ದು ನಮ್ಮ ವಿತ್ತ ಸಚಿವರಾದ ಶ್ರೀಮಾನ್ ಜನಾರ್ದನ ಪೂಜಾರಿಯವರು, ಆಗಿನ ಪ್ರಧಾನಮಂತ್ರಿಯಾಗಿದ್ದ ಶ್ರೀಮತಿ ಇಂದಿರಾ ಗಾಂಧಿಯವರಿಗೆ ನಮ್ಮ ತುಳುನಾಡಿನಲ್ಲಿ ನಮ್ಮ ಬಿಲ್ಲವ ಸಮಾಜದಲ್ಲಿ ಹಿಂದುಳಿದ ವರ್ಗವಾಗಿ ಉಳಿದಿದ್ದ ನಮ್ಮ ಪರಿಸ್ಥಿತಿಯನ್ನು, ಸಾಮಾಜಿಕ ಸ್ಥಿತಿಯನ್ನು ಅವರಿಗೆ ಮನದಟ್ಟು ಮಾಡಿ ಈ ಒಂದು ಆ್ಯಕ್ಟ್, ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಏನಿದೆ ಅದರ ಮುಖಾಂತರ ಭೂಮಿಯ ಹಕ್ಕುದಾರನಾಗಿ ನಮ್ಮನ್ನು ಮಾಡಿದರು. ಇದು ತುಂಬ ಒಂದು ಸಂತೋಷದ ವಿಷಯವಾಗಿತ್ತು ನಮಗೆ. ನಾವೆಲ್ಲ ವಿದ್ಯಾಭ್ಯಾಸದಲ್ಲಿ ಮುಂದೆ ಬಂದೆವು, ಎಲ್ಲವೂ ಆಯಿತು, ಎಲ್ಲ ಒಳ್ಳೆಯದಲ್ಲೇ ಆಯಿತು. ಆದರೆ ಮುಂದಕ್ಕೆ ಏನಾಯಿತು, ಇದೊಂದು ಈಗ 1-2 ದಶಕಗಳಿಂದ ನಾವು ಏನು ಪರಿವರ್ತನೆ ನೋಡ್ತಾ ಇದ್ದೇವೆ, ಹೊಸ ಯುವ ಜನಾಂಗ ಎಲ್ಲಿಗೆ ನಡೀತಾ ಇದೆ ಅಂತ ಹೇಳಿದರೆ ನೀವೇ ನಿಮ್ಮ ಕಣ್ಣಾರೆ ನೋಡ್ಬೋದು. ನಾವು ಅನಲೈಸ್ ಮಾಡುವಾಗ ನಮಗೂ ಕಾಣ್ತಾ ಇದೆ. ಎಲ್ಲ IT ಸೇರಿಕೊಂಡ್ರು, ಡಾಕ್ಟರ್ ಆದರು, ಇಂಜಿನಿಯರ್ ಆದರು, ಎಲ್ಲ ಹೈಯರ್ ಎಜುಕೇಷನ್ ಪಡ್ಕೊಂಡ್ರು, ಮಾಸ್ಟರ್ಸ್ ಡಿಗ್ರಿ ತಗೊಂಡ್ರು. ಮತ್ತು ವೆಸ್ಟರ್ನ್ ಕಂಟ್ರೀಸಿಗೆ USA, UK ಎಲ್ಲದಲ್ಲಿ ನಮ್ಮವರೇ ಇದ್ದಾರೆ, ಎಲ್ಲ ಕಡೆಯಲ್ಲಿ ಇದ್ದಾರೆ. ಡಬಲ್ ಗ್ರ್ಯಾಜುಯೇಷನ್ ಆಯಿತು. ಫೈನಲಿ ನಾವು ಎಲ್ಲಿಗೆ ಬಂದು ಮುಟ್ಟಿದ್ದೇವೆ ಹೇಳಿದರೆ, ನಮ್ಮ ಹಿರಿಯರು ಕಷ್ಟಪಟ್ಟು ದುಡಿದು ಕೊಡುತ್ತಿದ್ದ ಈ ಕೃಷಿ ಭೂಮಿ, ಇದನ್ನು ಸರ್ಕಾರದಿಂದ ಡಿಕ್ಲರೇಷನ್ ಕೊಟ್ಟು ನಮ್ಮ ಹಿರಿಯರು ಪಡ್ಕೊಂಡದ್ದು. ಅಲ್ಲಿ ನಮ್ಮ ವೃದ್ಧ ತಂದೆ ತಾಯಿಯನ್ನು ಕೂತ್ಕೊಳಿಸಿ ಇವರೆಲ್ಲ ವಿದೇಶದಲ್ಲಿ ನೆಲೆಸಲಿಕ್ಕೆ ಶುರು ಮಾಡಿದರು ನಮ್ಮ ಯುವ ಜನಾಂಗ.
ವಿದೇಶದಲ್ಲಿ ನೆಲೆಸಿ ತಂದೆ ತಾಯಿಯನ್ನು ಇಲ್ಲಿ ಉಳುಮೆ ಮಾಡಲಿಕ್ಕೆ ಜನ ಇಲ್ಲ, ತಂದೆ ತಾಯಿಯನ್ನು ನೋಡ್ಕೊಳ್ಳಿಕ್ಕೆ ಜನ ಇಲ್ಲ ಹೇಳುವಾಗ ತಂದೆ ತಾಯಿಯನ್ನು ಸಿಟಿಯಲ್ಲಿ ತಂದು ಫ್ಲ್ಯಾಟಲ್ಲಿ ಕೂತ್ಕೊಳ್ಳಿಸಿದ್ರು, ಕೃಷಿ ಭೂಮಿಯನ್ನು ಮಾರಾಟ ಮಾಡಿದರು. ಸಿಕ್ಕಿದ ರೇಟಿಗೆ ಕೃಷಿ ಭೂಮಿಯನ್ನು ಮಾರಾಟ ಮಾಡಿದರು. ಅಪಾರ್ಟ್ಮೆಂಟ್ಗಳು ಎದ್ದಿದ್ದಾರೆ, ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳು ಬಂದರು. ವಾಪಸ್ ನಾವೊಂದು ಇನ್ನೊಂದು ಥರದ ಊಳಿಗೆ ಪದ್ಧತಿಗೆ ಬಂದೆವು. ಸಿಟಿಯಲ್ಲಿ ಹೋಗಿ ಯಾವುದೋ ಒಂದು ಹೈ ಕಾಂಪ್ಲೆಕ್ಸಲ್ಲಿ ಒಂದು ಸಣ್ಣ ಗೂಡಿನಲ್ಲಿ ಇರಲಿಕ್ಕೆ ತಂದೆ ತಾಯಿಯನ್ನು ಬಿಟ್ಟೆವು, ಅಥವಾ ನಮ್ಮ ತಂದೆ ತಾಯಿಯನ್ನು ನಾವು ಊರಲ್ಲೇ ಬಿಟ್ಟೆವು. ಊರಲ್ಲಿ ಬಿಟ್ಟು ಇವರು ವಿದೇಶದಲ್ಲಿ ನೆಲೆಸೋದು, ಮಕ್ಕಳು ಕೃಷಿ ಮಾಡಲಿಕ್ಕೆ ಜನ ಇಲ್ಲ. ತಂದೆ ತಾಯಿ ಕೇಳಿದರೆ ಹೇಳೋದು, ಹೌದಾಯೇ ನಂಗೆ ಮಾರಲಿ ಆ ಜಾಗ ಅಂತ. ಇಲ್ಲಿಗೆ ಬಂದು ನಾವು ಮುಟ್ಟಿದ್ದೆವು. ಯಾಕೆ ಹೇಳಿದರೆ ಇವರು ದುಡ್ದು ತಗೊಂಡ ಜಾಗ ಅಲ್ಲ ಅದು. ಇವರಿಗೆ ಹಿರಿಯರ ಕೃಷಿ ಮಾಡಿ ಡಿಕ್ಲರೇಷನಲ್ಲಿ ಸಿಕ್ಕಿದ ಜಾಗ, ಅದನ್ನು ಇವರು ಈಸಿಯಾಗಿ ಅವು ಮಾರಲೆ ಏರಿಗೆ ಬೋಡು ಬೆನ್ರೆ ಏರುಲ್ಲೇರು ಅಂತ ಹೇಳಿ ಅದನ್ನು ವಾಪಸ್ ಈಗ ಮಾರಾಟ ಮಾಡಲಿಕ್ಕೆ ಎಲ್ಲರೂ ಶುರು ಮಾಡಿದ್ದಾರೆ. ಎಲ್ಲರೂ ಅಂದರೆ ತುಳು ಜನಾಂಗದಲ್ಲಿ ನಮ್ಮದು ಸಾಧಾರಣದ 75% ಹೀಗೆ ನಮ್ಮ ಜಮೀನನ್ನು ನಾವೇ ಕಳ್ಕೊಂಡು ಬರೀ ಒಂದು ಸೈಟ್ ತಗೊಂಡು ಒಂದು ಸಣ್ಣ ಸೈಟ್ ತಗೊಂಡು ಒಂದು ಚೆನ್ನಾಗಿರುವ ಒಂದು ಕಮರ್ಷಿಯಲ್ ಟೈಪ್ ಮನೆಯನ್ನು ಕಟ್ಟಿಕೊಂಡು ಆರ್ಟಿಫಿಷಿಯಲ್ ಲೈಫು, ಹೋಮ್ ನರ್ಸ್ ಇಟ್ಟು ತಂದೆ ತಾಯಿಯನ್ನು ಸಾಕೋದು. ಮತ್ತು ತಂದೆ ತಾಯಿ ಸತ್ತಾಗ ಹೆಗಲು ಕೊಡಲಿಕ್ಕೆ ಯಾರು ಇಲ್ಲದ್ರೆ ಮಾರ್ಚುರಿಯಲ್ಲಿ ಇಟ್ಟು 3 ದಿನ ನಂತರ ಹೆಣ ತೆಗೆಯುವುದು. ನೋಡಿ, ಇದರಲ್ಲಿ ನಮ್ಮ ಮನುಷ್ಯತ್ವ ಎಲ್ಲಿಗೆ ಹೋಯಿತು? ನಮ್ಮತನವನ್ನು ನಾವು ಕಳ್ಕೊಂಡಿದ್ದೇವೆ, ಹೌದಾ ಅಲ್ವಾ? ನಮ್ಮತನವನ್ನು ನಾವು ಕಳ್ಕೊಂಡಿದ್ದೇವೆ. ಮಕ್ಕಳಿಗೆ ಎಜುಕೇಷನ್ ಕೊಟ್ಟದೇ ನಮ್ಮ ಈ ಭೂಮಿಯಿಂದ. ಮಕ್ಕಳು ಚೆನ್ನಾಗಿರಬೇಕಂತ ಅವರ ವ್ಯಕ್ತಿತ್ವವನ್ನು ಬೆಳೆಸಿದವರೇ ನಾವು. ಎಲ್ಲವನ್ನು ನಾವು ಈ ಭೂಮಿಯಿಂದ ಕೊಟ್ಟವರು. ನಿಂತ ನೆಲವನ್ನೇ ಮಾರಿ ನಾವು ನಮ್ಮ ತನವನ್ನು ಕಳ್ಕೊಳ್ತಾ ಇದ್ದೇವೆ. ಇದು ತುಂಬ ಒಂದು ಹಾಸ್ಯಾಸ್ಪದ ವಿಷಯ. ಎಲ್ಲರೂ ಸ್ವಲ್ಪ ಆಲೋಚನೆ ಮಾಡಿ, ತಂದೆ ತಾಯಿ ಇರ್ಬೋದು, ನಮಗೆ ಬುದ್ಧಿ ಕೊಟ್ಟವರು, ಅವರು ನಮ್ಮನ್ನು ಬೆಳೆಸಿದವರು, ಕೊನೆಯ ಕಾಲಕ್ಕೆ ಅವರ ಹೆಣಕ್ಕೆ ಹೆಗಲು ಕೊಡೋ ಒಂದು ಯೋಗ್ಯತೆ ಕೂಡ ಈಗದ ಮಕ್ಕಳಿಗೆ ಇಲ್ಲ. ಇಲ್ಲಿಂದ ಅಲ್ಲಿಗೆ 200 ಮೀಟರ್ಸ್ ಸ್ಮಶಾನ ಇದ್ದರೆ ಕೂಡ ಆ್ಯಂಬುಲೆನ್ಸಲ್ಲಿ ಕೊಂಡೋಗ್ತಾರೆ. ಸೊ ಇದು ಇವತ್ತು ನಡೀತಿದೆ ನಮ್ಮ ಜನಾಂಗಕ್ಕೆ, ಒಂದು ಯುವ ಜನತೆಗೆ ನಾನು ಹೇಳುವಂಥದ್ದು, ನಮ್ಮ ಹಿರಿಯರ ಸಂಪ್ರದಾಯ, ನಮ್ಮ ಏನು ಕೃಷಿ ಭೂಮಿ ಇದೆ, ನಮ್ಮ ವ್ಯಕ್ತಿತ್ವ ಏನಿದೆ, ತುಳುನಾಡ ಏನು ಸಂಸ್ಕೃತಿ ಎಲ್ಲ ಬೆಳೆದು ಬಂದಂತಹ ನಮ್ಮ ಈ ಒಂದು ಸುಂದರವಾದ ಒಂದು ಕೌಟುಂಬಿಕ ಒಂದು ವಾತಾವರಣವಿದೆ, ಅದನ್ನು ದಯವಿಟ್ಟು ಕಾಪಾಡಿಕೊಂಡು ಬನ್ನಿ. ಮೊದಲಂತೂ ವಿದ್ಯಾಭ್ಯಾಸಕ್ಕೆ ತುಂಬ ಅವರು ಹೇಳಿದಾಗೆ ತುಂಬ ಕುಮಾರಚಂದ್ರವರು ಈಗಲೇ ತಮ್ಮ ಭಾಷಣದಲ್ಲಿ ಹೇಳಿದರು, ತುಂಬ ಕಷ್ಟಪಟ್ಟು ಕಲಿತಾ ಇದ್ದರು ಮೊದಲಿನ ಕಾಲದಲ್ಲಿ. ಉದಾಹರಣೆಗೆ ನನ್ನ ತಂದೆ ಡಾಕ್ಟ್ರು, ಒಬ್ಬರು ವೈದ್ಯರವರು. ಆಗಿನ ಕಾಲದಲ್ಲೇ 1940ಸಲ್ಲಿ ಅವರು MBBS ಮಾಡಿದವರು. ಅವರಿಗೂ ಅವರ ಊರು ನಾಗೊಂಡಹಳ್ಳಿ, ಅಲ್ಲಿ 48 ಎಕರೆ ಕೃಷಿ ಭೂಮಿ ಇತ್ತು. ಇವರು ತಂದೆಯವರು ಅಜ್ಜನ ಹತ್ರ ಹೇಳಿದ್ರಂತೆ, ನನಗೆ ವಿದ್ಯಾಭ್ಯಾಸ ಮಾಡಬೇಕು ಅಂತ. ವಿದ್ಯಾಭ್ಯಾಸ ಮಾಡಬೇಕಾದ್ರೆ ನೀನು ಮನೆಯಿಂದ ಹೊರಗೆ ನಡಿ, ಕೃಷಿ ಮಾಡೋದಿದ್ದರೆ ನಿನ್ನ ವಿದ್ಯಾಭ್ಯಾಸ ಯಾಕೆ ಬೇಕು ಅಂತ ಮನೆಯಿಂದ ಹೊರಗೆಟ್ಟಿದ್ರು ಅವರನ್ನು. ಆದರೆ ಇವರು ಛಲ ಬಿಡದಾಗೆ ಅವರಾಗಿ ಓದಿ, ಬೀದಿ ಬದಿಯ ಸ್ಟ್ರೀಟ್ ಲೈಟಲ್ಲಿ ಕೂತ್ಕೊಂಡು ಓದಿ, ಒಂದು ಹಾಲಿನ ಡೈರಿಯಲ್ಲಿ ಕೆಲಸ ಮಾಡಿ, ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜಿಂದ MBBSಲ್ಲಿ ಪಾಸಾಗಿ ಡಾಕ್ಟ್ರಾಗಿ ಫಸ್ಟ್ ಪೋಸ್ಟ್ ಆದದ್ದೇ ಅವರಿಗೆ ಉಳ್ಳಾಳಕ್ಕೆ ಬಂದಾಗ ಅದೇ ತಮ್ಮ ತಂದೆ ಯಾರು ಮನೆಯಿಂದ ಹೊರಗೆ ಹಾಕಿದ್ದಾರೆ ಅದೇ ತಂದೆಯನ್ನು ಕರೆಸಿ 1960ಯಲ್ಲಿ ಏರೋಪ್ಲೈನಲ್ಲಿ ಅವರನ್ನು ಬ್ಯಾಂಗ್ಳೂರಿಗೆ ಕರ್ಕೊಂಡು ಹೋದರು. ಯಾಕಂತೇಳಿದರೆ ವಿದ್ಯಾಭ್ಯಾಸದ ಬೆಲೆ ಅವರಿಗೆ ಗೊತ್ತಾಗಲಿ ಅಂತ. ಅವರೇ ಕಣ್ಣೀರು ಹಾಕಿದ್ರಂತೆ, ನಿನ್ನನ್ನು ಆ ದಿವಸ ನಾನು ಓದ್ತೇನೆ ಅಂತ ಹೇಳುವಾಗ ಮನೆಯಿಂದ ಹೊರಗೆ ಹಾಕಿದ್ದೆ, ಆದರೆ ನೀನೇ ಇವತ್ತು ನನ್ನನ್ನು ಈ ಹಾರಾಡುವ ಮಿಷನ್ನಲ್ಲಿ ಕಳಿಸಿದ್ಯಾ ನನ್ನನ್ನು ಅಂತ. ಸೊ ವಿದ್ಯಾಭ್ಯಾಸದ ಬೆಲೆ ವಿದ್ಯಾಭ್ಯಾಸ ತುಂಬ ಕಷ್ಟ ಇತ್ತು ಆಗಿನ ಕಾಲದಲ್ಲಿ, ಆದರೆ ಕೃಷಿಯೂ ಅಷ್ಟೇ ಇಂಪಾರ್ಟೆಂಟ್. ಈಗ ನಮ್ಮ ಹತ್ರ ಎಷ್ಟೇ ಹಣ ಇರಲಿ, ನಾವು ಸುಮ್ಮನೆ ಕಾಂಪ್ಲೆಕ್ಸ್ಗಳಿಗೆ ಹಣ ಹಾಕೋದಕ್ಕಿಂತ ಒಂದು ಒಳ್ಳೆ ಕೃಷಿ ಭೂಮಿಗೆ ಹಾಕಿ, ಬೇಕಾದರೆ ಒಂದು ಸಣ್ಣ ಬಡ ಕುಟುಂಬ ಇದ್ದರೆ ಅವರಿಗೊಂದು ಸಣ್ಣ ಮಟ್ಟಿನ ಮನೆ ಕಟ್ಟಿ ಅದನ್ನು ನೋಡಿಕೊಳ್ಳೋ ವ್ಯವಸ್ಥೆ ಮಾಡಿದರೆ ನಮ್ಮ ತಂದೆ ತಾಯಿಗೆ ಒಂದು ಆಧಾರ ಆಗ್ತದೆ, ನಮಗೂ ಒಂದು ಆಧಾರ ಆಗ್ತದೆ. ಒಂದು ಹೇಳಿಕೊಳ್ಳಿಕ್ಕೆ ಹೆಮ್ಮೆಯ ವಿಷಯ. ನನಗೆ 2 ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇದೆ ಅಂತ ಹೇಳೋದಕ್ಕಿಂತ ಒಂದು ತುಂಡು ಕೃಷಿ ಭೂಮಿ ಹೇಳಿದರೆ ಆ ಭೂಮಿಗೆ ಕೊಡುವ ಬೆಲೆ ನಮ್ಮಲ್ಲಿ ಉಳಿದುಕೊಳ್ತದೆ. ಸೊ ಇದು ನಾನು ಇಷ್ಟೇ ಹೇಳೋ ಇವತ್ತಿನ ಒಂದು ಸಣ್ಣ ಭಾಷಣ ನನ್ನದು. ಸೊ ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ, ಇದು ನಡೆಯುವಂಥದ್ದನ್ನು ನಾನು ನಿಮಗೆ ಹೇಳಿದ್ದೇನೆ. ನಮ್ಮ ಕುಸುಮಾಕರ್ ಅವರು ಹೇಳಿದರು, ಮೇಡಮ್ ಕಾನೂನು ಬಗ್ಗೆ ಅಥವಾ ಏನೋ ಸಾಮಾಜಿಕ ಸ್ಥಿತಿ ಬಗ್ಗೆ 2 ಮಾತಾಡಿ ಅಂತ.
ಸೊ ನನಗೆ ಇದನ್ನು ಆಲೋಚನೆಗೆ ಈಡು ಮಾಡಿತ್ತು. ತುಂಬ ವರ್ಷದಿಂದ ನಾವು ಹಿರಿಯರು ಪಡ್ಕೊಂಡು ಬಂದ ಕೃಷಿ ಭೂಮಿಯನ್ನು ನಾವು ಮಾರಿ ಪುನಃ ಹೋಗಿ ಎಲ್ಲೋ ದಿಕ್ಕು ದಿಸೆ ಇಲ್ಲದ ಒಂದು ದೊಡ್ಡ ಸಿಟಿಯಲ್ಲಿ ಒಂದು ಸಣ್ಣ ಗೂಡಿನಲ್ಲಿ ಫ್ಲ್ಯಾಟಲ್ಲಿ ಕೂತ್ಕೊಳ್ತೇವೆ, ಐಷಾರಾಮ ಅಂತ ನೆಲೆಸ್ತೇವೆ. ಆದರೆ ಏನು ಪ್ರಯೋಜನ ಉಂಟು? ಇದರ ಬಗ್ಗೆ ಒಂದು ಸಣ್ಣ ನನ್ನ ಮಾಹಿತಿ ಅಷ್ಟೇ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನನಗೆ 2 ಮಾತು ಹೇಳಿದ ಅವಕಾಶ ಕೊಟ್ಟ ನಮ್ಮ ಈ ಬಿಲ್ಲವ ಸೇವಾ ಸಂಘದ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಇಂಕ ಈ ಸಂದರ್ಭ ಒಂಜಿ ಸಂತೋಷ ಆಪುಂಡಿದ್ದಾನೆ ಬಣ್ಣ ಬಿಲ್ಲವ ಸಮಾಜ ಟ್ರಸ್ಟ್ ಐತೆ ನಾನು ನನ್ನ ಟ್ರಸ್ಟಿನಾಗಲಿ ಗೌರವಾಧ್ಯಕ್ಷ ಬಂದಿದ್ದೇರು. ಅಂಚನೆ ಈ ವರ್ಷ ಬಿಲ್ಲವ ಸೇವಾ ಸಮಾಜ ರಿಜಿಸ್ಟರ್ಡ್ ಐತಲ್ಲ ನಾನು ಗೌರವಾಧ್ಯಕ್ಷರು ಬಂದಿದ್ದೇರು. ಅದಕ್ಕೆ ಮುಖ್ಯ ಕಾರಣ ವೇಣುಗೋಪಾಲ್ ಅಂಚನೆ ಮಾತ ಸದಸ್ಯರು ಅಂಚ ರಡ್ಡು ನೇಟ್ಲ ಯಾನು ಗೌರವಾಧ್ಯಕ್ಷರಲ್ಲ ಅದಕ್ಕೆ ಯಾನು ಚಿರಋಣಿ ಆದಿಲ್ಲ ಅಂಚೆ ನಿಕ್ಲೆ ಮಾತ ಯಾನು ಏನಾನು ಆತ ಗೌರವವಂತನಿಗೆ ಯಾನು ಈ ಸಂದರ್ಭಡು ಈ 45ನೇ ವಾರ್ಷಿಕೋತ್ಸವ ಏನು ರಡ್ಡು ಸಂಸ್ಥೆಗಳ ಗೌರವಾಧ್ಯಕ್ಷ ಬಂದಿನ ನಿಕ್ಲೆಗೆ ಯಾನು ಅನಂತ ಗೌರವಪೂರ್ವಕವಾದ ಅಭಿನಂದನೆ ಸಲ್ಲಿಸವೆ. ಅಂಚನೆ ರಾಷ್ಟ್ರೀಯತೆ ನಾನೊಂದು 2 ವಿಷಯ ಪಾತಿರುವೆ. ರಾಷ್ಟ್ರೀಯತೆ ಬೊಕ್ಕ ನಮ್ಮ ಹಿಂದೂ ಸಮಾಜ ಒಂಜಿ ರಾಷ್ಟ್ರ ಒಂಜಿ ದೇಶ ಒಡಂಡ ನಕ್ಕ ಸುರು ನಮ್ಮ ಗ್ರಾಮ ಒಡು ಗ್ರಾಮ ಆಯ್ಬೊಕ್ಕ ನಮ್ಮ ತಾಲೂಕು ಆಯಕ್ಕ ಜಿಲ್ಲೆ ಆಯ್ಬೊಕ್ಕ ರಾಜ್ಯ ಐದು ಬೊಕ್ಕ ನಮ್ಮ ದೇಶ ಐದು ಬೊಕ್ಕ ನಮ್ಮ ಅವೇ ನಮ್ಮ ರಾಷ್ಟ್ರ ಅಂತ ಮನ್ಪ. ಅಂಚನೆ ನಮ್ಮ ಹಿಂದೂ ಸಮಾಜ ಬಂಡ ನಮ್ಮ ಜೋಕುಲು ಅಪ್ಪೆಮ್ಮೆ ಒಂಜಿ ಕುಟುಂಬ. ಆ ಕುಟುಂಬ ನೆಕ್ಸ್ಟ್ ನಮ್ಮ ಸಮುದಾಯ ಆಯ್ಕನೆ ಹಿಂದೂ ಸಮಾಜ ಸಮುದಾಯದ ಅಭಿವೃದ್ಧಿ ಆನಗನೇ ಹಿಂದೂ ಸಮಾಜ ಅಭಿವೃದ್ಧಿ ಆಪುಣು. ಅಂಚ ಒಂಜಿ ರಾಷ್ಟ್ರಗೂ ಆ ರೀತಿದ ಒಂಜಿ ಗ್ರಾಮ ಅಭಿವೃದ್ಧಿ ಆದ ರಾಷ್ಟ್ರೀಯತೆಯೇ ಪಡಪುಣ ಅಂಚನೆ ನಮ್ಮ ಈ ಒಂಜಿ ಸಮಾಜಲ ಅಭಿವೃದ್ಧಿ ಅಂಡ ನಮ್ಮ ಹಿಂದೂ ಸಮಾಜನೇ ಅಭಿವೃದ್ಧಿ ಆಪುಣೊಂದು ಎನ್ನ ಅಭಿಮತ. ಅವೊಂಜಿ 2 ಪಾತ್ರ ಪಂಡೊಂದು ಬಕ್ಕೊಂಜಿ ನಮ್ಮ ಈ ಸಂಸ್ಥೆಡ್ ಯೋಗ, ಸಂಗೀತ, ಚಿತ್ರಕಲೆ, ಭಜನೆ ಇತ್ತೊಂಜಿ ಪಾರ್ಧನದ ಒಂಜಿ ತರಬೇತಿ ಅವೊಂದುಂಡು. ಇದೊಟ್ಟಿಗೆ ಈ ರೀತಿ ಧಾರ್ಮಿಕ ಶಿಕ್ಷಣ ಸಂಸ್ಥೆ ನಮ್ಮ ಎಡ್ಡೆ ಕ್ರಿಯಾಶೀಲ ಅದು ಉಂಡು. ಈ ಧಾರ್ಮಿಕ ಶಿಕ್ಷಣ ರೀತಿ ಓಡಿಮುಟ್ಟ ಬಂಡ ಈ ಜೋಗುಲು ಬೇತೆ ಸಮಾಜದಲ್ಲಿ ಹೆಚ್ಚಿನ ಸಂಖ್ಯೆಡು ಸೇರೊಂದುಲ್ಲೇರು ಅವು ಖುಷಿ ಆಪುನು. ಈ ಒಂಜಿ ಧಾರ್ಮಿಕ ಸಂಸ್ಥೆಗೆ ಶಿಕ್ಷಣ ಸಂಸ್ಥೆಗೆ ಸೇರಿನ ಜೋಕ್ಲೆ ತೂನಾಗ ನಮ್ಮ ಗಣೇಶ ಮೀನು ಸಂಕಮಾರ್ ದಾನೆ ಮಂದಿರ ಪಂಡ ಆರು ಒಂಜಿನೇ ಧಾರ್ಮಿಕ ಶಿಕ್ಷಣ ಕೇಂದ್ರ ತೂತಿನಿ ಮಂಡ ಶಿವಗಿರಿ ಪಂಪೇರು ಒಂಜನೇ ಶಿವಗಿರಿ ಕ್ಷೇತ್ರಡು ಯಾನು ಧಾರ್ಮಿಕ ಶಿಕ್ಷಣ ಕೇಂದ್ರ ತೂತಿನಿ ರಡ್ಡೇ ಶಿಕ್ಷಣ ಕೇಂದ್ರ ಧಾರ್ಮಿಕ ಶಿಕ್ಷಣ ಕೇಂದ್ರ ಓಲ್ ತೂತಿನಿ ಮಂಡ ಅವು ನಮ್ಮ ಸೋಮೇಶ್ವರ ಕೊಲ್ಯ ಬ್ರಹ್ಮಶ್ರೀ ನಾರಾಯಣ ಗುರು ಕೇಂದ್ರ ಧಾರ್ಮಿಕ ಶಿಕ್ಷಣ ಕೇಂದ್ರ ಅಂತ ಆರು ಖುಷಿಟ್ಟು ಪಂತೇರು. ಆ ರೀತಿ ನಮ್ಮ ಧಾರ್ಮಿಕ ಶಿಕ್ಷಣ ಕೇಂದ್ರ ಎಡ್ಡ ರೀತಿ ನಡಪೋಡು ನಡತೊಂದುಂಡು ಪನಿಯರೆ ಯಾನು ಈ ಸಂದರ್ಭಡು ಖುಷಿ ಪಡಬೆ. ಅಂಚನೆ ನಾನೊಂಜಿ ರಾಜಕೀಯದ ಬಗ್ಗೆ ನಮ್ಮಟ್ಟು ರಾಜಕೀಯ ಬೇತೆ ರಾಜಕೀಯ ಉಂಡು. ಬೇತೆ ನಮ್ಮ ರಾಜಕೀಯ ಮಾತ್ರೆಗಳ ರಾಜಕೀಯ ಪ್ರಜ್ಞೆ ಉಪ್ಪಡ ಪಂಡಂದು ಈ ಸಂದರ್ಭ ಪನ್ಪೆ ಅವು ಕಾಂಗ್ರೆಸ್ ರಾಜಕೀಯ ಅವಾರ್ಡು, BJP ರಾಜಕೀಯ ಅವಾರ್ಡು ಅಥವಾ ನಾನು ಬರ್ಪಿನ ಹೊಸ ರಾಜಕೀಯ ಅವಾರ್ಡು ಮಾತೆಲ್ಲ ಒಂಜಿ ರಾಜಕೀಯದ ಪ್ರಜ್ಞೆ ಇತ್ತದು ನಮ್ಮ ಸಮಾಜದಲ್ಲಿ ಎಲ್ಲ ಒಂದು ನಮ್ಮ ಸಮಾಜಗಳಿಗೆ ಹೆಚ್ಚಿಗೆ ಸಪೋರ್ಟ್ ಬಂತದ್ದು ಆಗ್ಲಿ
ಅಕ್ಲೆ ಉನ್ನತ ಸ್ಥಾನ ಬರ್ಪಲೆಕ್ಕ ನಮ್ಮ ಒಂಜಿ ಅವಕಾಶ ಮಂತು ಕೊರಡು ನಮ್ಮ ಇತ್ತದ ಟ್ರೆಂಡ್ ತುನಗ ನಮ್ಮ ರಾಜಕೀಯ ಸ್ಥಿತಿ ನಲ್ಲ ಮಿತ್ತುಪೂರ್ಜಿ ನಲ್ಲ ನಮ್ಮ ಸಂಘಟನೆ ಕೊರತೆ ಉಂಡು ತೋಜುರು ನಮ್ಮ ಮೇಡಮ್ ಪಡ್ಲೆಕ್ಕನೆ ನಮ್ಮ ಸಂಘಟನೆ ಇತ್ತ ಜವನೇರನ ಸಂಘಟನೆ ಭಾರಿ ಕಮ್ಮಿಂಡು ಅವು ಇತ್ತ ನಮ್ಮ ಸೇರಿನ ಮಹಿಳೆಯರನ್ನ ತೊಂದರೆಜ್ಜಿ ಅಂಚನೆ ನಮ್ಮ ಹಿರಿಯಕ್ಲ ಮತ್ತು ತೊಂದರೆಜ್ಜಿ ಅಂಚನೆ ಜವನೇರನ ಕೊರತೆ ಸಂಘಟನೆ ಕೊರತೆ ಉಂಡು ಐತಿ ನಮ್ಮ ಈ ಸಂಘಟನೆ ಎಡ್ಡೆ ರೀತಿ ಆವಡು ರಾಜಕೀಯ ಪ್ರಜ್ಞೆ ದುಂಬು ಬರಡು ಪಂಡೊಂದು ಯಾನ್ ಈ ಸಂದರ್ಭ ಪನಿಯರ ಇಚ್ಛೆ ಬಿಡಬೆ ಅಂಚನೆ ನಮ್ಮ ಈ ಸಂಸ್ಥೆಗೆ ಮುಖ್ಯ ಈತ ನಮ್ಮ ಒಂದು ಅಭಿವೃದ್ಧಿ ಅವರ ಮುಖ್ಯ ಕಾರಣ ಯಾನು ನನ್ನ 45 ವರ್ಷದ ನೆಟ್ಟು ಸರ್ವೀಸ್ದ ಒಂದು ಅನುಭವ ಪಂಪುಂಡ 45 ವರ್ಷದ ನಮ್ಮ ಪ್ರಾಮಾಣಿಕತೆ ನಮ್ಮ ಒಂಜಿ ಈತೊಂಜಿ ಅಭಿವೃದ್ಧಿಗೆ ಆತನು ಪಂಡಿದ್ದಾರೆ ಯಾನು ಈ ಸಂದರ್ಭ ಸಂತೋಷ ಉಂಟು ಅಂಚನೆ ನೆಕ್ಸ್ಟ್ ನಮ್ಮ ಪಿರೌಡ್ ಒಂಜಿ 45 ಸೆನ್ಸ್ ಜಾಗದ ಇದ್ದ ಆಯ್ತಾ ಅವು ರಿಜಿಸ್ಟ್ರೇಷನ್ ಆಗಿ ಕೂಡಲೇ ಅವಜಿ ಆಯ್ತಾ ಭೂಮಿ ಪೂಜೆ ಉದ್ಘಾಟನೆ ಅಂಚನೆ ಶಿಲಾನ್ಯಾಸ ಕಾರ್ಯಕ್ರಮ ಮತ್ತು ನಡಪೆರಂಡು ಐಕ್ ಯಾನು ಮುಖ್ಯವಾದ ಯುವ ವಾಹಿನಿದ ಮುಖ್ಯಸ್ಥರು ರಾಜೇಶ್ ಬಿ ಯುವ ವಾಹಿನಿದ ಮುಖ್ಯಸ್ಥರು ರಾಜೇಶ್ ಬಿ ನಮ್ಮೊಂಜಿ ಜವನೇರನ ಒಂಜಿ ಬೈಕ್ ರ್ಯಾಲಿ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತರದ್ದು ಯುವ ವಾಹಿನಿದ ಅಂಚನೆ ಬಿಲ್ಲವ ಯುವ ವೇದಿಕೆ ಇರೋದು ಜಿಲ್ಲೆಯಾದ್ಯಂತ ಬೈಕ್ ರ್ಯಾಲಿ ಮಂತದ್ದು ಆ ರೀತಿ ನಾನೆಲ್ಲ ಜವನೇರನ್ನು ನಾವು ಕೊಂಡದ್ದು ಮುಲ್ಪ ಸೇರ್ಪಡೆ ಮಂತದ್ದು ನಮ್ಮೊಂಜಿ ಮುಲ್ಪ ಮಲ್ಲ ಸಮಾವೇಶ ಅನ್ಪಡೊಂದು ಯಾನು ಈ ಸಂದರ್ಭ ನಮ್ಮ ಉದ್ಘಾಟನಾ ನೇತು ಶಂಕುಸ್ಥಾಪನೆ ಮಾಡು ಯಾನು ಈ ಸಂದರ್ಭ ಪನಿಯರ ಇಚ್ಛೆ ಬಂತಂದು ನಲ್ಲಾತು ನಮ್ಮ ಯಾನು 45 ವರ್ಷ ಎಂಕ ನಲ್ಲ ಒಂಜಿ ಎಡ್ಡೆ ಅಭಿವೃದ್ಧಿ ಆವಡು ಒಂಜಿ ಕನಸುಂಡು ಐಕ್ ಯುವ ವಾಹಿನಿದಕ್ಲ ಆರು ಬಿಲ್ಲವ ವೇದಿಕೆ ಬೈಜೇರು ಆರು ಬೈದು ಅರಡಲ್ಲ ಒಂಜಿ ಎಲ್ಲ ವಿನಂತಿ ಇತ್ತು ಒಂಜಿ ನಮ್ಮ ಒಂಜಿ ಜವನೇರನ ಒಂಜಿ ಬೈಕ್ ರ್ಯಾಲಿ ಬಂತದ್ದು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಉಡುಪಿ ಜಿಲ್ಲೆಯಾದ್ಯಂತ ನಮ್ಮ ಒಂಜಿ ಬೈಕ್ ರ್ಯಾಲಿ ಮೂರು ಮಲ್ಲ ಸಮಾವೇಶ ಬಂತು ನಮ್ಮ ಒಂಜಿ ಶಂಕುಸ್ಥಾಪನೆ ಮಾಡ್ಕೊಂಡು ನಮ್ಮ ಒಂಜಿ ಅಭಿಮತ ಆ ರೀತಿಯ ಮಾತೆಲ್ಲ ಸಹಕಾರ ಮಂತೊಂದು ನಾನು ಈ ಸಂದರ್ಭ ಪನಪೆ ಅಂಚನೆ ಈ ಸಾರ್ವಜನಿಕವಾದ ಸಂಘ ಸಂಸ್ಥೆ ಹೂವಾಂಡಲ ಒಂಜಿ ಸೇರಿನಾಗ ನಮ್ಮ ಸಮಾಜದಕ್ಲು ಸಾರ್ವಜನಿಕರು ಓಲಾಂಡಲ ಒಂಜಿ ಸಂಘ ಸಂಸ್ಥೆ ಒಂಜಿ ಸಭೆ ಸೇರುಂಡ ನಮ್ಮ ಸಮಾಜದಕ್ಲು ಸೇರಿ ಭಾರಿ ಕಮ್ಮಿ ಇತರ ಈ ಬಂಟ ಸಮಾಜದಕ್ಲು ಇತರ ಸಂಘದಕ್ಲು ಹೆಚ್ಚಿನ ಸಂಖ್ಯೆ ಸೇರುವರು ಯಾನು ಏತೋ ಉದಾಹರಣೆ ತೂತೆ 10-25 ಜನ ಸೇರ್ನಪ್ಪುನಾಡ 10-15 ಜನ ಬಂಟ ಸಮಾಜದಕ್ಲೆ ಉಪ್ಪುವರು ನಮ್ಮ ಕೇವಲ ಗೇನ್ಪುನತ್ತು ಜನ ಉಪ್ಪುನಿ ಅಂಚೇನೇಟು ನಮ್ಮ ಸಂಘ ಸಂಸ್ಥೆ ನಮ್ಮ ದುಂಬತ್ತು ಹೋದು ನಮ್ಮ ಮಾತಾಡ್ಲ ಭಾಗವಹಿಸೋದು ಎನ್ನ ಇಚ್ಛೆ ಅರೇನು ಈ ಪೊರ್ತೊಟ್ಟು ನಮ್ಮ 2023 ಮಿಸ್ಸಸ್ ಇಂಡಿಯಾ 2023 ಮಿಸ್ಸಸ್ ಇಂಡಿಯಾ ಶ್ರೀಮತಿ ಶಶಿಕಾಂತಿ ಉಳ್ಳಾಲ್ ಇರೆಗ್ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ರಿಜಿಸ್ಟರ್ಡ್ ಕೊಲ್ಯ ಸೋಮೇಶ್ವರ ಅಂಚನೆ ಬಿಲ್ಲವ ಸೇವಾ ಸಮಾಜ ಅಂಚನೆ ಯುವ ವಾಹಿನಿ ಕೊಲ್ಯ ಘಟಕ ಅಂಚನೆ ನಾರಾಯಣಗುರು ಮಹಿಳಾ ಮಂಡಳಿದ ಸರ್ವ ಸದಸ್ಯರನ್ನ ಪರವಾದ ಈ ಪೊರ್ತೊಡು ಅಭಿನಂದನೆಯನ್ನು ಸಲ್ಲಿಸವೊಂದು ಬ್ರಹ್ಮಶ್ರೀ ನಾರಾಯಣ ಗುರುಕುಲ್ನ ಅನುಗ್ರಹ ಸದಾ ಇರೆಗ್ ಇಪ್ಪಡು ಪಣ್ಣೊಂದೆಂಕುಲು ಈ ಪೊರ್ತೊಡು ಪ್ರಾರ್ಥನೆ ಮಲ್ತೊಂದುಲ್ಲ ಕುಡ್ಲ ಕ್ರಿಯಾಶೀಲ ವ್ಯಕ್ತಿತ್ವದ ಒಂಜಿ ಯುವ ನಾಯಕಿ ದಿನ ಬಡವರ್ನ ಪಾಲ್ಗೆ ತನ್ನ ಸದಾ ಸೇವೆಯನ್ನು ನಿರಂತರವಾದ ರಾತ್ರ ಪಗೆಲು ಅರ್ನ ಊರು ತಿರ್ಗೊಂಡು ತನ್ನ ಸೇವೆಯನ್ನು ಮಲ್ತೊಂದು ಬರೊಂದು ಬ್ರಹ್ಮಶ್ರೀ ನಾರಾಯಣ ಗುರುಕುಲ್ನ ತತ್ವದ ಅಡಿಟ್ ಮಮಲ್ಲ ಕಜ್ಜನು ಮಲ್ತೊಂದು ಬರೊಂದಿತ್ತು ನನ್ನ ಚಿಂತನ ಶ್ರೀಯುತ ಅನಿಲ್ ಕುಮಾರ್ ಮಂಗಳೂರು ಮೇರೆಗೆ ಕರೆ ಪೋಯಿನಿ ಕಾಂಡೆ 10 ಇರುವಗು ಇಲ್ಲ ಒಂದಿವಸ ಒಂದು ಮಧ್ಯಾಹ್ನದ ಪುರ್ತು ಬಾರಿ ಲೇಟ್ ಆಂಡ್ ಪೂರೆಲ್ಲ ಮೋನೆಡ್ಲ ಬಡವು ತೋಜೊಂದುಂಡು ಅಂಚನೆ ಈ ಕಾರ್ಯಕ್ರಮ ನಮ್ಮ ಮೋಕ್ಯದ ಸತೀಶ್ ಅಣ್ಣೆ ವೈದ್ಯರು ಅರೆಲ್ಲ ಸ್ವಾಗತ ಮಲ್ತೊಂದುಲ್ಲೆ ಇರ್ನ ಪರವಾದ ಮುಖ್ಯವಾದ 45 ವರ್ಷ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ರಿಜಿಸ್ಟರ್ಡ್ ಬಿಲ್ಲವ ಸೇವಾ ಸಮಾಜ ಕೊಲ್ಯ ಬೇತೆ ಬೇತೆ ರೀತಿಡ್ ಬೇತೆ ಬೇತೆ ಸಾಮಾಜಿಕ ಶೈಕ್ಷಣಿಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಲ್ತದ್ದು ಮೂಲ ನಾರಾಯಣಗುರು ಮಂದಿರನ ಪ್ರತಿಷ್ಠೆ ಮಲ್ತದ್ದು ಬ್ರಹ್ಮಶ್ರೀ ನಾರಾಯಣಗುರು ಕುಲು
ಕೊರ್ನಂಚಿನ ಸಂದೇಶನ ಸಾರೊಂದು ಮುಖ್ಯವಾದ ನಮ್ಮ ಸಮಾಜ ಎದುರು ಬರುವಂತಿನ ಕಾಲಘಟ್ಟ. ಇನ್ನು ವೇದಿಕೆ ನಮ್ಮ ಪೆರ್ಮೆದ ಕುಮಾರ್ ಚಂದ್ರರು ಅಡಿಷನಲ್ SP ಕೆಲವು ವಿಚಾರನ ಮುಳ್ಳು ಪಾತೀರಿಯರು ವಾ ರೀತಿ ನಮ್ಮ ಸಮಾಜ ಎದುರು ಪೋಡು ವಾ ರೀತಿ ನಮ್ಮ ಸಮಾಜ ಒಂದು ಮುಖ್ಯವಾಹಿನಿಗೆ ಬರೋಡು ಬನ್ಪುನ ವಿಚಾರಡ್ಲ ಅಲ್ಲಿ ಕೆಲವು ವಿಚಾರಡಾರು ಅವ್ರನ್ನ ಡಿಪಾರ್ಟ್ಮೆಂಟಲ್ ವೈಸ್ಲ ಅವ್ರು ಕೆಲವು ಪಂಡೇರು ಅಂಚನೆ ನಮ್ಮ ಯುವ ನಾಯಕರು ರಾಜೇಶ್ ಅಣ್ಣೆಲ್ಲ ಕೆಲವು ವಿಚಾರನ ಪಂಡೇರು, ನಮ್ಮ ವಕೀಲರೆಲ್ಲ ಕೆಲವು ವಿಚಾರನ ಪಂಡೇರು, ನಮ್ಮ ಹಿರಿಯರಾಯನ ಸೋಮಶೇಖರ್ಲ ಕೆಲವು ವಿಚಾರನ ಮುಲ್ ಪಂಡೇರು. ಮುಖ್ಯವಾದ ನಮ್ಮ ರಾಜಕೀಯ ಕ್ಷೇತ್ರಡಿತ್ತಿನಕಲು ಯಾನು ಸತೀಶ್ ಅಣ್ಣೆ ಮಾತಿರ್ಲಿಂಕಲು ರಾಜಕೀಯ ಕ್ಷೇತ್ರಡುಲ್ಲ ಬೇತೆ ಬೇತೆ ಐಡಿಯಾಲಜಿನ ಬೇತೆ ಬೇತೆ ವಿಚಾರಗಳು ದೀವೊಂದು ನಮ್ಮ ರಾಜಕೀಯ ಎದುರುಡುಲ್ಲ ಆಂಡ ಬಿಲ್ಲವ ಸಮಾಜದ ವಿಚಾರ ಕೇನ್ನಾಗ ಐತೈನಿ ಕುಮಾರಣ್ಣೆ ಪನ್ಲಕ ನಮ್ಮ ಅಡಿಷನಲ್ SP ಪನ್ಲಕ ಇನಿ ನಮ್ಮೆಲ್ಲದ ಪೊಂಜೋಲುಲ್ಲ ಮೂಲು ನಮ್ಮೆಲ್ಲದ ಹಿರಿಯರ ನಕಲು ಉಲ್ಲೇರು ಮೂಲು ನಮ್ಮೆಲ್ಲದ ಜವಣಿಯರ ನಕಲು ತೋಜ್ಜೇರು ಹೆಚ್ಚಾದ ಪ್ರತಿಯೊಂದು ಬಿಲ್ಲವ ಸಮಾಜದ ಕಾರ್ಯಕ್ರಮ ನಮ್ಮ ಪೋನಾಗಲ್ಲ ನಮಗೆ ತುಯರ ತಿಕ್ಕುನು ನಮ್ಮ ಹಿರಿಯರ ನಕಲು ನಮ್ಮ ಪೊಂಜೋಲು ನಮ್ಮ ಇಲ್ಲೇ ಜೋಕುಲು ಮಾತ್ರ ಜವಣಿಯರು ಬೇತೆ ಬೇತೆ ದಿಕ್ಕಡು ಸಂಘಟನೆ ತೊಡಗಿಸ ಒಂದು ಪೇರು ಆಂಡಲ್ಲ ಬಿಲ್ಲವ ಸಮಾಜದ ವಿಚಾರ ಬಂದಾಗ ಜವಣಿಯರ್ನ ಒಂದು ಸಂಘಟನೆಗೆ ಹಾಕಲು ಸೇರ್ನಂಚಿಂದ ಮಸ್ತ್ ಕಮ್ಮಿ ಅಂತ ತೋಜುಂಡು ಯಾನು ಅವೆನ್ನ ಪರ್ಸ್ನಲ್ ಯಾನು ಮಸ್ತ್ ದಿಕ್ಕಡು ತೂಯಿನಂಚಿಂದ ಕೆಲಸ ಅಂಚ ಅದುಪ್ನಾಗ ಎಂಕುಲು ಒವೇ ಪಕ್ಷದ ಇತ್ತನಲ್ಲ ಎಂಕ್ಲೆಲ್ಲ ಅವು ಎದುರುಡು ಅವೇನು 11 ಪಾಯರ್ ಎಂಕ್ಲೆ ಭಂಗ ಹಾಕೊಂಡು ಅವರ ವಿಚಾರ ಬಂದಾಗ ಅದೇ ಸಣ್ಣ ನಂಕವು ಮುಖ್ಯವಾದ ನಮಕ್ ದಾಲ ಬೇಡಿಕೆ ಇತ್ತನ್ನ ಅಂಡಲ್ಲ ನಮ್ಮ ಬೇಡಿಕೆಯನ್ನು ಒಲ ಒಂಜಿ ದಿಕ್ಕಡು ನಮಕ್ ಒಂಜಿ ಚುಕ್ಕೆ ದೀಪಲಕ್ಕ ಹಾಪುಂಡು ನಂಗೆ ಆ ಬೇಡಿಕೆಯನ್ನು ಬೇತೆ ಸಮಾಜನ ನಮ್ಮ ತುಯರ ಪೋನಗ ಇನಿ ನಮ್ಮ ಸಮಾಜ ನಮ್ಮ ಜಿಲ್ಲೆಡ್ ಉಡುಪಿ ಅವಿಭಾಜಿತ ರಡ್ಡು ಜಿಲ್ಲೆಡ್ಲ ಸೇರೊಂದು ನಮ್ಗೆ ಚಿಕ್ಕಮಂಗ್ಳೂರು ಆವಡ್ ಬೇತೆ ಬೇತೆ ದಿಕ್ಕಡು ಮುಲ್ತುರ್ದು ಪೋದು ನೆಲೆಯನಕ್ಲು ಉಳ್ಳೇರು ಅಲ್ಪ ತುಯರ ಪೋನಾಗ ನಮ್ಮ ಸಮಾಜದ ಕೊಡುಗೆ ಬೇತೆ ಸಮಾಜದ ಕ್ಲೇಗ್ಲ ಅಕ್ಲೇನು ರಾಜಕೀಯವಾದ ಧಾರ್ಮಿಕವಾದ ಶೈಕ್ಷಣಿಕವಾದ ಮಿತ್ತದಿರ್ಪೇರೆ ನಮ್ಮ ಸಮಾಜದ ಕುಲ್ಲು ಮಾಮಲ್ಲ ಕೊಡುಗೆ ಕೊಡ್ತೀರು ಅವೇ ನಮ್ಮ ಸಮಾಜದ ಕುಲ್ ಬತ್ತದು ಆ ವೇದಿಕೆ ಎದುರು ಬತ್ತದು ಅಂತದ್ದು ನಂಗೆ ನಮ್ಮ ಸಮಾಜನ ಗಟ್ಟಿ ಮಲ್ಪೋಡು ಸಮಾಜಕ್ಕೆ ನಂಗೆ ಸೇವೆ ತೊಡಗಾವಳು ಬನ್ಪುನಂಚ ವಿಚಾರ ಬಂದಾಗ ನಮ್ಮ ಸಮಾಜದ ಕುಲೇ ತೀರ್ಥ ಜಪ್ಪನಂಚಿಂದ ಬೇಲೆ ಈ ಕಾಲಡ ಒಂದುಂಡು ದಾಗಿ ಬಂಡ ಊರಿಗೂ ಒಂಜಿ ಊರುಡು 10 ರೋಡ್ ಇತ್ತು ನನ್ನ 10 ಸಂಘಟನೆ ಉಂಟು ನಮ್ಮ ಸಮಾಜಡು ಆಡಲ್ಲ ಅವು ಮುಖ್ಯವಾಹಿನಿಗೆ ಬಂದಾಗ ಮುಖ್ಯವಾಹಿನ ಸಂಘಟನೆಗೆ ನಮ್ಮ ತಕ್ಕಲು ಬತ್ತು ಸೇರೊಂದಿಜ್ಜೀರು ಅವು ಬೇತೆ ಬೇತೆ ದಿಕ್ಕಿಡವು ಬೇತೆ ಬೇತೆ ರಾಜಕೀಯ ಪಕ್ಷಲು ಅವೇನು ನಮ್ಮನ್ನು ಯೂಸ್ ಮಲ್ಪ ಅಂಚಿದ ನಮ್ಮ ಮಸ್ತ್ ದಾದ ಮನ್ಪ ನಮಕ್ ಇಮೋಷ್ನಲ್ ಪನ್ಪ ನಮ್ಮ ಬಂದ ನಂಗೆ ದಯೆ ದಾಕ್ಷಿಣ್ಯ ಪೂರ ಮಸ್ತ್ ಜಾಸ್ತಿ ನಂಗೆ ಅಂಚದು ನಮ್ಮ SP ಅಡಿಷನಲ್ SP ಪನ್ನ ಸರಿ ದಯ ಪಂಡ 100 ಜನ ಕ್ರೈಮ್ದ ರೇಟ್ ತೊಂದಾಗ 50 ಜನ ನಮ್ಮ ಮಕ್ಕಳು ನಮ್ಮ ಜವಣಿರು ಉಪ್ಪುನ ಪಂಡ ಬೇತೆ ಸಮಾಜದಕ್ಕೂ ನಾವೇನು ಯೂಸ್ ಮಲ್ಪೇರು ಅಂದತ್ತ ಬೇತೆ ಸಮಾಜದಕ್ಕೂ ನಮ್ಮನ್ನು ಯೂಸ್ ಮಲ್ಪೇರು ಯಾನು ಒಂಜಿ ಪೊಂಜೋಲ್ ನಮ್ಮ ಇಲ್ಲದ ಅಪ್ಪೆಲ್ದ ಒಂಜಿ ಪನ್ಪುನಂಚಿನ ಬಂಡ ನಮ್ಮ ಜೋಕುಲು ಏರು ಉಲ್ಲೇರು ಅಕ್ಲೆಗ್ ಬೇತೆ ಬೇತೆ ಧಾರ್ಮಿಕ ಸಂಘಟನೆ ಬೇತೆ ಬೇತೆ ರಾಜಕೀಯ ಪಕ್ಷ ಉಯ್ಕ್ಲ ಪೋವಾಡಕಲು ಐಟು ನಮ್ಮ ಅಕ್ಲೆನ ಐಡಿಯಾಲಜಿ ಎಂಚಿನೋಡು ಅವೇನು ಸ್ವತಂತ್ರವಾದ ಥಿಂಕ್ ಮಲ್ಪನ ವಿಷಯ ಅಕ್ಲೇನು ಬಿಡೋಡು ನಮ್ಮ ಸಮಾಜಕ್ಕೆ ಬಂದಾಗ ಅಕಲು ನಮ್ಮ ಸಮಾಜದ ಒಟ್ಟಿಗೆ ಒಂಜಿ 25% ಆಣಲ್ಲ ಅಕ್ಲನ ಸಮಯನ ನಮ್ಮ ಕೊರ್ಪುನಂಚಿಂದ ಬೇಸಿಕ್ ಎಜುಕೇಷನ್ ಎಂಜಿನೋಂಡು ಎಲ್ಲೆಡ್ದೆ ನಮ್ಮ ಪಂಜೋಲು ನಮ್ಮ ಅಪ್ಪೆಮ್ಮೆ ನಕಲು ನಮ್ಮ ಅವೇನು ಕೊರಡು ಮನ್ಪನ ವಿಚಾರ ಏನು ಪನೊಂದಿಲ್ಲ ದಯಪಂಡ ಇನ್ನಿಕ್ ಎಂಕುಲು ಮುಖ್ಯವಾಹಿನಿಗೆ ಬತ್ತು ಅಂತದ್ದು ನಂಗೆ ದಾಲ ಆವಡು ಪನ್ಪನ ವಿಚಾರ ನಮ್ಮ ಯಾಪಲ ಫೇಲ್ ಆದ ಪಿರ ಬರ್ಪನಂಚಿಂದ ವಿಚಾರ ಅವೇನು ಆಯ್ರಬಲ್ಲಿ ನನ್ನ ಎದುರುಗು ನಮ್ಮ ಸಮಾಜದ ಏರ್ಪೂರ ರಾಜಕೀಯವಾದ ಯಾನು ರಾಜಕೀಯ ತಿನ್ನಡ್ದಾತ ಏನು ಪನ್ಪ ಏರ್ಪೂರ ರಾಜಕೀಯವಾದ ಉಳ್ಳೇರು ಅಕ್ಲಿನ ನಮ್ಮ ಸಮಾಜದ ಯಾಪಂಡ ಒಂದೊಂದು ಕ್ಷೇತ್ರ ಅಚ್ಪ ಎಲ್ಪ ಸಾರ ಒಪ್ಪುನಂಚಿಂದ ಸಮಾಜ ನಮ್ಮ ಅಂದಾತ ಸಜನ ಉಳ್ಳೇರತ ಪ್ರತಿಯೊಂದು ಸಮಾಜ ಪ್ರತಿಯೊಂದು ಕ್ಷೇತ್ರಗಳು ಇಲ್ಲ ಅಂಚದುಪ್ನಾಗ ಆ ಅಂಚಿಂದ ನಾಯಕರನ್ನ ನಮ್ಮ ಗುರ್ತ ಮಲ್ತದು ಅಕುಲು ಸಮಾಜಕ್ಕೆ ಒಂಜಿ ಈತ್ ಪರ್ಸೆಂಟೇಜ್ ಸಮಯ ಕೊರ್ಪುನಂಚಿಂದ ಲೀಡರ್ಸ್ನಕ್ಲೇನು ನಮ್ಮ ಗುರುತಿಸಾವುದು ಎದುರ್ಕೊನೋಡು ಬೇತೆ ಬೇತೆ ನಮಕ್ ವಾ ಸಮಾಜಲ ಪೂರ ನಮ್ಮ ಬಂಟ ಸಮಾಜ ಅವಾಡಿ ಎಲ್ಲೆಲ್ಲೇ ಬೇತ ಪೂರ ಹಿಂದುಳಿದ ಸಮಾಜ ಅಂತ ಪನ್ಪ ನಮ್ಮ ಕೆಲವು ವಿಚಾರ ಪೂರ ಏರಿಗಳು ನಮ್ಮ ಒಟ್ಟಿಗೆ ಸಾತು ಉಂತದ ಅದಕ್ಕೋಸ್ಕರ ಎಂಕ್ ಒಂಜಿ ಕೆಲವು ಬೇನಡೆ ಪನೋಡಾಪುಣು ದಯಪಂಡ ಅವೇನು ನಮ್ಮ ಎದುರುಗೂ ನಮ್ಮ ಸಮಾಜದ ವಿಚಾರ ಬಂದಾಗ ನಮ್ಮ ಜವಾನಿಯರ್ನ ಕುಲು ಆಯ್ನಾತ್ ಪೂರಾ ಸಂಘಟನೆ ತೊಡಗಾದು ನಮ್ಮ ಮೇಜರ್ ಆದಿತ್ಯನಂಚಿನ ಬಿಲ್ಲವ ಸಮಾಜಗಳು ಅಂತ ಸಮಯ ಕೊರೊಂದು ಇಂಚಿಂದ ಕಾರ್ಯಕ್ರಮಗಳು ಜಾಸ್ತಿ ಬತ್ತದು ನಮ್ಮ ಸಮಾಜದ ಎತ್ತಿನ ಕಟ್ಟ ಕಡೆ ಏರು ಮಾತ ಬಂಗಳುಲ್ಲೇರು ಇತ ಒಂಜೊಂಜಿ ದಿಕ್ಕಡು ನಾರಾಯಣಗುರು ಮಂದಿರ ನಾರಾಯಣಗುರು ಬಿಲ್ಲವ ಸಂಘ ಉಂಡು
ಆಂಡ ನಮ್ಮ ಸಮ್ಮದಕ್ಕಲು ಒಂದು 20 ವರ್ಷ ಇಂಚು ಅವೇ ಕಮಿಟೆಡ್ ನಮ್ಮ ಎದುರು ಪೋಂದಿಲ್ಲ ಜವನೇರ್ನ ಜಾಸ್ತಿ ಸೇರ್ಪವನಿಂದ ಕಾರ್ಯಕ್ರಮ ನಮ್ಮ ಆ ಊರು ಮಟ್ಟದ ನಮ್ಮ ಮಲ್ಪೋಡು ಅಲ್ಪ ಏತ್ ನಮ್ಮ ಬಿಲ್ಲವ ಸಮಾಜದ ಏತ್ ಫ್ಯಾಮಿಲೀಸ್ ಉಂಡು, ಏತ್ ಫ್ಯಾಮಿಲೀಸ್ ಕಷ್ಟಡ್ ಉಂಡು, ಏತ್ ಫ್ಯಾಮಿಲೀಸ್ಗೆ ಭಂಗ ಉಂಡು, ಏತ್ ಫ್ಯಾಮಿಲೀಸ್ ಆರ್ಥಿಕವಾದ ಗಟ್ಟಿ ಉಂಡು, ಅಕ್ಲೇನ ಪೂರ ಒಗ್ಗಟ್ಟು ಮಲ್ತದ್ದು ಪ್ರತಿಯೊಂದೇನಿಲ್ಲ ನಮ್ಮ ಎಡ್ಡೆ ರೀತಿಯಲ್ಲಿ ಕೊನಪನಂಚಿನ ವಿಚಾರ ಮಲ್ಪೋಡು ನಿಖಲು ಭಾರಿ ಎಡ್ಡೆ ಕಾರ್ಯಕ್ರಮ ಮಲ್ತೊಂದು ಬೈದಾರೆ ಕೊಲ್ಯ ಬಿಲ್ಲವ ಸಂಘ ಇಂಕಿನಿ ಕುಸುಮಾಕರನೆಲ್ಲ ಅರಿಗಳ ಧನ್ಯವಾದ ಪನೋಡಾಪಣ ಒಂತೆ ಯಾನ್ ಪನ್ನೆಯನ್ನು ನಿಖಲು ಅಂತ ಸೀರಿಯಸ್ ಆದ ಕೇಂದ್ರ ಎದುರುಗು ನಮ್ಮ ಜೋಕ್ಲೆಗೆ ಒಂತೆ ಸಮಾಜದ ಬಗ್ಗೆ ಎಲ್ಲ ಅರಿವು ಮೂಡಿಸವನಿಂದ ಕೆಲಸ ಮಲ್ಪಲೆ ಬಂದ್ಪುಣ ವಿಚಾರ ಪನೊಂದು ಆಯ್ನಾತ್ ನಮ್ಮ ಜೋಕ್ಲೇನು SPR ಪಂಡೇರು ಡಿಪಾರ್ಟ್ಮೆಂಟಲ್ ವೈಸ್ ನಮ್ಮ ಮಾತ ಜೋಕ್ಲೇನು ನಮ್ಮ ಡಾಕ್ಟರ್ ಅವಡು ಇಂಜಿನಿಯರ್ ಅವಡು ಅಡ್ಡೆ ನಂಗೆ ಕನ ಅಕ್ಲೇನು ನಮ್ಮ ಪ್ರೆಷರ್ ಮಲ್ತದ್ದು ಅಕ್ಲೆಗೆ ಜೋಕ್ಲೆಗೆ ವಿದ್ಯಾಭ್ಯಾಸ ಅವೇ ರೀತಿ ಕೊರ್ರೆ ನಮ್ಮ ಟ್ರೈ ಮಲ್ಪ ಬರ್ಚಿ ಅಕ್ಲೆಗೆ ಡಿಪಾರ್ಟ್ಮೆಂಟಲ್ ವೈಸ್ ನಮ್ಮ ಮಸ್ತ್ ಕಮ್ಮಿ ಜನಕ್ಕಳು ನಾವು KS ಆವಡ್ IAS ಆವಡ್ ಬೇತೆ ದಿಕ್ಕಡ ಅಕ್ಲೆಗೆ ಟ್ರೈನಿಂಗ್ ಕೊರ್ಪನಂಚಿಂದ ನಮ್ಮ ಇದು ಅಂತೆ ಶಕ್ತಿಯುತವಾದ ಬರೋದಿಲ್ಲ ಸಮಾಜವಂತ ಗಟ್ಟಿ ಆವೊಂದುಂಡು ಸಮಾಜವಂತೆ ಸಾಮಾಜಿಕ ಕಳಿಕಳಿ ಸಾಮಾಜಿಕ ಒಂದು ನ್ಯಾಯ ಒದಗಿಸನ ನಮ್ಮ ಒಂಜಿ ಶಕ್ತಿ ಬೈದಂಡು ಅಂಚದುಪ್ನಾಗ ಜೋಕ್ಲೇನು ಆಯ್ನಾತ್ ಉನ್ನತ ಮಟ್ಟಿಗೆ ನಮ್ಮ ಕುಣೆರೆ ಅಕ್ಲೆ ವಿದ್ಯಾಭ್ಯಾಸ ಎಡ್ಡೆ ರೀತಿಯ ಕೊನಪನಂಚಿಂದ ಕೆಲಸ ಕಾರ್ಯನ ಮಲ್ಪಡ ಬಂದು ಎಂಕ್ ಮೂಲು ಅವಕಾಶ ಮಲ್ತುಕೊರ್ನ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ನಾರಾಯಣಗುರು ಮಹಿಳಾ ಮಂಡಳಿ ರಿಜಿಸ್ಟರ್ಡ್ ಮಾತ ನಿಕ್ಲೆ ನಮ್ಮ ಪದಾಧಿಕಾರಿಗಳ ಅಧ್ಯಕ್ಷರು ವೇಣಣ್ಣಗೆ ಮಾತೆರೆಗಳ ಧನ್ಯವಾದ ಪರಂದು ಎಂಕ್ ಅವಕಾಶ ಮಲ್ತುಕೊರ್ನೇಕ್ ಧನ್ಯವಾದ. ಥ್ಯಾಂಕ್ ಯು. ಇರೆಲ್ಲ ಈ ಪೊರ್ತುಡು ಎಂಕುಲು ಗೌರವಿಸವಂದುಲ್ಲ. ಬಂಧುಗಳೇ, 45ನೇ ವಾರ್ಷಿಕ ಕ್ರೀಡಾಕೂಟ ಮುರಣಿ 21ನೇ ತಾರೀಕು ಐತಾರವದನಿ ನಡತಿತ್ತುಂಡು. ಈ ಕಾರ್ಯಕ್ರಮಡು ಪಾಲು ಪಡೆದು ಬಹುಮಾನ ಪಡೆಯನಂಚಿನ ಸ್ಪರ್ಧಿನಕ್ಲೇನು ಯಾನು ಪುದರ್ ಓದು ಪನ್ಪೆ ಮಾತ ಸೇರ್ದಿನಂಚಿನ ಸಮಾಜ ಬಾಂಧವ್ಯರು ಬಹುಮಾನ ಪಡೆಯನಂಚಿನ ಮಾತೆರೆಲ್ಲ ತಾಟಿ ಬೊಟ್ಟುದು ಗೌರವಿಸೋಡು ಈ ಪೊರ್ತುಡುಕೇನೊಂದಿಲ್ಲ. ಎಲ್ಲಿಯ ಜೋಕ್ಲೆಗೆ ನಡತೆನಂಚಿನ ಸ್ಪರ್ಧೆ LKG UKG ಬೊಕ ಅಂಗನವಾಡಿದ ಜೋಕುಲು ವಿಕೆಟಿಗೆ ಗುರಿ ಇಡುವುದು ನೇಟ್ ಸುರುತ ಇನಾಮನು SSK ಬೇರೆ ಪಡೆ ಹೊಂದೇರು ಮೇಕಲ್ನ ಎಲ್ಲಿಯ ಬಾಲ್ಯದ ಇಲ್ಲದ ಕೆಲವು ಬೇಗ ವೇದಿಕೆ ಕಡಪಡೋದು ಕೇನೋದಿಲ್ಲ. ಉದಿಪನದ ಬಿನ್ನರಾಯನಂಚಿನ ಶ್ರೀ ಕುಮಾರ್ ಚಂದ್ ಈರು ಜೋಕ್ಲೆಗೆ ಇನಾಮನು ಕೊಡ್ದು ಜೋಕ್ಲೇನ ಆಶೀರ್ವಾದ ಮಲ್ಪಡು ಬಣ್ಣದ ಕೇನೊಂದಿಲ್ಲ. ದ್ವಿತೀಯ ಧೃತಿ ಅಂಚೆನೆ ತೃತೀಯ ಧ್ರುವ ಸೋಮೇಶ್ವರ ರೆಡಿಯಾದುಪ್ಪೋಡು ಧ್ರುವ ಸೋಮೇಶ್ವರ. ಒಂದನೇ ಕ್ಲಾಸ್ ಹಿಡಿದು 4ನೇ ಕ್ಲಾಸ್ ಮುಟ್ಟ ನಡತನ ವಿಕೆಟಿಗೆ ಗುರಿ ಹಿಡಿಯುವ ಸ್ಪರ್ಧೆ ನೇಟ್ ಪ್ರಥಮ ಜ್ಞಾನ್ ಕಣ್ಣೀರ್ ತೋಟ. ಜೋಕುಲ್ ಐನಾತ್ ಬೇಗ ಇತ್ತ ಚಾವಡಿಗೆ ಬರೋಡಕ್ಕೇನೊಂದಿಲ್ಲ. ತೃತೀಯ ಕ್ರಿಶ್ ಸುವರ್ಣ ಕಣ್ಣೀರ್ ತೋಟ. ಅಂಚೆನೆ LKG UKG ಅಂಗನವಾಡಿ ನಡತನ ವಿಕೆಟಿಗೆ ರಿಂಗ್ ಹಾಕುವ ಸ್ಪರ್ಧೆ ನೇಟ್ ಪ್ರಥಮ ರಿಜಿತ್ ಕೊಲ್ಯ. ದ್ವಿತೀಯ ಮನ್ವಿತ್ ಕಣ್ಣೀರ್ ತೋಟ. ಅಂಚೆನೆ ತೃತೀಯ ತನಿಷ್ ನಾಗುರಿ. ಮನ್ವಿತ್ ತೃತೀಯ ವಿಕೆಟಿಗೆ ರಿಂಗ್ ಹಾಕುವುದು ಒಂಜಿನ ಹಿಡಿದು 4ನೇ ಕ್ಲಾಸ್ ಮುಟ್ಟ ಪ್ರಥಮ ಪ್ರತೀಕ್ ಪಿಲಾರ್. ದ್ವಿತೀಯ ಶಮನ್ ಕೋಟೆಕಾರ್. ತೃತೀಯ ವಂಶ್ ಕೊಲ್ಯ. 50 ಮೀಟರ್ ಓಟ LKG UKG ಅಂಗನವಾಡಿದ ಜೋಕುಲು ನೇಟ್ ಪೊಂಜೋಕಲ್ನ ಪ್ರಥಮ ಪ್ರಣತಿ ಕುಂಪಲ. ದ್ವಿತೀಯ ಶಿವಿ ಕೊಲ್ಯ. ತೃತೀಯ ಶ್ರಮ್ಯ ತೃತೀಯ.
50 ಮೀಟರ್ ಓಟ LKG UKG ಜೋಕಲ್ ಆಂಜೋಕಲ್ನ ವಿಭಾಗ. ಪ್ರಥಮ ಧ್ರುವ ಸೋಮೇಶ್ವರ. ಸೋಲ್ಮೇಲು ನನ್ನದ ಇನಾಮನು ಯುವವಾಹಿನಿ ಕೇಂದ್ರ ಸಮಿತಿದ ಗುರುಕಾರ್ಲ ಇಂಚಿನ ರಾಜೇಶ್ ಬಿ ಈರುಕೊರೋಡು ಬಣ್ಣದ ಭಿನ್ನಾಯ ಮಲ್ತೊಂದುಲ್ಲ. ದ್ವಿತೀಯ ಯಶಸ್ ಕೊಲ್ಯ. ದ್ವಿತೀಯ ಯಶಸ್ ಕೊಲ್ಯ. ತೃತೀಯ ರಿದಿತ್ ಕೊಲ್ಯ. ತೃತೀಯ. ಒಂದರಿಂದ 2ನೇ ತರಗತಿ ಹುಡುಗರ ವಿಭಾಗ 50 ಮೀಟರ್ ಓಟ. ಪ್ರಥಮ ಜಾಕ್ಸ್ ಎಚ್ ಅಡ್ಕ. ದ್ವಿತೀಯ ಪೂಜಿತ್ ಕೊಲ್ಯ. ತೃತೀಯ ನಿಶಾಲ್ ಕೊಲ್ಯ. ಒಂದರಿಂದ 2ನೇ ತರಗತಿ ಹುಡುಗಿಯರ ವಿಭಾಗ 50 ಮೀಟರ್ ಓಟ. ಪ್ರಥಮ ತನಿಷ್ಕಾ ಆರ್. ದ್ವಿತೀಯ ಹರ್ಷಿಕಾ. ತೃತೀಯ ಆರ್ವಿ. ಮೂರರಿಂದ 5ನೇ ತರಗತಿ ಮಕ್ಕಳ 100 ಮೀಟರ್ ಓಟ ಹುಡುಗರ ವಿಭಾಗ. ಪ್ರಥಮ ಆರುಷ್ ಎಚ್ ಕೆ. ದ್ವಿತೀಯ ಹೇಮೇಶ್ ಕೊಲ್ಯ. ತೃತೀಯ ಲೇಖನ್ ಕೊಟೆಕಾರ್. ಮೂರರಿಂದ 5ನೇ ತರಗತಿ ಮಕ್ಕಳ 100 ಮೀಟರ್ ಓಟ ಹುಡುಗಿಯರ ವಿಭಾಗ. ಪ್ರಥಮ ದೀಪ್ತಿ ಕೊಲ್ಯ. ದ್ವಿತೀಯ ಅಕ್ಷಾ ಕುಂಪಲ. ತೃತೀಯ ಸಮೀಕ್ಷಾ ಕೊಲ್ಯ. ಆರರಿಂದ 7ನೇ ತರಗತಿ ಮಕ್ಕಳ 100 ಮೀಟರ್ ಓಟ ಹುಡುಗರ ವಿಭಾಗ. ಪ್ರಥಮ ಗೌರವ್. ನನ್ನದ ಇನಾಮನು ಶ್ರೀಯುತ ಅನಿಲ್ ಕುಮಾರ್ ಈರುಕೊನೋಡು ಬಣ್ಣದ ಕೇನೊಂದುಲ್ಲ. ದ್ವಿತೀಯ ಗಗನ್ ಕುಂಪಲ. ಆರರಿಂದ 7ನೇ ತರಗತಿ ಮಕ್ಕಳ 100 ಮೀಟರ್ ಓಟ ಹುಡುಗಿಯರ ವಿಭಾಗ. ಪ್ರಥಮ ತನ್ಷಾ ಕೋಟೆಕಾರ್. ದ್ವಿತೀಯ ಸೃಷ್ಟಿ ಸೋಮೇಶ್ವರ. ಎಂಟರಿಂದ 10ನೇ ತರಗತಿ ಮಕ್ಕಳ 100 ಮೀಟರ್ ಓಟ ಹುಡುಗರ ವಿಭಾಗ. ಪ್ರಥಮ ಧ್ಯಾನ್ ಕೊಲ್ಯ. ದ್ವಿತೀಯ ಶಮನ್ ಕೊಲ್ಯ. ಎಂಟರಿಂದ 10ನೇ ತರಗತಿ ಮಕ್ಕಳ 100 ಮೀಟರ್ ಓಟ ಹುಡುಗಿಯರ ವಿಭಾಗ. ಪ್ರಥಮ ಪ್ರಣವಿ ಎಚ್. ದ್ವಿತೀಯ ಖುಷಿ ನಾಗುರಿ. ಎಂಟರಿಂದ 10ನೇ ತರಗತಿ ಮಕ್ಕಳ 200 ಮೀಟರ್ ಓಟ ಹುಡುಗರ ವಿಭಾಗ. ಪ್ರಥಮ ಧ್ಯಾನ್ ಕೊಲ್ಯ. ದ್ವಿತೀಯ ಶಮನ್ ಕೊಲ್ಯ. ಎಂಟರಿಂದ 10ನೇ ತರಗತಿ ಮಕ್ಕಳ 200 ಮೀಟರ್ ಓಟ ಹುಡುಗಿಯರ ವಿಭಾಗ. ಪ್ರಥಮ ಪ್ರಣವಿ. ಸುಲ್ಮೆಲು ನನದ ಇನಾಮನು ಇನಿತ ಪ್ರಣವಿ. ಯತೀಶ್ ಭುವಿ ಕೊಲ್ಯ. ಈರು ಕೊರಡು ಬಣ್ಣದಕ್ಕೆ ಏನೊಂದಿಲ್ಲ. ಭುವಿ ಕೊಲ್ಯ ದ್ವಿತೀಯ. ಬಂಧುಗಳೇ, ನಮ್ಮ ವರ್ಷದ ಕ್ರೀಡಾಕೂಟದ ಮಾತಾ ಗೊಬ್ಬಲುಡ ಪಾಲುದ ಪಡೆಯಿನ ಕಿನ್ಯ ಬಾಲ್ಯದ ಒಂಜಿ ಬಾಲ್ಯ ನಮ್ಮೊಟ್ಟಿಗೆ ಮಾತಾ ಗೊಬ್ಬುಡ್ಲ ಪಾಲುದ ತಂದಿತ್ತಂಡು ಆಂಡಕ್ಕೆ ಬಹುಮಾನ ಪಡೆಯರಾಯ್ಜಿ. ಆ ಬಾಲೆ ದಿಯಾ ಎಸ್ ಮಾಡೋರು. ಈ ಬಾಲೆ ವೇದಿಕೆ ಬರ್ತದೆ ನಮ್ಮ ಒಂಜಿ ಪ್ರೋತ್ಸಾಹ ಬಹುಮಾನ ಅಂತ ನೋಡೋದಕ್ಕೆ ಏನೊಂದಿಲ್ಲ. ದಿಯಾ ಎಸ್ ಮಾಡೋರು
ಕಾಂಡೆಡ್ದು ಬಯ್ಯ ಮುಟ್ಟಲ್ಲ ನಮ್ಮೊಟ್ಟಿಗೆ ಇತ್ತದು ಪಾತ್ತ ಗೊಬ್ಬುಡ್ಲ ಬಾಲೆ ಪಾಲ್ದೆ ತಂದುಂಡು. ನೆಕ್ಸ್ಟ್ಗೆ ಪುರುಷರ 100 ಮೀಟರ್ ಓಟ ಪ್ರಥಮ ಬಹುಮಾನ 2 ಜನಕ್ಕೂ ಪಟ್ಟದು పోతుండు. ಒಂಜಿ ಲತೀಶ್ ಪಾಪುದಡಿ ಬೊಕೊಂಜಿ ಸಚಿನ್ ವೆಂಕಿತ್ಲು. ಅಂಚೆನೆ ದ್ವಿತೀಯ ಲತೀಶ್ ಸಂಕೊಳಿಕೆ. ಮಹಿಳೆಯರ ವಿಭಾಗ 100 ಮೀಟರ್ ಓಟ ಪ್ರಥಮ ಕಿಶೋರಿ ರಾಜೇಶ್ ಬಗಂಬಿಲ, ದ್ವಿತೀಯ ಹೇಮಾರವಿ. ಪುರುಷರ ವೇಗದ ನಡಿಗೆ ನೆಟ್ ಪ್ರಥಮ ಪದ್ಮನಾಭ ಮಾಡೂರು, ದ್ವಿತೀಯ ದಯಾನಂದ್ ಕೊಲ್ಯ. ಅಂಚನೆ ಪೊಂಜನಕಲ್ನ ವಿಭಾಗಡು ಪ್ರಥಮ ಶಕುಂತಲ, ದ್ವಿತೀಯ ಮೋಹಿನಿ ಸುವರ್ಣ. ಒಂಜೆ ಹಿಡ್ದು 7ನೇ ಮುಟ್ಟದ ಜೋಕಲ್ಗೆ ಬಾಲ್ ಪಾಸ್ ಮಾಡುವ ಸ್ಪರ್ಧೆ ನೆಟ್ ಪ್ರಥಮ ಶ್ರೇಯಾ ಕೊಲ್ಯ, ದ್ವಿತೀಯ ಹಿಮಾಂಶ್ ಕಣ್ಣೀರ್ ತೋಟ ದ್ವಿತೀಯ, ತೃತೀಯ ವಂಶ್ ಕೊಲ್ಯ, ಅದೃಷ್ಟದ ಆಟ ಬಾಂಬ್ ಇನ್ ದ ಸಿಟಿ ನೆಟ್ ಪ್ರಥಮ ಗೌರವ್ ಕೊಲ್ಯ, ದ್ವಿತೀಯ ಕೃತಿಕಾ ಮಾಡೋರು, ತೃತೀಯ ತನಿಷ್ಕ್ ಕಣ್ಣೀರ್ ತೋಟ. ಅದೃಷ್ಟದಾಟ ಮಹಿಳೆಯರು ಪ್ರಥಮ ರಾಜೀವಿ, ದ್ವಿತೀಯ ಸುನಂದ, ಗುಂಡೆಸೆತ ಸ್ಪರ್ಧೆ ಮಹಿಳಾ ವಿಭಾಗಡು ಪ್ರಥಮ ಕಿಶೋರಿ ರಾಜೇಶ್, ದ್ವಿತೀಯ ತ್ರಿವೇಣಿ ಉದಯ ಕುಂಪಾಲ. ಪುರುಷರ ವಿಭಾಗಡು ಪ್ರಥಮ ಜಿತೇಶ್ ಕೊಲ್ಯ, ದ್ವಿತೀಯ ನಿತಿನ್ ಕರ್ಕೇರ, ಕರದರ್ಪಣ ಸ್ಪರ್ಧೆ ನೇಟು ಮಕ್ಕಳ ವಿಭಾಗಡು ತ್ರಿನಾಥ್ ಕೊಲ್ಯ, ಮಹಿಳಾ ವಿಭಾಗಡು ಮಂಗಳ ರಾಜೇಶ್ ಕೊಲ್ಯ. ಈ ಸರಿ ಹೊಸತಾದ ನಮ್ಮ ಕ್ರೀಡಾಕೂಟೋಡು ಲಗೋರಿ ಸ್ಪರ್ಧೆಯನ್ನು ನಡಪದಿತ್ತ. ಲಗೋರಿ ಸ್ಪರ್ಧೆದ ಪ್ರಥಮ ಪ್ರೈಸ್ ಮಂಗಳ ಮತ್ತು ಬಳಗ, ದ್ವಿತೀಯ ಸುಷ್ಮಿತಾ ಮತ್ತು ಬಳಗ. ಲಗೋರಿ ಸ್ಪರ್ಧೆಡು
ಪುರುಷರ ವಿಭಾಗಗಳು ಪ್ರಥಮ ಲತೀಶ್ ಪಾಪದಡಿ ಮತ್ತು ಬಳಗ, ದ್ವಿತೀಯ ಜೀವನ್ ಕೊಲ್ಯ ಮತ್ತು ಬಳಗ, ಮಹಿಳೆಯರ ಡಾಜ್ ಬಾಲ್ ಡೇ ಪ್ರಥಮ ಲವಿತಾ ಲತೀಶ್ ತಂಡ, ದ್ವಿತೀಯ ಅಶ್ವಿತ್ ಹರೀಶ್ ಮತ್ತು ತಂಡ, ಮಹಿಳೆಯರ ಥ್ರೋಬಾಲ್ ಸ್ಪರ್ಧೆ ಪ್ರಥಮ ಮೇಘನಾ ಮತ್ತು ತಂಡ, ಮೇಘನಾ ಮತ್ತು ತಂಡ, ದ್ವಿತೀಯ ಲವಿತಾ ಮತ್ತು ತಂಡ. ಕ್ರಿಕೆಟ್ ಡೇ ಮಕ್ಕಳ ತಂಡ ಹರ್ಷಿತ್ ಮತ್ತು ತಂಡ, ಹರ್ಷಿತ್ ಮತ್ತು ಬಳಗ. ಕ್ರಿಕೆಟ್ ಹರ್ಷಿತ ದ್ವಿತೀಯ ಹಿಮಾಂಶ್ ಮತ್ತು ತಂಡ, ದ್ವಿತೀಯ ಹಿಮಾಂಶ್ ಮತ್ತು ತಂಡ, ದ್ವಿತೀಯ ನಿಜ. ಕ್ರಿಕೆಟ್ ಮಹಿಳಾ ವಿಭಾಗ ಹಿಮಾಂಶ, ಪ್ರಥಮ ಸರಿತಾ ಮತ್ತು ತಂಡ, ಕ್ರಿಕೆಟ್ ದ್ವಿತೀಯ ಖುಷಿ ಮತ್ತು ತಂಡ, ಖುಷಿ ಮತ್ತು ತಂಡ, ದ್ವಿತೀಯ. ಪುರುಷರ ಕ್ರಿಕೆಟ್ ಪ್ರಥಮ ಹರೀಶ್ ಮುಂಡೋಳಿ ಮತ್ತು ತಂಡ, ಧನಂದನ್, ದ್ವಿತೀಯ ಶಶಿಕಾಂತ್ ಪರ್ಯತ್ತೂರು ತಂಡ, ಶಶಿಕಾಂತ್ ಪರ್ಯತ್ತೂರು ತಂಡ. ವಾಲಿಬಾಲ್ ಪುರುಷರ ಪ್ರಥಮ ಧ್ಯಾನ್ ಮತ್ತು ತಂಡ, ಧ್ಯಾನ್ ಮತ್ತು ತಂಡ, ದ್ವಿತೀಯ ಜಿತೇಶ್ ಮತ್ತು ತಂಡ, ಜಿತೇಶ್ ಮತ್ತು ತಂಡ, ದ್ವಿತೀಯ. ಟೀಮ್ ದೇರಾಂಡ್ಲ ಎತ್ತಿನ ಬತ್ತು ದೆತೊನೊಲಿ ಹಗ್ಗ ಜಗ್ಗಾಟ ಮಹಿಳೆಯರ ವಿಭಾಗಗಳು ಪ್ರಥಮ ವೀಕ್ಷಿತ ಮತ್ತು ತಂಡ, ದ್ವಿತೀಯ ತ್ರಿವೇಣಿ ಮತ್ತು ತಂಡ, ಪುರುಷರ ವಿಭಾಗ ಪ್ರಥಮ ಸೀತಾರಾಮ್ ಕರ್ಕೇರ ಮತ್ತು ತಂಡ, ಸೀತಾರಾಮ್ ಕರ್ಕೇರ ಮತ್ತು ತಂಡ, ದ್ವಿತೀಯ ಮುತ್ತಪ್ಪ ಪೂಜಾರಿ ಮತ್ತು ತಂಡ. ಇಡೆಗೆ ನಮ್ಮ ಕ್ರೀಡಾಕೂಟಗೂ ಗೊಬ್ಬುನಕಲ್ನ ಇನಾಮ್ ಪಟ್ಟುನ ಕಾರ್ಯಕ್ರಮ ಮುಗಿಂಡು ಈ ಕ್ರೀಡಾಕೂಟಡು ಹೆಚ್ಚಿನ ಸಂಖ್ಯೆಡು ಭಾಗವಹಿಸಿದ ಸಮಾಜ ಬಾಂಧವರಿಗೆ ಅಂಚೆನೆ ಈ ಕ್ರೀಡೆಡು ಬಹುಮಾನ ಪಡೆಯಿನ ಮಾತೆರೆಗಳ ಧನ್ಯವಾದವನ್ನು ಕೊರದು ಎನ್ನ ಪಾತೆರಿಗೂ ಚುಕ್ಕಿದೀವಿ ಒಂದಲೆ. ಧನ್ಯವಾದದೊಟ್ಟಿಗೂ ಈ ಕಜ್ಜುನು ಮುಗಿತಲ್ಲ ಮಲ್ಪೆರಲ್ಲ. ಧನ್ಯವಾದನ ನಮ್ಮ ಟ್ರಸ್ಟ್ದ ಪ್ರಧಾನ ಕಾರ್ಯದರ್ಶಿ ಆಯ್ನಂಚಿನ ಶ್ರೀಯುತ ಈಶ್ವರ್ ಸುವರ್ಣ ಈರೆ ಕೊರಡು ಪಣದ ಭಿನ್ನಯ ಮಲ್ತೊಂದುಲ್ಲ ವೇದಿಕೆಡಿ ಸಮಾರಂಭದ ವೇದಿಕೆಡಿತ್ತಿನ ಮಾತಾ ಗಣ್ಯರಿಗಳ ಒಂಜೇ ಪಾತ್ರೆಡು ಧನ್ಯವಾದ ಸಮರ್ಪಣೆ ಮನ್ಪೊಂದುಲ್ಲೆ. ಅಂಚೆನೆ ವೇದಿಕೆದ ತುಂಬಡಿತ್ತಿನ ಮಾತಾ ಬಂಧುಲೆಗಳ ಧನ್ಯವಾದ ಸಮರ್ಪಣೆ ಮಂತೊಂದುಲ್ಲೆ. ಅಂಚೆನೆ ನಮ್ಮ ಲೈಟ್ದ ವ್ಯವಸ್ಥೆನ ಮಂತಿನ ಗಣೇಶ್ ಎಸ್ ಜಿಗೆ
ಅರೆಗಿಲ ಅಂಚೆನೆ ವೇದಿಕೆನೆ ನಿರ್ಮಾಣ ಮಂತಿನ ಮಹೇಶ್ ಬಕ ಅರೆಗಿಲ ಅರ್ನ ತಂಡಗಳ ಧನ್ಯವಾದ ಸಮರ್ಪಣೆ ಮಂತೊಂದುಲ್ಲೆ ಅಂಚೆನೆ ಎದುರುಡು ನಮ್ಮ ಛಾಯಾಗ್ರಹಣ ಮಂತೊಂದು ಪುನಂಚಿನ ಹೊಸ ಕುರಲ್ ತಂಡ ಬಲಗ ಬಕ CCN ಬಲಗ ಮುಗಲೆಗಿಲ ಧನ್ಯವಾದ ಸಮರ್ಪಣೆ ಮಂತೊಂದು ಅಂಚೆನೆ ಕಾರ್ಯಕ್ರಮ ನಿರ್ವಹಣೆ ಮಂತಿನ ಲತೀಶ್ ಬಕ ಕುಸುಮಾಕರ್ ಮೆರೆಗಲ ಧನ್ಯವಾದ ಸಮರ್ಪಣೆ ಮಂತೊಂದು ಇನ್ನಿತ ಕಾರ್ಯಕ್ರಮದ ಕೊನೆಯ ಅಂಗವಾಗಿನ ಧರ್ಮನ್ಯವಾದ ಸಮರ್ಪಣೆಯನ್ನು ಸಮಾಪ್ತಿ ಮಂತೊಂದುಲ್ಲೆ. ಜೈ ಹಿಂದ್, ಜೈ ಕರ್ನಾಟಕ.